ವೀಕ್ಷಕರೇ ನಮಸ್ಕಾರ. ವಿಕ್ಟರಿ ಆಫ್ ವಿಲ್ ಪವರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇವತ್ತು 3ನೇ ಸಂಚಿಕೆಯನ್ನ ನಿಮ್ಮ ಮುಂದಕ್ಕೆ ನಾವು ಪ್ರಸ್ತುತಪಡಿಸ್ತಾ ಇರುವಂತದ್ದು. 2 ದಿನಗಳಿಂದ ಗಮನಿಸಿದ್ದೀರಿ, ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಸಿ ಲೋಕೇಶ್ ಅವರ ಒಂದು ವಿಭಿನ್ನವಾದ ಪರಿಕಲ್ಪನೆ, ಚಿಂತನೆ SSLC ವಿದ್ಯಾರ್ಥಿಗಳಿಗೆ ಒಂದು ಆತ್ಮಸ್ಥೈರ್ಯವನ್ನ ತುಂಬಿಸಬೇಕು, ಅವರಲ್ಲಿ ಧೈರ್ಯವನ್ನ ಮೂಡಿಸಬೇಕು ಅನ್ನುವಂತಹ ನೆಲೆಯಲ್ಲಿ ಅವರಿಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಡುವ ಜೊತೆಗೆ ವಿಷಯವಾರು ಅವರನ್ನ ಪರೀಕ್ಷೆಗೆ ಕೊನೆಯ ಹಂತದಲ್ಲಿ ಮತ್ತಷ್ಟು ಸಜ್ಜುಗೊಳಿಸುವಂತ ನಿಟ್ಟಿನಲ್ಲಿ ಆಗಿರುವಂತಹ ಪ್ರಯತ್ನ. ಮೊದಲ 2 ದಿನಗಳಲ್ಲಿ ನಾವು ಮೊದಲನೇ ದಿನ ಭಾಷಾ ವಿಷಯಗಳು, 2ನೇ ದಿನ ಕೋರ್ ವಿಷಯಗಳು, ಇದರ ಬಗ್ಗೆ ಸವಿಸ್ತಾರವಾಗಿ ಪರಿಣತ ಶಿಕ್ಷಕರಿಂದ ಮಾಹಿತಿಯನ್ನು ಒದಗಿಸಿದ್ದೇವೆ. ರಾಜ್ಯದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಕರೆ ಮಾಡಿ ಅವರ ಅನುಮಾನಗಳನ್ನ, ಗೊಂದಲಗಳನ್ನ ಬಗೆಹರಿಸಿಕೊಂಡಿದ್ದಾರೆ. ಇವತ್ತು ಕೊನೆಯ ದಿನ, ಅಂದ್ರೆ ಈ ಒಂದು ಸರಣಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳನ್ನ ಮತ್ತಷ್ಟು ಮಾನಸಿಕವಾಗಿ ಸದೃಢಗೊಳಿಸಿ ಸೋಮವಾರ ಆರಂಭಗೊಳ್ಳುವಂತಹ SSLC ಪರೀಕ್ಷೆಗೆ ಅವರನ್ನ ಸಿದ್ಧಗೊಳಿಸುವಂತಹ ಅಂತಿಮ ಹಂತದ ಸಿದ್ಧತೆ ಇವತ್ತಾಗತ್ತೆ ಅನ್ನುವಂತಹ ಒಂದು ವಿಶ್ವಾಸವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಳೆದ 2 ದಿನಗಳ ಅವಧಿಯಲ್ಲೂ ಕೂಡ ಶಿಕ್ಷಕರ ಜೊತೆಗೆ ಉಪಸ್ಥಿತರಿದ್ದು ಮಕ್ಕಳಿಗೆ ಮಾರ್ಗದರ್ಶನವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಕೊನೆಯ ಹಂತದಲ್ಲಿ ಅವರಿಗೆ ಮತ್ತಷ್ಟು ಹುರುಪು ತುಂಬುವಂತಹ ಕೆಲಸವನ್ನ ಮಾಡಿದ್ದಾರೆ. ಈಗಾಗಲೇ ಅನೇಕ ಪ್ರಯತ್ನಗಳು ಕೂಡ ಆಗಿದೆ. ಅನೇಕ ಹಂತದಲ್ಲಿ ಸಭೆಗಳನ್ನ ಮಾಡಿ ಪರೀಕ್ಷೆಗೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದ್ದು, ಇನ್ನೇನು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪರೀಕ್ಷೆ ಬರೆಯುವುದಷ್ಟೇ ಬಾಕಿ ಇರುವಂತದ್ದು. ಅದರ ಜೊತೆಗೆ ಕೊನೆಯ ಹಂತ ಅಥವಾ ಪರೀಕ್ಷೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಅನ್ನುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೆಲವೊಂದು ಬಾರಿ ಅನಗತ್ಯವಾಗಿ ಗೊಂದಲಕ್ಕೆ ಒಳಗಾಗ್ತಾರೆ, ಟೆನ್ಷನ್ ಮಾಡಿಕೊಳ್ತಾರೆ, ಅಥವಾ ಅವರ ಒಂದು ದೈಹಿಕ ವಿಚಾರದಲ್ಲಿ ಶಿಸ್ತು ಏರುಪೇರಾಗುತ್ತೆ. ಆದ್ರೆ ಇದು ಪರೀಕ್ಷೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ಕೊಡುವಂತ ನೆಲೆಯಲ್ಲಿ, ಜೊತೆಗೆ SSLC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಸಿದ್ಧತೆಗಳು, ವ್ಯವಸ್ಥೆಗಳು ಹೇಗೆಲ್ಲ ಇರಬೇಕು, ಮಾರ್ಗಸೂಚಿಗಳೇನು, ಇದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಾಗುತ್ತೆ. ಆ ನೆಲೆಯಲ್ಲಿ ನಮಗೆ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತಹ ಅತಿಥಿ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಸಿ ಲೋಕೇಶ್ ಅವರು, ಅವರ ಜೊತೆಗೆ SSLCಯ ನೋಡಲ್ ಅಧಿಕಾರಿ ಆಗಿರುವಂತಹ ಹರಿಪ್ರಸಾದ್ ಅವರು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವಂತಹ ಸುಂದರಗೌಡ ಅವರು ಕೂಡ ಅತಿಥಿಗಳಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದಾರೆ. ಅವರು ಕೂಡ ಸಮಗ್ರವಾಗಿ ಮಾಹಿತಿ ಕೊಡುವಂತಹ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಜೊತೆಗೆ ಪೋಷಕರಲ್ಲಿ ಇರುವಂತಹ ಗೊಂದಲಗಳು ಅಥವಾ ಈ ಸಂದರ್ಭದಲ್ಲಿ ಪೋಷಕರು ಏನು ಮಾಡಬೇಕು, ಪರೀಕ್ಷಾ ಅವಧಿಯಲ್ಲಿ ವಿದ್ಯಾರ್ಥಿಗಳು ಒಂದು ಸಮರ್ಪಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಇದ್ರೆ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಸೊ 3 ಅತಿಥಿಗಳನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇವರ ಪರಿಚಯವನ್ನ ಗಮನಿಸಿದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರಂತರವಾಗಿ ನಮ್ಮ ಜೊತೆಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದ್ರೂ ಕಳೆದ 2 ದಿನಗಳಲ್ಲಿ ನಾವು ಆ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅನ್ನುವಂತ ನೆಲೆಯಲ್ಲಿ ಅವರ ಪರಿಚಯವನ್ನ ಜಾಸ್ತಿ ಕೊಟ್ಟಿರಲಿಲ್ಲ. ಆದ್ರೆ ಕಳೆದ ಅವಧಿಗಳಲ್ಲಿ ಅವರ ಒಂದು ಪರಿಚಯವನ್ನ ನಾವು ಈಗಾಗಲೇ ಮಾಡಿದ್ದೇವೆ. 1999 ಬ್ಯಾಚ್ನ KS ಅಧಿಕಾರಿ ಇವರು. ಮೈಸೂರಿನಲ್ಲಿ ಅಂದ್ರೆ ಒಟ್ಟು 22 ವರ್ಷಗಳ ಒಂದು ಅನುಭವವನ್ನು ಹೊಂದಿರುವಂತಹ ಹಿರಿಯ ಶಿಕ್ಷಣ ತಜ್ಞ ಅಂತಾನೆ ಇವರನ್ನ ಕರೀಬಹುದು. ಮೈಸೂರಿನಲ್ಲಿ 8 ವರ್ಷ HM ಆಗಿ ಕೆಲಸವನ್ನ ಮಾಡಿದ್ದಾರೆ. ಆ ಬಳಿಕ ಮಂಗಳೂರು ಡಯಟ್ ನಲ್ಲಿ 3.5 ವರ್ಷ ಕೆಲಸವನ್ನ ಮಾಡಿದಂತಹ ಅನುಭವ ಇವರಿಗಿದೆ. ಆಮೇಲೆ DDPI ಕಚೇರಿಯಲ್ಲಿ ಉಪಯೋಜನಾ ಸಮನ್ವಯ ಅಧಿಕಾರಿಯಾಗಿ ಕೆಲಸವನ್ನ ಮಾಡಿದಂತಹ ಅನುಭವ, ಅಲ್ಲೂ ಕೂಡ 4 ವರ್ಷ ಕೆಲಸವನ್ನ ಮಾಡಿದ್ದಾರೆ. ಆ ಬಳಿಕ BEOಗಳಾಗಿ ದಕ್ಷಿಣ ಕನ್ನಡ, ಉಡುಪಿ 2 ಜಿಲ್ಲೆಗಳಲ್ಲಿ ಕೆಲಸವನ್ನ ಮಾಡಿ, ಅಂದ್ರೆ ಬಹುತೇಕ ಕರಾವಳಿಯ ಒಂದು ನಂಟು ಅವರಿಗಿದೆ. ವಿದ್ಯಾರ್ಥಿಗಳ ಬಗ್ಗೆ ವಿಶೇಷವಾದ ಕಾಳಜಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಜಾರಿಗೊಳಿಸಿ ಅದರಲ್ಲಿ ಯಶಸ್ಸನ್ನ ಕಂಡಿರುವಂತವರು. ಬೆಳ್ತಂಗಡಿಯಲ್ಲಿ, ಬ್ರಹ್ಮಾವರದಲ್ಲಿ, ಮಂಗಳೂರು ಉತ್ತರ ವಲಯದಲ್ಲಿ, ಬಂಟ್ವಾಳದಲ್ಲಿ, ಆ ಬಳಿಕ ಈಗ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರ ಪರಿಕಲ್ಪನೆಯಲ್ಲಿ ಮೂಡಿ ಬಂದಂತಹ ಅನೇಕ ಯೋಜನೆಗಳು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇವತ್ತಿಗೂ ಕೂಡ ಅಚ್ಚಳಿಯದೆ ಉಳಿದುಕೊಂಡಿದೆ. ಅಕ್ಷಯ ಬುಟ್ಟಿ ಇರ್ಬೋದು, ವಾಟರ್ ಬೆಲ್ ಇರ್ಬೋದು, ಆ ಬಳಿಕ ಕಳೆದ ವರ್ಷ ಪ್ರತಿ
ಪ್ರತಿ ವಿದ್ಯಾರ್ಥಿಗಳನ್ನ ತಲುಪುವಂತ ನೆಲೆಯಲ್ಲಿ ಬರೆದಂತಹ ಪತ್ರ ಇರಬಹುದು. ಈ ವರ್ಷವೂ ಕೂಡ ಇನ್ಲ್ಯಾಂಡ್ ಲೆಟರ್ನ ಪರಿಕಲ್ಪನೆಯನ್ನ ಮತ್ತೆ ಮುನ್ನೆಲೆಗೆ ತಂದು, ಬಹುಶಃ ನಿನ್ನೆ ಮಾತನಾಡ್ತಾ ಶಿಕ್ಷಕರು ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳಿಗೆ ಅದು ಏನು ಅಂತ ಗೊತ್ತಿರಲಿಲ್ಲ, ಆ ಮೂಲಕ ಅದು ಏನು ಅನ್ನುವಂಥದ್ದನ್ನ ತಿಳಿಸಿ ಆ ಮೂಲಕವೂ ಒಂದು ಪಾಠವನ್ನ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನ ಹಂಚಿಕೊಂಡಿದ್ರು. ಸೊ ಇತ್ಯಾದಿ ವಿನೂತನ ಪರಿಕಲ್ಪನೆಗಳ ಮೂಲಕ ಒಟ್ಟಾರೆಯಾಗಿ ನಮ್ಮ ತಾಲೂಕಿನ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಗಬೇಕು, ವಿದ್ಯಾರ್ಥಿಗಳು ಸದೃಢವರಾಗಬೇಕು ಅನ್ನುವಂಥ ನೆಲೆಯಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುವಂತವರು. ಸೊ ಅವರು ಇವತ್ತು ಕೂಡ ಇನ್ನಷ್ಟು ಧೈರ್ಯ ತುಂಬುವಂತಹ ಕೆಲಸವನ್ನ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ ಅಂತ ಹೇಳ್ತಾ, ಅದರ ಜೊತೆಗೆ ನಮ್ಮ ಜೊತೆಗೆ ಇರುವಂತಹ ಇನ್ನೋರ್ವ ಅತಿಥಿ ಹರಿಪ್ರಸಾದ್ ಅವರು SSLC ನೋಡಲ್ ಅಧಿಕಾರಿಯಾಗಿ ವಿಶೇಷವಾದ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ಮೂಲತಃ ಆರ್ಯಾಪಿನ ಪುಂಡಿಕಾಯಿ ಅವರು ಪುತ್ತೂರಿನವರೇ. ಮೂಲತಃ 15 ವರ್ಷಗಳ ಒಂದು ಅನುಭವವನ್ನ ಹೊಂದಿರುವಂತವರು. ಆರಂಭದಲ್ಲಿ ಮೊರಾರ್ಜಿ ದೇಸಾಯಿ ಶಾಲೆ ಮುಂಡಾಜಿಯಲ್ಲಿ 3 ವರ್ಷ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಮುಳಿಯ ಪ್ರೌಢಶಾಲೆಯಲ್ಲಿ 1-2 ವರ್ಷಗಳ ಕೆಲಸ ಮಾಡಿದಂತಹ ಅನುಭವ. ಆ ಬಳಿಕ CBSE ವಿಶ್ರಾಂತಿ ನಿಲಯ ಅಳಿಕೆಯಲ್ಲಿ ಕೂಡ ಕೆಲಸವನ್ನ ಮಾಡಿ ಆ ಬಳಿಕ ಶಿಕ್ಷಣ ಸಂಯೋಜಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೀಗ SSLCಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಹಂತದ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಮಾಹಿತಿ ಉತ್ತೇಜನವನ್ನ ಕೊಡುವ ನೆಲೆಯಲ್ಲಿ ನಮ್ಮ ಜೊತೆಗೆ ಬಂದು ಸೇರ್ಕೊಂಡಿದ್ದಾರೆ. ಅದೇ ರೀತಿ ಮತ್ತೋರ್ವ ಅತಿಥಿ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವಂತಹ ಸುಂದರ ಗೌಡ್ರು. ಇವರು ಕೂಡ ಪುತ್ತೂರಿನವರೇ. 29 ವರ್ಷಗಳ ಒಂದು ಅನುಭವವನ್ನ ಹೊಂದಿರುವಂತಹ ಹಿರಿಯ ಶಿಕ್ಷಕರು ಅಂತ ಹೇಳ್ಬೋದು. 22 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸುಳ್ಯ ಜೂನಿಯರ್ ಪ್ರೌಢಶಾಲೆಯಲ್ಲಿ, ಆಮೇಲೆ ಅಜ್ಜಾವರ ಅಲ್ಲಿ ಸುಳ್ಯದಲ್ಲಿ 2 ವರ್ಷ, ಅಜ್ಜಾವರ ಶಾಲೆಯಲ್ಲಿ 10 ವರ್ಷ, ಆಮೇಲೆ ಪುತ್ತೂರು ಶಿವರಾಮ ಕಾರಂತ ಪ್ರೌಢಶಾಲೆಯಲ್ಲಿ 11 ವರ್ಷ ಕೆಲಸವನ್ನ ಮಾಡಿ ಆ ಬಳಿಕ ಪುತ್ತೂರು BEO ಕಚೇರಿಯಲ್ಲಿ ಸರಿಸುಮಾರು 8 ವರ್ಷಗಳಿಂದ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ರು. ಆಲ್ಮೋಸ್ಟ್ 8 ವರ್ಷಗಳ ಕಾಲ ನಿಯೋಜನೆಯಲ್ಲಿ ಕೆಲಸವನ್ನ ಮಾಡಿ ಇದೀಗ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿ ನಿಯೋಜನೆಗೊಂಡು ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಧೈರ್ಯ ಕೊನೆಯ ಹಂತದಲ್ಲಿ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ 3 ಅತಿಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ, ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸೋಮವಾರ ಬೆಳಗ್ಗಿನಿಂದಲೇ ಪರೀಕ್ಷೆ ಆರಂಭ. ಈ ಹಂತದಲ್ಲಿ ಏನು ಮಾಡಬೇಕು, ಏನು ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಕೊನೆಯ ಹಂತದ ಗೊಂದಲಗಳಿರ್ಬೋದು, ಎಲ್ಲವನ್ನೂ ಕೂಡ ತಾವು ಕರೆ ಮಾಡುವ ಮೂಲಕ ಬಗೆಹರಿಸಿಕೊಳ್ಬಹುದು. ತಾವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ಡಿಸ್ಪ್ಲೇ ಆಗ್ತಾ ಇದೆ. ಕರೆಯನ್ನ ಮಾಡಿ ತಮ್ಮೆಲ್ಲ ಗೊಂದಲಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಒಮ್ಮೆ ಎಲ್ಲ ಅತಿಥಿಗಳ ಒಂದು ಅಂತಿಮ ಹಂತದ ಸಿದ್ಧತೆಗಳು ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮತ್ತೆ ತಮ್ಮ ಒಂದು ಕರೆಗಳಿಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳ್ತಾ, ಸರ್ ಇನ್ನೇನು ಒಂದೇ ದಿನ ಬಾಕಿ ಇದೆ. ಇವತ್ತಾದ್ರೆ ನಾಳೆ ಒಂದು ದಿನ, ಸೋಮವಾರ ಬೆಳಗ್ಗೆ ಎದ್ರೆ SSLC ಪರೀಕ್ಷೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟ ಅಂತಾನೆ ಕರೆಸಿಕೊಳ್ತಾ ಇರುವಂತದ್ದು. ಇಲಾಖೆ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದೆ. ಅದರಲ್ಲೂ ಶಿಕ್ಷಣಾಧಿಕಾರಿಗಳಾಗಿ ತಮ್ಮ ಮೂಲಕ ಆಗ್ತಾ ಇರುವಂತಹ ಪ್ರಯತ್ನಗಳೆಲ್ಲವನ್ನು ಕೂಡ ಗಮನಿಸಿಕೊಂಡು ಬರ್ತಾ ಇದ್ದಾರೆ ಪೋಷಕರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ. ಸೊ ಈ ಸಂದರ್ಭದಲ್ಲಿ ಸಿದ್ಧತೆಗಳ ಬಗ್ಗೆ ಅಥವಾ ಸೋಮವಾರ ಆರಂಭವಾಗುವಂತಹ ಪರೀಕ್ಷೆಯ ಬಗ್ಗೆ ತಮ್ಮ ಮೊದಲ ಮಾತು. ಎಲ್ಲ ವೀಕ್ಷಕರಿಗೆ, ಸುದ್ದಿವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು. ವಿಶೇಷವಾಗಿ ಈ ದಿನ ನಾವು 3ನೇ ದಿನದ ಒಂದು ನೇರ ಪ್ರಸಾರ ಸುದ್ದಿವಾಹಿನಿಯಲ್ಲಿ ನಾವಿದ್ದೇವೆ. ನಮ್ಮೆಲ್ಲರ ಉದ್ದೇಶ ನಮ್ಮ ತಾಲೂಕಿನ SSLC ವಿದ್ಯಾರ್ಥಿಗಳು ಅತ್ಯಂತ ಸಂತಸದಾಯಕವಾಗಿ ಉತ್ತಮ ವಾತಾವರಣದಲ್ಲಿ ಮತ್ತು ಪರೀಕ್ಷೆಗೆ ಬರೆಯಬೇಕಾದ ಉತ್ತಮ ವಾತಾವರಣ ಪೂರಕವಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ಇಲಾಖೆ ನಿಯಮಾನುಸಾರ ಹಾಗೆ ನಾವು ಮಕ್ಕಳ ಬಗ್ಗೆ ವಿಶೇಷವಾದ ಮುತುವರ್ಜಿಯನ್ನು ವಹಿಸುವ ಮೂಲಕ ನಾವು ಇವತ್ತಿಗೂ ಕೂಡ 14 ಪರೀಕ್ಷಾ ಕೇಂದ್ರಗಳಿದೆ ನಮ್ಮಲ್ಲಿ. 14 ಪರೀಕ್ಷಾ ಕೇಂದ್ರಗಳನ್ನು ಈಗಾಗಲೇ ನಾವು ಇವತ್ತಷ್ಟೇ ಎಲ್ಲ ಅಂತಿಮ ಸಿದ್ಧತೆಯನ್ನು ಕೂಡ ನಾವು ವೀಕ್ಷಣೆ ಮಾಡಿ ಬಂದು ಇಲ್ಲಿದ್ದೇವೆ. ನಮಗೆಲ್ಲರಿಗೂ ತೃಪ್ತಿಕರವಾಗಿದೆ. ವಿದ್ಯಾರ್ಥಿಗೆ ಯಾವುದೇ ರೀತಿಯಾದ ಅನಾನುಕೂಲವಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲ ಕೇಂದ್ರಗಳನ್ನು ಪರಿವೀಕ್ಷಣೆ ಮಾಡಿದ್ದೇವೆ. ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಕಲಿಕಾ ಪೂರಕವಾದಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ನಮ್ಮ ಮುಖ್ಯಸ್ಥರು, ಶಾಲಾ ಮುಖ್ಯ ಶಿಕ್ಷಕರು ಹಾಗೆ ಶಿಕ್ಷಕರ ಮೂಲಕ ಸಾಕಷ್ಟು ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಜೊತೆಗೆ ನಿಮ್ಮ ಒಂದು ಸುದ್ದಿವಾಹಿನಿಯ ಮೂಲಕವೂ ಕೂಡ ಹಾಗೆ ಪತ್ರಿಕಾ ಮಾಧ್ಯಮ, ಸುದ್ದಿ ಮಾಧ್ಯಮದ ಅದರಲ್ಲಿಯೂ ಕೂಡ ಕಾಲಕಾಲಕ್ಕೆ ಶೈಕ್ಷಣಿಕ ವರ್ಷದ ಎಲ್ಲ ದಿನಗಳಲ್ಲಿಯೂ ನಾವು ಮಕ್ಕಳ ಜೊತೆಯಲ್ಲಿ ನಿರಂತರವಾಗಿದ್ದೇವೆ. ಅವರ ಒಂದು ಸಹಕಾರಕ್ಕಾಗಿ, ಅವರ ಒಂದು ಸಹಾಯಕ್ಕಾಗಿ ನಾವಿದ್ದೇವೆ. ಮತ್ತು ಶೈಕ್ಷಣಿಕವಾಗಿ ಶಿಕ್ಷಕರಿಗೆ ಬೋಧನೆಗೆ ಪೂರಕವಾದಂತಹ ತರಬೇತಿಗಳನ್ನು ಮಾಡಿದ್ದೇವೆ, ಕಾರ್ಯಾಗಾರಗಳನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಕಾಲಕಾಲಕ್ಕೆ ತರಗತಿಯ ಟೆಸ್ಟ್ಗಳಿರ್ಬೋದು, ಅದೇ ರೀತಿ ಜಿಲ್ಲಾ ಹಂತದ, ತಾಲೂಕು ಹಂತದ ಹಾಗೆ ರಾಜ್ಯ ಮಟ್ಟದ
ಪೂರ್ವಸಿದ್ಧತಾ ಪರೀಕ್ಷೆಗಳನ್ನು ಮಾಡುವ ಮೂಲಕ ನಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೇವೆ. ಜೊತೆಗೆ ನಮಗೆ ಜಿಲ್ಲಾಡಳಿತ ಹಾಗೆ ತಾಲೂಕು ಆಡಳಿತ ಎಲ್ಲ ಜನಪ್ರತಿನಿಧಿಗಳು ಶಾಸಕರು ಸೇರಿದಂತೆ ಮತ್ತೆ ಎಲ್ಲ ಇಲಾಖೆಗಳು, ನಮ್ಮ ಸರ್ಕಾರಿ ಇಲಾಖೆ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಕೂಡ ನಮಗೆ ಉತ್ತಮ ಸಹಕಾರವನ್ನು ನೀಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತವಾಗಿ ನಾವು ಮಾಡ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳು ನೇರವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ತುಂಬಾ ಖುಷಿಯಲ್ಲಿ ಪರೀಕ್ಷೆಯನ್ನು ಹಬ್ಬದಂತೆ ಅವರು ಆಚರಿಸಬೇಕು, ಹಬ್ಬದ ಉಪಾಧಿಯಲ್ಲಿ ಅವರು ತುಂಬಾ ಖುಷಿಯಲ್ಲಿ ಪರೀಕ್ಷೆಯನ್ನು ಬರೀಬೇಕನ್ನೋದು ನಮ್ಮ ಆಶಯ. ನಾವು ಕೂಡ ವಿದ್ಯಾರ್ಥಿಗಳ ಒಂದು ಸಂತಸವಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವಂತದನ್ನ ತುಂಬಾ ನಾವು ಕಾತುರದಿಂದ ಕಾಯ್ತಿದ್ದೇವೆ. ಹಾಗಾಗಿ ಯಾಕೆಂತ ಹೇಳಿದ್ರೆ ಕಳೆದ 2 ವರ್ಷಗಳಲ್ಲಿ ಇದ್ದಂತ ಪರೀಕ್ಷಾ ಪದ್ಧತಿಗಿಂತ ಈ ಸಲ ವಿಭಿನ್ನವಾಗಿದೆ. ಅಂದ್ರೆ ನಮ್ಮ ಹಿಂದಿನ 2 ವರ್ಷಗಳ ಹಿಂದೆ ಇದ್ದಂತ ಸಾಂಪ್ರದಾಯಿಕ ಪದ್ಧತಿ ಏನಿತ್ತು ಆ ರೀತಿಯಲ್ಲಿ ಬರವಣಿಗೆ ರೂಪದಲ್ಲಿ ಈಗ ಇದೆ. ಯಾವುದೇ ಕಾರಣಕ್ಕೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕಾನ್ಸೆಪ್ಟ್ ಇಲ್ಲ ಈಗ. ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಆತಂಕ ಇರಬಹುದು. ಏನಂತ ಹೇಳಿದ್ರೆ ಈ ರೈಟಿಂಗ್ ಸ್ಕಿಲ್ ಸ್ವಲ್ಪ ಕಡಿಮೆ ಆಗಿದೆ, ಬರವಣಿಗೆ ಅಭ್ಯಾಸ ಕಡಿಮೆ ಆಗಿದೆ. 2 ವರ್ಷಗಳಲ್ಲಿ ಸ್ವಲ್ಪ ತರಗತಿಗಳಿಗೆ ಬಂದು ಕಲ್ತದ್ದು ಕೂಡ ಕಡಿಮೆ ಆಗಿದೆ. ಅದೇ ರೀತಿ ಶಿಕ್ಷಕರಲ್ಲೂ ಸ್ವಲ್ಪ ಆತಂಕ ಇರಬಹುದು. ಸೊ ಈ ಸಂಬಂಧ ಯಾರು ಆತಂಕ ಪಟ್ಕೊಳ್ಳೋದು ಬೇಡ. ಇಲ್ಲಿವರೆಗೆ ನೀವೆಲ್ಲರೂ ಮಾಡಿರುವಂತಹ ಸಿದ್ಧತೆಗಳು ನಮಗೆ ತೃಪ್ತಿಕರವಾಗಿದೆ. ವಿದ್ಯಾರ್ಥಿಗಳು ಬಂದು ತುಂಬಾ ಖುಷಿಯಲ್ಲಿ ಈ ದಿನವನ್ನ ತುಂಬಾ ಖುಷಿಯಾಗಿ ಅವರು ಸೋಮವಾರದಿಂದ ಆರಂಭ ಆಗುವಂತ ಪರೀಕ್ಷೆಯನ್ನ ಬರೀಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತಾ ನಮಗಂತೂ ತೃಪ್ತಿ ಸಿಕ್ಕಿದೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇನ್ನು ನೋಡಲ್ ಅಧಿಕಾರಿಗಳನ್ನ ಕೇಳೋದಿದ್ರೆ ಸರ್, ಹೇಗಿದೆ ಪರೀಕ್ಷಾ ಕೇಂದ್ರಗಳ ಸಿದ್ಧತೆ, ವ್ಯವಸ್ಥೆಗಳೆಲ್ಲ ಹೇಗಿದೆ, ಒಟ್ಟು ಚಿತ್ರಣವನ್ನ ಕೊಡೋದಿದ್ರೆ? ಸೊ ಎಲ್ಲ ಸುದ್ದಿ ವಾಹಿನಿ ಪ್ರೇಕ್ಷಕರಿಗೆ, ಅದೇ ರೀತಿಯಲ್ಲಿ SSLC ಮಕ್ಕಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ಈ ಒಂದು ಪುತ್ತೂರು ತಾಲೂಕಿನಲ್ಲಿ ಬಹುಶಃ ನಮಗೆ ಕಡಬ ಮತ್ತು ಪುತ್ತೂರು ಸೇರಿ ನಾವು ನಮ್ಮ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ವ್ಯಾಪ್ತಿಯಲ್ಲಿದೆ. ಸೊ ಹಾಗಾಗಿ ಒಟ್ಟು 14 ಪರೀಕ್ಷಾ ಕೇಂದ್ರಗಳಿವೆ. ಸೊ ಇದರಲ್ಲಿ ಕಡಬ ವ್ಯಾಪ್ತಿಗೆ 5 ಪರೀಕ್ಷಾ ಕೇಂದ್ರಗಳಿವೆ ಮತ್ತು ಉಳಿದದ್ದು ಪುತ್ತೂರು ವ್ಯಾಪ್ತಿಗೆ ಬರ್ತದೆ. ಸೊ ಇದರಲ್ಲಿ 14 ಕ್ಷೇತ್ರಗಳಲ್ಲಿ 696 ಮಕ್ಕಳು ಪರೀಕ್ಷೆಗೆ ಕುಳಿತ ಇರುವಂತದ್ದು. ಅಂದ್ರೆ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಪ್ರೌಢಶಾಲೆ ಒಂದು ಪರೀಕ್ಷಾ ಕೇಂದ್ರ ಅತ್ಯಂತ ದೊಡ್ಡ ಪರೀಕ್ಷಾ ಕೇಂದ್ರ ಆಗಿರ್ತದೆ. ಮತ್ತು ಉಳಿದಂತೆ ಕಡಬ ವ್ಯಾಪ್ತಿಯಲ್ಲಿ 5 ಪರೀಕ್ಷಾ ಕೇಂದ್ರಗಳಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ, ಅಲ್ಲಿ ಅದು ಅತ್ಯಂತ ದೊಡ್ಡ ಪರೀಕ್ಷಾ ಕೇಂದ್ರ ಆಗಿರ್ತದೆ. ಸೊ ಇದರಲ್ಲಿ ನಾವೆಲ್ಲ ರೀತಿಯಲ್ಲಿ ನೋಡಿದರೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಮುಖ್ಯ ಅಧೀಕ್ಷಕರಾಗಿ ಪರೀಕ್ಷಾ ಮಂಡಳಿಯಿಂದ ನಿಯೋಜನೆಗೊಳಪಟ್ಟ ಅಧಿಕಾರಿಗಳಿವೆ. ಸೊ ಇವರು ಎಲ್ಲ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಅವರು ಮುಖ್ಯಸ್ಥರಾಗಿರ್ತಾರೆ ಮತ್ತು ಅಲ್ಲಿ ಕಸ್ಟೋಡಿಯನ್ಗಳಾಗಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ಬಗ್ಗೆ ಲೆಕ್ಕಗಳನ್ನು ನೀಡುವಂತಹ ಒಬ್ಬ ಅಧಿಕಾರಿಯಾಗಿರ್ತಾರೆ. ಸೊ ಅದೇ ರೀತಿಯಲ್ಲಿ ಮೊಬೈಲ್ ಫೋನ್ ಸ್ವಾಧೀನಾಧಿಕಾರಿ ಅಂತ ಒಬ್ರು ಇರ್ತಾರೆ. ಅಂದ್ರೆ ಮೊಬೈಲ್ಗಳನ್ನು ಯಾವುದೇ ಪರೀಕ್ಷಾ ಕೇಂದ್ರದ ಒಳಗೆ ಪ್ರವೇಶ ಇಲ್ಲ ಅದಕ್ಕೆ. ಸೊ ಹಾಗಾಗಿ ಮೊಬೈಲ್ ಅಧಿಕಾರಿಯವರು ಆ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಮತ್ತು ಅದೇ ರೀತಿಯಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಅಂತೇಳಿ ಸ್ಥಾನಿಕ ಜಾಗೃತಿ ದಳ ಅಂತೇಳಿ ಅಧಿಕಾರಿಗಳು. ಸೊ ಇವರು ಏನ್ ಮಾಡ್ತಾರೆ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಉಪ ಖಜಾನೆ ಪುತ್ತೂರಿಂದ ಆಯಾಯ ಸೆಂಟರ್ಗಳಿಗೆ ಕಳಿಸಿಕೊಡುವಾಗ ಇವರಿಗಿರುವಂತದ್ದು ಏನಂತ ಹೇಳಿದ್ರೆ ವೀಕ್ಷಣೆ ಮಾಡುವಂಥದ್ದು. ಸೊ ಯಾವುದೇ ಅವ್ಯವಹಾರಗಳಾಗಬಾರ್ದು. ಸೊ ಇವರದ್ದು ಆ ಡ್ಯೂಟಿ ಆಗಿರ್ತದೆ. ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಮುಗಿಯೋ ತನಕ ಉತ್ತರ ಪತ್ರಿಕೆಗಳು BO ಕಚೇರಿಗೆ ತಲುಪುವ ತನಕ ಅವರು ತನ್ನ ಕೆಲಸವನ್ನು ಕರ್ತವ್ಯವನ್ನು ಅವರು ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಅದರಲ್ಲಿ ಉಪಾಧ್ಯಕ್ಷರು ಅಂತ ಇರ್ತಾರೆ. ಅಂದ್ರೆ 351 ಮಕ್ಕಳ ನಂತರ ಹೆಚ್ಚು ಮಕ್ಕಳು ಇರುವಂತ ಇದರಲ್ಲಿ, ಉದಾಹರಣೆಗೆ ಈಗ ವಿವೇಕಾನಂದರಲ್ಲಿ ನಾನು 696 ಅಂತ ಹೇಳಿದೆ. ಸೊ ಅದರಲ್ಲಿ 551ರಿಂದ ಮೇಲೆ ಇದ್ದಾರೆ. ಸೊ ಹಾಗಾಗಿ ಅಂತ ಕೇಂದ್ರಗಳಲ್ಲಿ 2 ಉಪಾಧೀಕ್ಷಕರಾಗಿ ಅಧೀಕ್ಷಕರಿಗೆ ಸಹಾಯಕರಾಗಿ ಇರ್ತಾರೆ. ಸೊ ಹೀಗೆ ಪ್ರತಿ ಆರೋಗ್ಯ ಇಲಾಖೆಯಿಂದ ಕೂಡ ಪ್ರತಿ ಕೇಂದ್ರಕ್ಕೆ ಇಬ್ಬರಂತೆ ನರ್ಸ್ ಅಥವಾ ಆಶಾ ಕಾರ್ಯಕರ್ತರು ಕೂಡ ಅಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಕೂಡ ಪೊಲೀಸರು ಕೂಡ ಅಲ್ಲಿ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಹೀಗಾಗಿ ಇವಿಷ್ಟು ನಮ್ಮ ಪರೀಕ್ಷಾ ಕೇಂದ್ರಗಳಿರುವಂತಹ ಸಮಗ್ರವಾಗಿ ಒಳಗೆ ಇರುವಂತಹ ಒಂದು ಮಾಹಿತಿ. ಮತ್ತು ಪ್ರತಿ ಕೊಠಡಿಗೆ 20 ಮಕ್ಕಳು ಇರ್ತಾರೆ. ಸೊ ಪ್ರತಿ ಕೊಠಡಿಯಲ್ಲಿ 20 ಮಕ್ಕಳು ಇರ್ತಾರೆ ಮತ್ತು ಪ್ರತಿ ಡೆಸ್ಕಿಗೆ ಇಬ್ಬರಂತೆ. ಸೊ ಪರೀಕ್ಷಾ ಕೇಂದ್ರಗಳಲ್ಲಿ ಆ ರೀತಿಯಲ್ಲಿ ಈ ವರ್ಷ ವ್ಯವಸ್ಥೆ ಮಾಡಿದೆ. ಯಾಕಂದ್ರೆ ಕಳೆದ ವರ್ಷ ಗೊತ್ತಿರ್ಬೋದು ಎಲ್ರಿಗೂ ಕೂಡ, ಪ್ರತಿ ಒಂದು ಡೆಸ್ಕಿಗೆ ಒಬ್ಬ ವಿದ್ಯಾರ್ಥಿ ಇದ್ದ ಮತ್ತು ಕೇವಲ 10 ಮಕ್ಕಳಿದ್ರು. ಬಹುಶಃ ಈ ಸಲ 20 ಮಕ್ಕಳನ್ನಾಗಿ ಮಾಡಿದೆ. ಯಾಕಂದ್ರೆ ಬಹುಶಃ ನಾವೆಲ್ಲ
ಖುಷಿ ಪಡುವಂತ ವಿಚಾರ. ಯಾಕೆ ಅಂತ ಹೇಳಿದ್ರೆ ಕೊರೋನಾ 3ನೇ ಅಲೆ ಅಂತ ಹೇಳಿ ಬಹುಶಃ ಕೂಡಲೇ ಅದು ಹೋಗಿದೆ, ಮಾಯಾಗಿ ಹೋಗಿದೆ. ಸೊ ಹಾಗಾಗಿ ಮುಂದೆ ಕೂಡ ಒಳ್ಳೆಯ ಒಂದು ನಿರೀಕ್ಷೆಯನ್ನು ಹೇಳ್ತಾ ನಿರೀಕ್ಷೆಯನ್ನು ನಾವೊಂದು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಒಳ್ಳೆಯ ಈ ವರ್ಷದ ನಮ್ಮ ಮಾನ್ಯ BO ಅವರು ಹೇಳಿದ ಹಾಗೆ ಒಳ್ಳೆಯ ಫಲಿತಾಂಶ ಈ ಸಲ ಬರಬಹುದು. ಎಲ್ಲ ಮಕ್ಕಳು ಕೂಡ ಧೈರ್ಯದಿಂದ ಯಾವುದೇ ಮುಲಾಜು ಮಾಡಬಾರ್ದು. ಮತ್ತು ತುಂಬಾ ಕೆಲವು ಮಕ್ಕಳಲ್ಲಿ ಗ್ಯಾಪ್ ಇದೆ. ಸೊ ಹಾಗಾಗಿ ಅತ್ಯಂತ ನಮ್ಮ ಶಿಕ್ಷಕರು ತುಂಬಾ ಕಷ್ಟಪಟ್ಟಿದ್ದಾರೆ. ಕಷ್ಟಪಟ್ಟದಂದ್ರೆ ಪ್ರಯತ್ನ ಪಟ್ಟಿದ್ದಾರೆ, ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ನಾವು ಈಗಾಗಲೇ ನಮ್ಮ ಶಾಸಕರ ನೇತೃತ್ವದಲ್ಲಿ ಕೂಡ ನಾವು ಸಭೆಯನ್ನು ಮಾಡಿದ್ದೇವೆ. ಮತ್ತು ನಮ್ಮ AC ಅವರು ಅವರ ನೇತೃತ್ವದಲ್ಲಿ ಕೂಡ ಸಭೆ ಆಗಿದೆ. ಮತ್ತು ಇನ್ನೊಂದು ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ ಜಿಲ್ಲಾಡಳಿತ ವತಿಯಿಂದ ವರ್ಕ್ ಬುಕ್ ಅಂತ ಹೇಳಿ ಪ್ರತಿ ಒಂದು ಮಗುವಿಗೆ 2 ವರ್ಕ್ ಬುಕ್ಗಳನ್ನು ನೀಡಲಾಗಿದೆ. ಸೊ ಹಾಗಾಗಿ ಅದು ನಮಗೆಲ್ಲರಿಗೂ ಶಿಕ್ಷಣ ಇಲಾಖೆ ಒಂದು ಖುಷಿಯ ವಿಚಾರ. ಮತ್ತು ಜಿಲ್ಲಾಡಳಿತಕ್ಕೆ ಇದರಿಂದ ಎಲ್ಲರ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾಧಿಕಾರಿ. ಸೊ ಇದರಲ್ಲಿ ಈಗ ಒಟ್ಟು ನಮ್ಮ ಪುತ್ತೂರು ಕಡಬ ತಾಲೂಕಿನಲ್ಲಿ ಒಟ್ಟು 5096 ಮಕ್ಕಳು ಪರೀಕ್ಷೆಗೆ ಈ ಸಲ ಕುಳಿತುಕೊಂಡಿದ್ದಾರೆ. ಸೊ ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಕೊರೋನಾ ಸಂದರ್ಭದಲ್ಲಿ ಬಹುಶಃ ನಮಗೆ ಈ ಪುತ್ತೂರಿಗೆ ಒಂದು ಪ್ರೈವೇಟ್ ಮಕ್ಕಳಿಗೆ ಒಂದು ವಿಶೇಷವಾದ ಒಂದು ಪರೀಕ್ಷಾ ಕೇಂದ್ರ ಆಗಿತ್ತು. ಸೊ ಬಹುಶಃ ಈ ವರ್ಷ ಕೂಡ ಅತ್ಯಂತ ತುಂಬಾ ಬೇರೆ ಬೇರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರುವುದು ಅಥವಾ ಉಪನಿರ್ದೇಶಕರು ಇರುವುದು ಇವರೆಲ್ಲ ಒತ್ತಾಸೆಯಿಂದ ನಮ್ಮ ಪುತ್ತೂರಿನಲ್ಲಿ ಖಾಯಮಾಗಿ ಬೆಳ್ತಂಗಡಿ, ಸುಳ್ಯ ಮತ್ತು ಪುತ್ತೂರು ತಾಲೂಕಿಗೆ ವಿಶೇಷವಾದಂತಹ ಒಂದು ಪ್ರೈವೇಟ್ ಮಕ್ಕಳಿಗೋಸ್ಕರ ಒಂದು ಕೇಂದ್ರ ತೆರೆದಿದೆ. ಬಹುಶಃ ಅದು ಎಲ್ರಿಗೂ ಗೊತ್ತಿದೆ, ವಿವೇಕಾನಂದ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಆಗಿರ್ತದೆ. ಸೊ ಇದು 280 ಮಕ್ಕಳು ಅಲ್ಲಿ ಪರೀಕ್ಷೆಗೆ ಕುಳಿತಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಎಂಡೋಸಲ್ಫಾನ್ ಮಕ್ಕಳು ಒಟ್ಟು ನಮ್ಮ ತಾಲೂಕಿನಲ್ಲಿ 20 ಮಕ್ಕಳಿದ್ದಾರೆ. ಸೊ ಇದರಲ್ಲಿ 5 ಮಕ್ಕಳು ರಾಮಕುಂಜದಲ್ಲಿ ಪ್ರೈವೇಟ್ ಆಗಿ ಕುಳಿತುಕೊಂಡಿದ್ರು. ಸೊ ಬಹುಶಃ ಏನಾಗಿದೆ, ಅಲ್ಲಿಂದ ಪುತ್ತೂರಿಗೆ ಬರ್ಬೇಕಾ ಮಕ್ಕಳು, ತುಂಬಾ ಇದರಿಂದ ಕಷ್ಟ ಇದೆ. ಸೊ ಹಾಗಾಗಿ ಈ ಒಂದು ಪ್ರಸ್ತಾವನೆ ಮೇರೆಗೆ ರಾಮಕುಂಜ ಪದವಿ ಕಾಲೇಜಿನಲ್ಲಿ ಒಂದು ವಿಶೇಷ ಪರೀಕ್ಷಾ ಕೇಂದ್ರವನ್ನು ನಮ್ಮ ಮಂಡಳಿಯಿಂದ ವ್ಯವಸ್ಥೆ ಮಾಡಿದೆ. ಮತ್ತು ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಕೂಡ ಉಪಾಧೀಕ್ಷಕರನ್ನಾಗಿ ಒಬ್ಬರನ್ನಲ್ಲಿ ಆಯ್ಕೆ ಮಾಡಿದೆ. ಮತ್ತು ಎಲ್ಲ ಅದಕ್ಕೆ ವ್ಯವಸ್ಥೆಗಳನ್ನು ನಾವಲ್ಲಿ ಮಾಡಿಕೊಂಡಿದ್ದೇವೆ. ಬಹುಶಃ ಇದು ಒಂದು ಉತ್ತಮವಾದ ಹೆಜ್ಜೆ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಸಮಸ್ಯೆಗಳನ್ನ ಅರಿತುಕೊಂಡು ಹತ್ತಿರದಲ್ಲೇ ಮಾಡಿರುವಂತದ್ದು ನಿಜಕ್ಕೂ ಉತ್ತಮವಾದ ಒಂದು ಶ್ಲಾಘನೀಯವಾದ ವಿಚಾರ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದು. ಅಂದ್ರೆ ಎಲ್ಲೋ ಒಂದು ಕಡೆ ಅವರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇರುವ ನಡುವೆ ಈ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡಿರುವಂತದ್ದು ನಿಜಕ್ಕೂ ಶ್ಲಾಘನೀಯ. ಇನ್ನೊಂದು ಸರ್, ಅದರಲ್ಲಿ ಒಂದು ಅಂದ್ರೆ ವಿಶೇಷ ಇದು ಮಕ್ಕಳಿದ್ದಾರೆ, CWSN ಅಥವಾ ಕಲಿಕಾ ನ್ಯೂನತೆ ಮಕ್ಕಳು. ಸೊ ಪುತ್ತೂರಿನಲ್ಲಿ 102 ಮಕ್ಕಳು ಈ ಸಲ ಇದ್ದಾರೆ. ನಾವು ಖುಷಿಯ ವಿಚಾರ ಏನಂದ್ರೆ ಪ್ರತಿ ವರ್ಷ ಆ ಮಕ್ಕಳು 100% ರಿಸಲ್ಟ್ ಬರ್ತಾ ಇದೆ ನಮ್ಮ ಪುತ್ತೂರಿನಲ್ಲಿ. ಕಳೆದ ವರ್ಷ 82 ಮಕ್ಕಳಿದ್ರು, ಎಲ್ಲರೂ ಪಾಸ್ ಆಗಿದ್ದಾರೆ. ಅದರ ಹಿಂದೆ ಕೂಡ ಪಾಸ್ ಆಗಿದ್ದಾರೆ. ಕಳೆದ ವರ್ಷ ಅಂದ್ರೆ ಎಲ್ಲರೂ ಪಾಸ್. ಹೌದು. ಸೊ ಈ ಮೂಲಕ ನಮ್ಮ ತಾಲೂಕಿಗೆ 100% ಬರ್ತಾ ಇದೆ. ಸೊ ಈ ವರ್ಷ ಕೂಡ 102 ಮಕ್ಕಳು ಅದರಲ್ಲಿ ಇದ್ದಾರೆ. ಸೊ ಇವರಿಗೆ ಕೂಡ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಕೆಳಗಿನ ಬಿಲ್ಡಿಂಗಿನ ನೆಲ ಅಂತಸ್ತಿನಲ್ಲಿ ಅವರಿಗೆ ಪರೀಕ್ಷೆಯ ವ್ಯವಸ್ಥೆ, ವಿಶೇಷ ಸೌಲಭ್ಯ, ಕೊಠಡಿಯ ಸೌಲಭ್ಯ ಅವರಿಗಿದೆ. ಇನ್ನೊಂದು ಕೊರೋನಾದ ನಿಮಿತ್ತ ಪೂರ್ವಭಾವಿಯಾಗಿ ನಾವೇನ್ ಮಾಡಿದ್ದೇವೆ ಅಂದ್ರೆ ಪ್ರತಿ ಒಂದು ರೂಮು ವಿಶೇಷ ರೂಮ್ ಅಂತ ಹೇಳಿ ನಾವು ಪರಿಗಣನೆ ಮಾಡಿದ್ದೇವೆ. ಓಕೆ, ಇನ್ನು ದೈಹಿಕ ಶಿಕ್ಷಕರ ವಿಚಾರಕ್ಕೆ ಬಂದ್ರೆ ಸರ್, ತಮ್ಮ ಪಾತ್ರಗಳೇನು? SSLC ಪರೀಕ್ಷೆಯ ಸಂದರ್ಭದಲ್ಲಿ ತಮ್ಮ ವತಿಯಿಂದ ಯಾವ ರೀತಿಯ ವ್ಯವಸ್ಥೆಗಳು, ಸಿದ್ಧತೆಗಳೆಲ್ಲ ಆಗ್ತಾ ಇದೆ ಅಂತ? ಎಲ್ಲರಿಗೂ ನಮಸ್ಕಾರ. SLC ಪರೀಕ್ಷೆ ಅಂತ ಹೇಳುವಾಗ ಮಕ್ಕಳಲ್ಲಿ ಭಯ ಭೀತಿಗಳಿದ್ದದ್ದೇ. ಹೌದು. ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಸಾಕಷ್ಟು ಜಾಗೃತಿಗಳನ್ನು ಮೂಡಿಸುವಂಥದ್ದು ಆಗಬೇಕು. ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳು ಕೂಡ ಬಹಳಷ್ಟು ಜಾಗೃತಿಯಿಂದ ಪರೀಕ್ಷಾ ಕೇಂದ್ರಕ್ಕೆ ಬರ್ತಾರೆ. ಆಗ ಅಲ್ಲಿ ಗುಂಪು ಸೇರಬಾರ್ದು. ಅವರನ್ನು ಸಾಲಾಗಿ ನಮ್ಮ SOP ಅಂತ ಇದೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಅವರನ್ನು ಕೊಠಡಿಯೊಳಗೆ ಅವರ ಟೆಂಪರೇಚರ್ ಮತ್ತೆ ಅವರಿಗೆ ಸ್ಯಾನಿಟೈಸರ್ ಮಾಡೋದು, ಮಾಸ್ಕ್ ಧರಿಸುವಂತೆ ಹೇಳೋದು, ಇದೆಲ್ಲ ಬಹಳಷ್ಟು ಉತ್ತಮವಾದಂತಹ ಶಿಸ್ತು ಪಾಲನೆ ಅಲ್ಲಿ ಆಗಬೇಕು. ಅದಕ್ಕೆ ಇಲಾಖೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಶಿಸ್ತು ಪಾಲನಾ ಅಧಿಕಾರಿಗಳು ಅಂತ ದೈಹಿಕ ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ. ಅವರು ಸುಮಾರು ಮಕ್ಕಳು ಬರೋದಕ್ಕಿಂತ ಮುಂಚೆ 8 ಗಂಟೆಗೆ ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಇರಬೇಕು. ಅವರು ಎದ್ದುಕೊಂಡು ಮಕ್ಕಳು ಬಂದ ತಕ್ಷಣ ಅವರನ್ನು
ನಾವು ಆ ಬಾಕ್ಸ್ ಎಲ್ಲ ಹಾಕಿದ್ದೇವೆ ಶಾಲೆಗಳ ಪರೀಕ್ಷಾ ಕೇಂದ್ರಗಳಲ್ಲಿ. ಅದರಲ್ಲಿ ನಿಲ್ಲಿಸಿಕೊಂಡು ಅವರನ್ನು ಏನು ಟೆಂಪರೇಚರ್ ಚೆಕ್ ಮಾಡೋದು ಅಥವಾ ಸ್ಯಾನಿಟೈಸರ್ ಮಾಡೋದು ಅಥವಾ ಅವರಿಗೆ ಮಾಹಿತಿಗಳನ್ನು ಕೊಡುವುದರ ಮೂಲಕ ಅವರನ್ನು ಶಿಸ್ತಿನಿಂದ ಅಲ್ಲಿ ಇರುವಂತೆ ಮಾಡೋದು. ಯಾಕೆಂದ್ರೆ ಅಲ್ಲಿ ಗುಂಪು ಸೇರ್ಲಿಕ್ಕೆ ಅವಕಾಶಗಳಿಲ್ಲ. ಗುಂಪು ಸೇರಿದ ತಕ್ಷಣ ಏನಾಗ್ತದೆ, ಮಕ್ಕಳಲ್ಲಿ ಭಯ ಭೀತಿಯ ವಾತಾವರಣ. ಯಾಕೆ ಅಂತ ಹೇಳಿದ್ರೆ ಕೊರೋನಾದ ಅಲ್ಲೇ ಕಡಿಮೆ ಆದ್ರೂ ಕೂಡ ಇವತ್ತು ಅದರ ಬಗ್ಗೆ ಜಾಗೃತಿ ಇದೆ, ಏನಾಗ್ಬೋದೋ ಏನು ಹೇಗಾಗ್ಬೋದು ಅಂತ ಹೇಳುವಂತದ್ದು. ಅದರಿಂದ ಆ ಮಕ್ಕಳಿಗೆ ಭಯ ಅಲ್ಲಿ ಇರಬಾರ್ದು, ಹೊರಗಿನ ಸನ್ನಿವೇಶದಲ್ಲಿ ಭಯ ಇರಬಾರ್ದು. ಒಳಗೆ ಹೇಗಾದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದು SOP ಅನ್ನು ಪಾಲಿಸಿಕೊಂಡು ಪರೀಕ್ಷೆಗಳು ನಡೀತವೆ. ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಅವರು ಅರ್ಥಪೂರ್ಣವಾಗಿ ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ. ಹಾಗೆ ಶಾಲೆಗಳಲ್ಲಿ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಕಲಿಕಾ SLC ಮಕ್ಕಳಿಗೆ ಪೂರಕವಾಗಿ ಶಾಲಾ ಮುಖ್ಯ ಗುರುಗಳೊಂದಿಗೆ ಸ್ಪಂದಿಸಿಕೊಂಡು ತಮ್ಮ ತರಗತಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಶೈಕ್ಷಣಿಕವಾಗಿ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ವಾರ್ಷಿಕ SLC ಫಲಿತಾಂಶವನ್ನು ಹೆಚ್ಚಿಸುವಲ್ಲಿ ಪೂರಕವಾಗಿ ಸ್ಪಂದಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಉತ್ತಮ ಪ್ರಕ್ರಿಯೆ ನಮ್ಮ ತಾಲೂಕಲ್ಲಿ ಆಗಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಪಂದಿಸಿದ್ದಾರೆ ಅಂತ ಹೇಳುವಂಥದ್ದು. ಆ ಮೂಲಕ ಈ ವರ್ಷ ನಮ್ಮ ತಾಲೂಕಿಗೆ ಅತ್ಯುತ್ತಮ ಒಳ್ಳೆಯ ಫಲಿತಾಂಶಗಳು ಬರುವ ನಿರೀಕ್ಷೆ ಇದೆ ಸರ್. ಓಕೆ, ಸೊ ತಮ್ಮ ವತಿಯಿಂದ ಕೂಡ ಸಿದ್ಧತೆಗಳಾಗ್ತಾ ಇದೆ. ಪ್ರಯತ್ನಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಕರೆಗಳು ಬರ್ತಾ ಇದೆ, ಅದನ್ನ ಸ್ವೀಕರಿಸಿಕೊಂಡು ಮತ್ತೆ ಮುಂದುವರೋಣ ಅಂತ ಹೇಳ್ತಾ ಈಗ ಮೊದಲ ಕಾಲರ್ ತಯಾರಾಗಿದ್ದಾರೆ. ಹಲೋ ಹಲೋ, ನಾನು ಇಟ್ಲಿಂದ ಹಮೀದ್ ವಿಟ್ಲ, ಪತ್ರಕರ್ತರು ಹಮೀದ್ ವಿಟ್ಲ ಅವರು. ಹೇಳಿ ಹಮೀದ್ರೆ, ಮಾತಾಡಿ. ಕೊರೋನಾದಿಂದಾಗಿ ಪಠ್ಯದಲ್ಲಿ 20% ಕಡಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗದೆ ಸರ್. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಈ ಪ್ರಶ್ನೆ. ಓಕೆ, ಪಠ್ಯದಲ್ಲಿ ಕಡಿತ ಆಗಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಅದು ತೊಂದರೆ ಆಗೋದಿಲ್ವಾ ಅನ್ನುವಂಥದ್ದು ಕಲಿಕೆಯಲ್ಲಿ? ಇಲ್ಲ, ಯಾಕೆ ಹೇಳಿದ್ರೆ ಖಂಡಿತವಾಗಿ ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಇಲ್ಲಿ ಕಡಿತ ಆಗಿದ್ದ ಉದ್ದೇಶ ಏನಂತ ಹೇಳಿದ್ರೆ, ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಅಥವಾ ಹಿಂದೆ ಇದ್ದಂಥ ಒಂದು ಪದ್ಧತಿಯಲ್ಲಿ 240 ಅಥವಾ 240 ಶೈಕ್ಷಣಿಕ ದಿನಗಳು ಅಥವಾ ಕಲಿಕಾ ದಿನಗಳು ನಮ್ಮ ಶಾಲೆಯಲ್ಲಿ ವರ್ಕಿಂಗ್ ಡೇಸ್ ಇತ್ತದು. ಅಷ್ಟು ದಿನಗಳಲ್ಲಿ ಸಹ ವಿದ್ಯಾರ್ಥಿ ಶಾಲೆಗೆ ಬರ್ತಿದ್ದದ್ದು. ಆ 240 ದಿನಗಳು ನಮಗೆ ಬೋಧನಾ ದಿನಗಳಾಗಿತ್ತು. ಸೊ ಹಾಗಾಗಿ ಮಕ್ಕಳಿಗೆ ಅದು ತುಂಬ ಅನುಕೂಲ ಆಗಿತ್ತು. ಹಾಗೆ ಶಿಕ್ಷಕರಿಗೂ ಕೂಡ ಬೋಧನೆಯನ್ನು ಪೋರ್ಷನ್ಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತಿತ್ತು. ಆದರೆ ನಮಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಕೇವಲ 150 ಅಥವಾ 160 ದಿನಗಳು ಮಾತ್ರ ಸಿಕ್ಕಿದೆ. ಹಾಗಾಗಿ 100ರಷ್ಟು ನಾವು ಪಠ್ಯವನ್ನು ಇಟ್ಟರೆ ಮಕ್ಕಳಿಗೆ ತುಂಬ ಮಾನಸಿಕವಾಗಿ ಕಷ್ಟ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡಿದರೆ ಇಲಾಖೆ ತುಂಬ ಚಿಂತನೆಯನ್ನು ಮಾಡಿ ಮಕ್ಕಳಿಗೆ ಪೂರಕವಾಗಿ ಮಕ್ಕಳ ಕಲಿಕೆಗೆ ಅನುಗುಣವಾಗಿ 20% ಪಠ್ಯವನ್ನು ಕಡಿತ ಮಾಡುವ ಮೂಲಕ ಮಕ್ಕಳಿಗೆ ಸ್ವಲ್ಪ ಸುಗಮವಾಗುವಂತೆ ಮಾಡಿದೆ. ಹಾಗೆ ಬೋಧನೆಯನ್ನು ಕೂಡ ಶಿಕ್ಷಕರು ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ಅದನ್ನು ಸುಗಮಗೊಳಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ವಿದ್ಯಾರ್ಥಿಗಳಿಗೂ ಕೂಡ ಇದು ಖುಷಿಯಾಗಿದೆ. ಶಿಕ್ಷಕರಿಗೂ ಸಹ ಅದನ್ನು ಬೋಧನೆ ಮಾಡಲಿಕ್ಕೆ ತುಂಬ ಪರಿಣಾಮಕಾರಿಯಾದ ಬೋಧನೆ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಮೀದ್ ಅವರಿಗೆ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಎಸ್ ಸರ್, ಧನ್ಯವಾದಗಳು ಹಮೀದ್ ಅವರೇ. ಅಂದರೆ ಎಲ್ಲೋ ಒಂದು ಕಡೆ ಇದ್ದಂತಹ ಆತಂಕ ಕೂಡ ಹೌದು, ಪಠ್ಯದಲ್ಲಿ ಕಡಿತ ಆಗಿದೆ ಅಥವಾ ಈ ಶಿಕ್ಷಣ ಆಫ್ಲೈನಿಂದ ಆನ್ಲೈನಿಗೆ ಹೋದಂಥ ಸಂದರ್ಭದಲ್ಲೇ ವ್ಯಾಪಕವಾಗಿ ಮಾತುಗಳು ಕೇಳಿ ಬರ್ತಾ ಇತ್ತು. ಹೇಗೆ ವಿದ್ಯಾರ್ಥಿಗಳು ಇದರಿಂದ ಸಂಪೂರ್ಣವಾಗಿ ಜ್ಞಾನವನ್ನು ಪಡೆದುಕೊಳ್ತಾರಾ ಅನ್ನುವಂಥ ಒಂದು ಆತಂಕಗಳಿತ್ತು. ಆದರೆ ಅದು ಅನಿವಾರ್ಯ ಆಗಿತ್ತು. ಅಂದರೆ ಯಾರು ಉದ್ದೇಶಪೂರ್ವಕವಾಗಿ ಹೇರಿದಂತಹ ಪರಿಸ್ಥಿತಿ ಅಲ್ಲ, ಸಂದರ್ಭಕ್ಕೆ ಅನುಸಾರವಾಗಿ, ಅಂದರೆ ಆ ಒಂದು ಶಿಕ್ಷಣದಿಂದ ಅವರು ವಂಚಿತರಾಗಬಾರ್ದು ಅನ್ನುವಂಥ ನೆಲೆಯಲ್ಲಿ ಆಗಿದ್ದಂಥ ಪ್ರಯತ್ನ. ಆ ಬಳಿಕ ಈಗ ಮತ್ತೆ ಹಳಿಗೆ ಮರಳುವಂತಹ ನಡುವೆ ಅದನ್ನು ಸರಿದೂಗಿಸೋದಿಕ್ಕೆ ಕೆಲವೊಂದು ಬದಲಾವಣೆಗಳಾಗಲೇಬೇಕು ಅನ್ನುವಂಥದ್ದು. ಆ ನೆಪದಲ್ಲಿ ಆದ್ರೂ ನಾವು ಅದನ್ನ ಮಕ್ಕಳನ್ನ ನಿರಂತರ ಕಲಿಕೆಯನ್ನು ನಾವು ಕಾಯ್ದುಕೊಳ್ಬೇಕನ್ನುವಂಥದ್ದು ಉದ್ದೇಶ ಆಗಿತ್ತು. ಅದರಿಂದ ಕಲಿಕೆ ಪರಿಣಾಮಕಾರಿ ಆಗ್ತಿದೆ ಅನ್ನೋದಕ್ಕಿಂತಲೂ ನಾವು ಆ ಮಕ್ಕಳ ಕಲಿಕೆ ನಿರಂತರವಾಗಿ ಮತ್ತೆ ಆ ಮಕ್ಕಳನ್ನ ನಾವು ಹಿಡಿದಿಟ್ಕೋಬೇಕಿತ್ತು ಕಲಿಕೆಗೆ. ಇಲ್ಲ ಹೇಳಿದ್ರೆ ನಾವು ಬಿಟ್ಟೆ ಹಾಗಿದ್ರೆ ಕಷ್ಟ ಆಗ್ತಿತ್ತು. ಜೊತೆಗೆ ನಾವು ಈಗ ನೀವು ಹೇಳಿದಾಗೆ ಆನ್ಲೈನ್ ಮೂಲಕ ಅಷ್ಟು ಪರಿಣಾಮಕಾರಿ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮ್ಗೆ. ಆದ್ರೆ ಅನಿವಾರ್ಯವಾಗಿತ್ತು. ಕಲಿತಷ್ಟು ಎಷ್ಟೋ ಪರಿಣಾಮಕಾರಿ ಆಗ್ತದೆ ಅಷ್ಟಾದ್ರೂ ಕಲಿತಾ ಹೋಗ್ಲಿ ಅಂತೇಳಿ ಕಂಟಿನ್ಯೂಟಿ ನಮ್ಗೆ ಬೇಕಿತ್ತು, ನಿರಂತರತೆನ ಕಾಪಾಡ್ಕೊಳ್ಳಿಕ್ಕೆ ನಮ್ಗೆ ಬೇಕಿತ್ತು. ಹಾಗಾಗಿ ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕಾಯ್ತು. ಅದರಿಂದ ಅಷ್ಟು ಕಲಿಕೆ ಆಗ್ಲಿ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಏನೋ ಅದೃಷ್ಟವನ್ನುವಾಗಿ ನಮ್ಗೆ ರೆಗ್ಯುಲರ್ ಕ್ಲಾಸಸ್ ಈಗ ಶುರುವಾಗಿದ್ರಿಂದ ಉತ್ತಮ ಕಲಿಕೆಗೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಮುಂದುವರ್ಸೋಣ. ಇನ್ನೊಬ್ಬ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಪುತ್ತೂರಿಂದ ಶ್ರೀನಿವಾಸ್ ಅವರು ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ನಮಸ್ಕಾರಗಳು ನಿಮಗೆ. ನಮಸ್ಕಾರ, ದಯವಿಟ್ಟು ಮಾತಾಡಿ. ಸರ್ ಸರ್ ಅವರ ಯೋಜನೆ ಧನಾತ್ಮಕ ಚಿಂತನೆ ವಿದ್ಯಾರ್ಥಿಗಳಿಗೂ ಬಹಳ ಪೂರಕವಾದಂತಹ ಕಾರ್ಯಕ್ರಮ.
ಸರ್ ನನ್ನೊಂದು ಕೆಲವು ವಿಚಾರಗಳು ಮಾತ್ರ ಹಂಚಿಕೊಳ್ತೇನೆ. ಖಂಡಿತ. ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಶ್ನೆಗೆ ಕೇಳೋಕೆ ಮಹತ್ವ ಕೊಡ್ಬೇಕು ಸರ್. ಖಂಡಿತ. ಮತ್ತೆ ನೀವು ಮೊನ್ನೆ ಮಾಡಿದ ಕಾರ್ಯಕ್ರಮದಲ್ಲಿ ಒಂದು ದಿನಕ್ಕೆ 3 ವಿಚಾರ ಕೊಟ್ರಿ. ಅದು ಕೊಡಕ್ಕಿಂತ ಮುಂಚೆ 2 ವಿಷಯವನ್ನು 3 ದಿನ ಮಾಡಿದ್ರೆ ಒಳ್ಳೇದು ಆಗ್ಬೋದು. ಮುಂದಿನ ದಿನಗಳ ಕನ್ನಡ ಕೊಟ್ಟಾಗ ಮ್ಯಾಥ್ಸ್ ಕೊಡ್ಬೇಕು, ಇಂಗ್ಲಿಷ್ ಕೊಟ್ಟಾಗ ಸೋಷಿಯಲ್ ಕೊಟ್ಟಾಗ ಕನ್ನಡಕ್ಕೆ ಪ್ರಶ್ನೆಗಳು ಕಡಿಮೆ ಇರ್ತದೆ, ಮ್ಯಾಥ್ಸ್ಗೆ ಹೆಚ್ಚು ಇರ್ತದೆ ನೋಡಿ. ಆಗ ಮಕ್ಕಳಿಗೆ ಸಮಸ್ಯೆಗೆ ಬಗೆಹರಿಸಬಹುದು. ಖಂಡಿತ ನಿಮ್ ಸಲಹೆಯನ್ನ ನಾವು ಸ್ವೀಕರಿಸಿದ್ದೇವೆ. ಮುಂದಿನ ಮತ್ತೆ ಇನ್ನೇನು ಲೆಟ್ರು ವಿದ್ಯಾರ್ಥಿಗಳಿಂದ ನೀವು ಬಂದ್ರೆ ಭಾರಿ ಒಳ್ಳೇದು. ಸಮಸ್ಯೆಗಳ ಬಗ್ಗೆ ನೀವು ಬರ್ದಿದ್ದೀರಿ, ಮಕ್ಕಳಿಂದ ನಿಮ್ಗೊಂದು ಲೆಟ್ರು ಬಂದ್ರೆ ಮಕ್ಕಳು ಬದಲಾವಣೆ ಆಗ್ತಾರೆ ಸ್ವಲ್ಪ. ಥ್ಯಾಂಕ್ ಯು ಸರ್. ಮಕ್ಕಳಿಗೆ ಮತ್ತೆ ಇನ್ನೊಂದು ಆಸಕ್ತ ನಿವೃತ್ತ ಶಿಕ್ಷಕರನ್ನು ಬಳಸ್ಕೊಳ್ಬೋದಲ್ಲ ಸರ್ ನೀವು ಸಾಧ್ಯ ಆದ್ರೆ? ಖಂಡಿತ ನಿಮ್ ಸೇವೆಯನ್ನೆಲ್ಲ ಬಳಸ್ಕೊತೇವೆ. ನಿವೃತ್ತ ಶಿಕ್ಷಕರು ತುಂಬಾ ಅನುಭವಿಗಳಿದ್ದಾರೆ, ವಿಷಯ ತಜ್ಞರು ಇರ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಸೇವೆಯನ್ನು ಬಳಸ್ಕೊತಾರೆ. ಹೌದು. ಮತ್ತೆ ಎಕ್ಸಾಮ್ ನಡುವೆ ರಜೆ ಇದ್ದಾಗ ಒಂದೊಂದು ದಿನ ಗೂಗಲ್ ಮೀಟ್ ಮಾಡಿ ಒಂದು ಪರಿಣಿತ ಶಿಕ್ಷಕರನ್ನು ಬಂದಾಗ ಸಮಸ್ಯೆ ಬಗೆಹರ್ಲಿಕ್ಕೆ ಪ್ರಯತ್ನಿಸಬಹುದು ಸರ್ ನೀವು? ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇವೆ. ಹೆಚ್ಚು ದಿನ ಗ್ಯಾಪ್ ಇದ್ದಾಗ, ಅಂತರ ತುಂಬಾ ದಿನಗಳ 4-5 ದಿನಕ್ಕಿಂತ ಇದ್ದಾಗ ನಾವು ಆ ದಿನಗಳನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಯಾಕಂತ ಹೇಳಿದ್ರೆ ಈ ಟೀಮ್ ನಲ್ಲಿ ಮಾಡಿದ್ರೆ ಬಾರಿ ಉತ್ತಮ. ಒಂದು ಲಾಸ್ಟ್ ಬಾಲ್ ಅಲ್ಲಿ ಒಂದು ಗೇಮ್ ಅನ್ನು ಚೇಂಜ್ ಮಾಡಿ ಬಿಡ್ತದೆ ನೋಡಿ. ಹೌದು ಅಲ್ವಾ? ಒಂದು 2020 ಮ್ಯಾಚ್ ಅಲ್ಲಿ ನೋಡಿ, ಕೊನೆಯ ಬಾಲ್ ಅಲ್ಲಿ ಒಂದು 6 ರನ್ ಬೇಕಂದ್ರೆ ಒಂದು 6 ಹೊಡೆದ್ರೆ ಕ್ಲಿಯರ್ ಆಗಿ ಬಿಡ್ತದೆ. ಹಾಗೆ ಮಕ್ಕಳಿಗೆ ಬಹಳ ಪೂರಕವಾಗ್ತದೆ. ಮಕ್ಕಳಿಂದ ಸ್ವಲ್ಪ ಪ್ರಶ್ನೆಗಳಿಗೆ ಹೆಚ್ಚು ನೀವು ಒತ್ತು ಕೊಡಿ ಸರ್ ಅವರಿಗೆ. ಖಂಡಿತವಾಗಿ ನೀವು ಹೇಳಿದೆಲ್ಲ ಸಲಹೆಗಳನ್ನ ಸ್ವೀಕರಿಸಿದ್ದೇವೆ, ಅದರ ಬಗ್ಗೆ ಪರಿಶೀಲಿಸ್ತೇವೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಶ್ರೀನಿವಾಸ್ ಅವರೇ ತಮ್ಮ ಕಾರ್ಯಕ್ಕಾಗಿ. ಸರ್, ಇಲ್ಲಿ ಒಂದು ವಿಚಾರವನ್ನು ತಾವು ಹೇಳಿದ್ರಿ, ಆ ಸಂದರ್ಭದಲ್ಲಿ ಅನಿವಾರ್ಯ ಆಗಿತ್ತು ಅನ್ನುವಂಥದ್ದು. ಅದೃಷ್ಟವಶಾತ್ ಈಗ ಮತ್ತೆ ರೆಗ್ಯುಲರ್ ಕ್ಲಾಸ್ಗಳು ಸಿಗ್ತಾ ಇದೆ. ಆದರೆ ಅಲ್ಲಿ ಮತ್ತಷ್ಟು ಸವಾಲುಗಳಿತ್ತು. ವಿದ್ಯಾರ್ಥಿಗಳು ಒಂದು ಕಡೆಯಿಂದ ಆನ್ಲೈನ್ ಶಿಕ್ಷಣಕ್ಕೆ ಒಗ್ಗಿ ಹೋಗಿದ್ರು. ಆ 2 ವರ್ಷಗಳ ಅವಧಿ ಆನ್ಲೈನ್ ಶಿಕ್ಷಣದಲ್ಲಿ ಇದ್ದಂಥ ಸವಾಲುಗಳು ಬೇರೆ, ಮತ್ತೆ ವಿದ್ಯಾರ್ಥಿಗಳನ್ನ ಆನ್ಲೈನ್ ಇಂದ ಆಫ್ಲೈನ್ ಮೋಡಿಗೆ ತರೋದಿಕ್ಕೆ ಕೆಲವೊಂದು, ಅಂದ್ರೆ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟದಲ್ಲಿ ಕೆಲವೊಂದು ಸವಾಲುಗಳಿತ್ತು. ಸೊ ಅದನ್ನ ಬಹುಶಃ 2 ದಿನಗಳ ಸಂದರ್ಭದಲ್ಲಿ ನಮಗೆ ಆ ವಿಷಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕಾರಣ ಅದನ್ನ ಮಾತಾಡೋದಕ್ಕಾಗಿಲ್ಲ. ಸೊ ಆ ಒಂದು ಸವಾಲುಗಳನ್ನ ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ತಂಡ ಅದನ್ನ ಹೇಗೆ ಎದುರಿಸಿತು ಅನ್ನುವಂಥ ಒಳ್ಳೆಯ ಅಂಶ ಇದು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಖಂಡಿತವಾಗಿ ತುಂಬಾ ದೊಡ್ಡ ಸವಾಲಾಗಿತ್ತು ನಮಗೆ. ಸವಾಲು ಈಗಲೂ ಕೂಡ 100ಕ್ಕೆ 100% ಪರಿಹಾರ ಆಗ್ಲಿಲ್ಲ. ಅದನ್ನ ನಾವು 8, 9ನೇ ತರಗತಿ ಅಥವಾ 1ರಿಂದ 9ನೇ ತರಗತಿ ಮಕ್ಕಳಾದ್ರೆ ನಾವೀಗ ಅದನ್ನ ಸರಿಪಡಿಸ್ಕೋತೇವೆ. ಆದ್ರೆ ಕಳೆದ ವರ್ಷದಲ್ಲಿ ನೀವು ಹೇಳಿದಾಗೆ ಮೊಬೈಲ್ ಫೋನ್ಗೆ ತುಂಬಾ ಅಡಿಕ್ಟ್ ಆಗಿದ್ರು. ನಾವು ಒಂದು ಕಾಲದಲ್ಲಿ ಶಿಕ್ಷಕರು ಅಥವಾ ಇಲಾಖೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ 1ರಿಂದ 10ನೇ ತರಗತಿ ಮಕ್ಕಳಿಗೆ ಈ ಸ್ಮಾರ್ಟ್ ಫೋನ್ ಅನ್ನುವಂಥದ್ದು ಕೈಗೆ ಸಿಗಬಾರ್ದು, ಯಾವುದೇ ಕಾರಣಕ್ಕೂ ಮಕ್ಕಳ ಕೈಗೆ ಕೊಡಬಾರ್ದು ಅಂತೇಳಿ ನಾವು ರಿಸ್ಟ್ರಿಕ್ಷನ್ ಮಾಡಿದ್ವಿ. ಆದ್ರೆ ಅನಿವಾರ್ಯವಾಗಿ ಅನಿರೀಕ್ಷಿತವಾಗಿ ಬಂದಂತ ಒಂದು ಘಟನೆಯಿಂದಾಗಿ ಕಡ್ಡಾಯವಾಗಿ ಮಕ್ಕಳಲ್ಲಿ ಪ್ರತಿ ಮಗುವಿನ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೊಡಿ ಅಂತ ಹೇಳುವಂತ ಪರಿಸ್ಥಿತಿ ಬಂತು. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದ್ರೆ ಆ ಗುಂಗಿನಿಂದ ಏನ್ ಅಡಿಕ್ಟ್ ಆಗಿದ್ರು ಅದರಿಂದ ಹೊರ ತರಲಿಕ್ಕೆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಸಾಕಷ್ಟು ಕಣ್ಣಿನ ಸಮಸ್ಯೆ ಆಗಿರ್ಬೋದು, ಮಾನಸಿಕ ಗೊಂದಲ ಆಗಿದೆ. ಎಷ್ಟೋ ವಿದ್ಯಾರ್ಥಿಗಳು ಖಿನ್ನತೆಗೊಳಗಾಗಿದ್ದಾರೆ. ಅವರಿಗೆ ಆಪ್ತ ಸಮಾಲೋಚನೆಯನ್ನು ನಾವು ತರಗತಿಯಲ್ಲಿ ಮಾಡೋ ಮೂಲಕ, ವಿಶೇಷವಾದ ತಜ್ಞರಿಂದ ಸಮಾಲೋಚನೆ ಮಾಡೋ ಮೂಲಕ ಅವ್ರನ್ನ ನಾವು ಟ್ರ್ಯಾಕಿಗೆ ತರಬೇಕಾಯ್ತು. ಇದಕ್ಕೆ ತುಂಬಾ ಕಷ್ಟಪಟ್ಟವ್ರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು. ಆ ವಿದ್ಯಾರ್ಥಿಗಳನ್ನ ನಮ್ಮ ರೆಗ್ಯುಲರ್ ಪ್ರೋಸೆಸ್ಗೆ ತರಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಒಂದು ರೀತಿಯಲ್ಲಿ ಖಿನ್ನತೆ ಆಗುವಂತ ಒಂದು ಪರಿಸ್ಥಿತಿ ಬಂದಿತ್ತು. ಸೊ ಹಾಗಾಗಿ ಹಂತವಾಗಿ ನಾವು ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಬೋದು. ಮತ್ತೆ ಈಗಲೂ ಸಹ ಕೆಲವು ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ಫೋನ್ ಇರುವಂತದನ್ನ ಗಮನಿಸ್ಕೊಂಡಿದ್ದೇವೆ. ಅದನ್ನ ಪೋಷಕರ ಮನವೊಲಿಸಿ ನಾವು ಅದನ್ನು ವಶಪಡಿಸಿಕೊಂಡಿದ್ದೇವೆ ಅಥವಾ ನಮ್ಮ ಪೋಷಕರಿಗೆ ಅದನ್ನ ಕೊಟ್ಟಿದ್ದೇವೆ. ಸೊ ಇಂತಹ ಪರಿಸ್ಥಿತಿ ತುಂಬಾ ಡಿಸ್ಟರ್ಬೆನ್ಸ್ ಆಗಿತ್ತು ನಮಗೆ. ಸೊ ಇದರಿಂದ ಕಲಿಕೆಗೆ ಅಡ್ಡಿ ಆಗಿದೆ. ಏನೇ ಆದ್ರೂ ಆನ್ಲೈನ್ ನಲ್ಲಿ ಕಲ್ತದ್ದು ಅಷ್ಟು ಪರಿಣಾಮಕಾರಿ ಆಗ್ಲಿಲ್ಲ. ಸೊ ಆದ್ರೂ ಸಹ ನಾವು ಅನಿವಾರ್ಯವಾಗಿ ಇದನ್ನ ಬಳಸಲೇಬೇಕಾಯ್ತು. ಅದಕ್ಕೆ ನಾವು ಮಾಡಿದಂತ ನಾವು ಪುತ್ತೂರಿನಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಏನಂತ ಹೇಳಿದ್ರೆ ಏನು ಆಕ್ಟಿವಿಟಿ ಶೀಟ್ ಅಂತ ಕೊಟ್ಟಿದ್ವಿ, ಕಲಿಕಾ ಚಟುವಟಿಕೆಗಳು. ನಮ್ಮ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ನಾನು ತುಂಬಾ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಕಳೆದ 2 ವರ್ಷದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಒಟ್ಟಾರ ಶಾಲೆ ಮಾಡುವ ಮೂಲಕ ಅವರು ಮನೆ ಮನೆಗೆ ಹೋಗಿ ಆ ಕಲಿಕಾ ಚಟುವಟಿಕೆ ಕಾರ್ಡ್ಗಳನ್ನ ಮಕ್ಕಳಿಗೆ ಕೊಟ್ಟು ಅದನ್ನ ಲಿಖಿತವಾಗಿ ಅವರು ಬರೆಯೋ ಮೂಲಕ ಮನೆಯಲ್ಲಿ ಕೂತ್ಕೊಂಡು ಬರೆದು ಒಂದೊಂದು ದಿನ ಬಿಟ್ಟು ಒಂದು ದಿನ ತಂದು ಅದನ್ನು ಒಪ್ಪಿಸುವ ಮೂಲಕ ಕರೆಕ್ಷನ್ ಮಾಡ್ಕೊಂಡು ಹೋಗೋ ಮೂಲಕ ಸ್ವಲ್ಪ ಮಟ್ಟಿಗೆ ಮೊಬೈಲ್ ಇಂದ ದೂರ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಇದ್ರಲ್ಲಿ ನಾವು ಯಶಸ್ವಿ ಆದ್ವಿ. ಇದು ನಮ್ಮ ತಾಲೂಕು ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಇತರ ಜಿಲ್ಲೆಗಳಿಂದ ಪ್ರಶಂಸೆಗೆ ಕೂಡ ಒಳಪಡ್ತು ನಮ್ಮ ಶಿಕ್ಷಕರ ಒಂದು ಈ ಚಟುವಟಿಕೆ. ಓಕೆ, ಮಾತಾಡೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ. ಹಲೋ 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 ಹಲೋ, ಕೇಳ್ತದಾ? ಕೇಳಿಸ್ತಾ ಇದೆ. ರವೀಂದ್ರ ಅವರು ನೆಲ್ಲಿಯಾಡಿಯಿಂದ ಮಾತಾಡಿ ಸರ್.
ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್, ಮಾತನಾಡಿ. ಗೌತಮ್ ಶಿಕ್ಷೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ಮುಖ್ಯವಾಗಿ ರಾಜ್ಯದಾದ್ಯಂತ ಮಕ್ಕಳು ಪ್ರಶ್ನೆಯನ್ನ ಮೊನ್ನೆ ಎಲ್ಲ ಕೇಳಿದ್ದನ್ನು ನೋಡುವಾಗ ಸುದ್ದಿ ಜಾಲದ ವಿಸ್ತಾರ ಬಹಳ ಖುಷಿ ಕೊಡ್ತಾ ಇದೆ. ಧನ್ಯವಾದಗಳು. ಈಗ ಸನ್ಮಾನ್ಯ BO ಅವರು ಒಂದು ಪ್ರಶ್ನೆ. ಸರ್ ನಮಸ್ಕಾರ. ನಮಸ್ಕಾರ, ದಯವಿಟ್ಟು ಮಾತನಾಡಿ ಪ್ಲೀಸ್. ಬಹಳ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ಖಂಡಿತ ಅದಕ್ಕೆ ಬೇಕಾದಂತಹ ಎಲ್ಲ ಯಶಸ್ಸು ದೇವರು ಕೊಡ್ತಾನೆ. ಸರ್, ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಪರೀಕ್ಷೆಯಲ್ಲ ಇಷ್ಟು ತಡವಾಗಿ ಯಾಕೆ ಆರಂಭ ಆಗ್ತದೆ? ಅದರಿಂದ ಮಕ್ಕಳಿಗೆಲ್ಲ ಈ ಶೆಕೆ ಕಾಲದಲ್ಲಿ ಕಷ್ಟ ಅಲ್ವಾ? 3 ಗಂಟೆ 3 ಗಂಟೆ ಕೂತ್ಕೊಳ್ಬೇಕಲ್ವಾ ಅಂತ ಒಂದು ವಿಚಾರ. ಕೇಳಿ. ಅದಕ್ಕೆ ತಮ್ಮ ವತಿಯಿಂದ ಉತ್ತರವನ್ನು ವಹಿಸಿದ್ರೆ ಪಾಲಕರಿಗೆ ಸ್ವಲ್ಪ ಸಮಾಧಾನ ಆಗ್ಬಹುದು. ಖಂಡಿತ ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ಇರಲಿ ನಮ್ಗೆ. ಈಗ ನೀವು ಕೇಳಿದಂತ ಪ್ರಶ್ನೆಗೆ ನಾನು ಹೇಳೋದಾದ್ರೆ, ಈ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನೀವು ನೋಡಿರ್ಬೋದು, ವಿಭಿನ್ನವಾದ ಒಂದು ವಿಚಿತ್ರವಾದ ಪರಿಸರದಲ್ಲಿ ನಮ್ಮ ಮಕ್ಕಳು ಪರೀಕ್ಷೆನ ಬರೆದ್ರು. ಏನಂತ ಹೇಳಿದ್ರೆ, ನಾವು ಜೂನ್ ತಿಂಗಳಲ್ಲಿ ಪರೀಕ್ಷೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ತುಂಬಾ ಮಳೆಗಾಲ. ಅದು ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಕರಾವಳಿ ಭಾಗದಲ್ಲಿ ತುಂಬಾ ಮಳೆಗಾಲ, ವಿಪರೀತವಾದ ಮಳೆಗಾಲ. ಅಂತಹ ಪರಿಸ್ಥಿತಿಯಲ್ಲಿ ನಾವು ಪರೀಕ್ಷೆಯನ್ನ ಭರಿಸಬೇಕಾಯ್ತು, ಮಕ್ಕಳ ಪರಿಸ್ಥಿತಿಗೆ ಹೊಂದಿಕೆಯನ್ನ ಮಾಡ್ಕೋಬೇಕಾಯ್ತು. ಸೊ ಆ ಸಂದರ್ಭದಲ್ಲಿ ತುಂಬಾ ಖುಷಿ ಪಟ್ಟು, ತುಂಬಾ ಯಾವುದೇ ಆತಂಕ ಇಲ್ಲದೆ, ಭಯ ಇಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಜೊತೆಗೆ ನೀವು ಹೇಳಿದಾಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಸ್ವಲ್ಪ ತಡವಾಗಿ ಆಗಿದ್ರಿಂದ ತುಂಬಾ ಬಿಸಿಲಿನ ತಾಪ ಇದೆ, ತುಂಬಾ ವೆದರ್ ಹಾಟ್ ಇದೆ. ಸೊ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಸಾಮಾನ್ಯ ಇದೇ ವಾತಾವರಣದಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಸಾಮಾನ್ಯವಾಗಿ ಹೊಂದಿಕೆ ಮಾಡ್ಕೊಡ್ತಾರೆ ಅನ್ನೋಂಥ ಒಂದು ನನ್ನ ಒಂದು ವಿಶ್ವಾಸ ಇದೆ, ಅಭಿಪ್ರಾಯ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ರೆ ಹಾಗೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಈಗ ಪರೀಕ್ಷೆ ಬರೆಯುವಂತ ಒಂದು ಆತುರದಲ್ಲಿ ಇದ್ದಾರೆ. ಸೊ ನಾವು ವಿದ್ಯಾರ್ಥಿಗಳಿಗೆ ಈ ಒಂದು ವಾತಾವರಣಕ್ಕೂ ಕೂಡ ಸೆಟ್ಟಾಗಿ ಪರೀಕ್ಷೆಯನ್ನ ಬರಲಿಕ್ಕೆ ಆದಷ್ಟು ಮಾರ್ಗದರ್ಶನ ನೀಡಿದ್ದೇವೆ, ಮುಂದಿನ ದಿನಗಳಲ್ಲೂ ನೀಡ್ತೇವೆ ಸರ್. ಮಕ್ಕಳಿಗೆ ಮಾನಸಿಕವಾಗಿ ಸಿದ್ಧತೆ ನಾವು ಮಾಡ್ತೇವೆ. ಸರ್, ಸುಂದರ್ ಸರ್ ಅಲ್ಲಿ ನನ್ನ ಒಂದು ಪ್ರಶ್ನೆ. ನಮಸ್ತೆ ಸರ್. ಸರ್ ನಮಸ್ಕಾರ. ಸರ್, ಇಷ್ಟು ತಡವಾಗಿ ಪರೀಕ್ಷೆ ಆರಂಭ ಕಾರಣದಿಂದ ಆಹಾರದ ಬಗ್ಗೆ ಏನಾದರೂ ನೀವು ಮಾಹಿತಿ ಕೊಡ್ಲಿಕ್ಕಿದ್ರೆ ಒಂದು ಕೊಟ್ರೆ ಎಲ್ಲರಿಗೂ ಅನುಕೂಲ ಸರ್. ಅಂದ್ರೆ ಏನಾದ್ರೂ ಸ್ವಲ್ಪ ಟಿಫಿನ್ ದೂರದಿಂದ ಬರ್ತಕ್ಕಂಥ ಮಕ್ಕಳು 10-10:30 ಹಸಿವೆ ಆಗಬಹುದು, ಅಥವಾ ಲೇಟ್ ಆಗಿ ಪರೀಕ್ಷೆ ಮುಗಿದ್ರೆ ಆಹಾರ ಏನು ಹೇಗೆ ಇದು ಮಾಡಬಹುದು. ಇನ್ನೊಂದು, ಈ ಪರೀಕ್ಷಾ ಸಮಯದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಆಹಾರದ ಬಗ್ಗೆ ಹೇಗೆ ಕಾಳಜಿ ವಹಿಸಬಹುದು, ಇದನ್ನ ಸ್ವಲ್ಪ ಹೇಳಿದ್ರೆ ಎಲ್ಲರಿಗೂ ಅನುಕೂಲ ಆಗ್ಬಹುದು ಸರ್. ಖಂಡಿತವಾಗಿಯೂ ಎಸ್, ಆ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿಯನ್ನು ಕೊಡುವಂತ ವಿಚಾರ ಇತ್ತು. ಆದ್ರೆ ಬಹುಶಃ ಈ ಸಂದರ್ಭದಲ್ಲೇ ಪ್ರಶ್ನೆ ಬಂದಿರೋದ್ರಿಂದ ತಾವು ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವಂತದ್ದು ಸೂಕ್ತ ಅನ್ನುವಂಥದ್ದು. ಸರ್, ನಾವು ಈ ಪರೀಕ್ಷೆಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ದೊಡ್ಡದಿದೆ, ಅದಕ್ಕಿಂತ ಹೆಚ್ಚಿನ ಪಾತ್ರ ಪೋಷಕರದ್ದಿದೆ ಸರ್. ಪೋಷಕರು ವಿದ್ಯಾರ್ಥಿಗಳ ಬಗ್ಗೆ, ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಬೇಕಾಗಿದೆ. ಆಹಾರ ಸೇವನೆಯ ಬಗ್ಗೆ ಆಗಲಿ, ಅಥವಾ ಓದುವಿಕೆಯ ಪ್ರಶಾಂತವಾದಂಥ ಒಂದು ವಾತಾವರಣವನ್ನು ನಿರ್ಮಿಸುವುದರಲ್ಲಾಗಲಿ, ಅಥವಾ ಪರೀಕ್ಷೆಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶಗಳನ್ನು ಸೃಷ್ಟಿಸುವುದರಲ್ಲಿ ಪೋಷಕರ ಪಾತ್ರ ಬಹಳಷ್ಟು ದೊಡ್ಡದು. ನಾನು ಪೋಷಕರಲ್ಲಿ ಬಹಳಷ್ಟು ವಿನಂತಿಸಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಸುದ್ದಿವಾಹಿನಿಯ ಮೂಲಕ ಮಗುವಿನ ಬಗ್ಗೆ ನಿಗಾವನ್ನು ವಹಿಸ್ಕೊಳ್ಳೋದು. ಪರೀಕ್ಷೆ ಬಂದ ಸಂದರ್ಭದಲ್ಲಿ ನಾವು ಪೋಷಕರು ಎಸ್ಪೆಷಲಿ ಪರೀಕ್ಷೆ ಅಂತ ಹೇಳುವ ಒಂದು ನೆಗ್ಲಿಜೆನ್ಸ್ ಭಾವನೆ ಪೋಷಕರಲ್ಲಿದೆ. ಅವನು ಬರೀತಾನೆ, ಅವನು ಪಾಸ್ ಆಗ್ತಾನೆ, ಏನು ಅವನಿಗೆ ಬಿಟ್ಟದ್ದು ಅಂತ. ಹಳ್ಳಿಗಳಲ್ಲಿ ಈ ಒಂದು ಚಿಂತನೆ ಬಹಳಷ್ಟು ಇದೆ, ಇದು ದೂರ ಆಗಬೇಕು. ಮಕ್ಕಳಿಗೆ ಪರೀಕ್ಷೆ ಇದೆ ಅಂತ ಹೇಳುವಾಗ ತಾವು ಸ್ವಲ್ಪ ಜಾಗೃತಿಯನ್ನು ವಹಿಸಿಕೊಂಡು ಮಕ್ಕಳಿಗೆ ಏನು ಅನುಕೂಲಕರವಾದಂಥ ಒಂದು ಪರಿಸ್ಥಿತಿ, ಉದಾಹರಣೆಗೆ ನೆಂಟರಿಷ್ಟರು ಮನೆಗೆ ಬರೋದು, ನಮ್ಮ ನೆರೆಹೊರೆಯವರು ಮನೆಗೆ ಬರೋದು, ಅಲ್ಲಿ ಚರ್ಚೆಗಳಾಗೋದು, ಅಲ್ಲಿ ಜೋರು ಮಾತುಕತೆಗಳಾಗೋದು, ಇದು ಮಕ್ಕಳ ಒಂದು ಕಲಿಕೆಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತದೆ. ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪರಿಣಾಮ ಬೀರ್ತದೆ. ಅಂದರೆ ಅಲ್ಲಿ ಏನಾಗ್ತದೆ, ಮಗುವಿಗೆ ಓದಲಿಕ್ಕೆ ವಾತಾವರಣ ಪ್ರಶಾಂತವಾದಂಥ ವಾತಾವರಣ ಇಲ್ಲ ಸರ್. ಇದರಿಂದ ಬಹಳಷ್ಟು ಹಿನ್ನಡೆಯಾಗ್ತದೆ. ಹಾಗೆ ನೀವು ಹೇಳಿದಾಗೆ ಆಹಾರ ಸೇವನೆ ಬಗ್ಗೆ ಬಹಳಷ್ಟು ಜಾಗೃತಿಯನ್ನು ವಹಿಸ್ಕೊಳ್ಬೇಕು. ಎಸ್ಪೆಷಲಿ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲಸದ ಒತ್ತಡಗಳಿರ್ತವೆ. ಕ್ಷಣಿಕವಾಗಿ ಮಕ್ಕಳನ್ನು ಅಲ್ಲೊಂದು ಫಂಕ್ಷನ್ ಇದೆ, ಹೋಗಿ ಬಾ, ಊಟ ಮಾಡಿ ಬಾ ಅಂತ ಕಳಿಸ್ತಾ ಇದ್ದಾರೆ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಮಕ್ಕಳಿಗೆ ಅದರ ಬಗ್ಗೆ ವಿಶೇಷವಾದ ಜ್ಞಾನ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬರ್ತಾರೆ. ಅದು ಈ ಕಲಿಕೆಯ ಮೇಲೆ, ಅಂದರೆ ಜೀರ್ಣಕ್ರಿಯೆ ಮೇಲೆ ಪರಿಣಾಮವನ್ನು ಬೀರುವ ಕಾರಣ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ವಿಶೇಷವಾಗಿ ಪೋಷಕರಲ್ಲಿ ಇಂಥ ಅವಕಾಶಗಳನ್ನು ಮಕ್ಕಳಿಗೆ ಕೊಡಬಾರ್ದು. ತಾವೇ ಅದರಲ್ಲಿ ಹೋಗಿ ಭಾಗಿಯಾಗಿ ಮಕ್ಕಳಿಗೆ ಏನು ಮಿತವಾದಂಥ ಆಹಾರಗಳು ಏನು ಸೇವನೆ ಮಾಡಲಿಕ್ಕೆ.
ಈಗ ಉದಾಹರಣೆಗೆ ಒಂದು ಮಗು ಇಷ್ಟಪಡುವಂತಹ ಒಂದು ಆಹಾರವನ್ನು ಕೊಡಬೇಕು. ಮಗು ಬಯಸದೇ ಇರುವಂತಹ ಒಂದು ಆಹಾರವನ್ನು ಕೊಟ್ಟಾಗ ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತದೆ. ಉದಾಹರಣೆಗೆ ಮಗು ದೋಸೆಯನ್ನು ಬಯಸುದಿದ್ರೆ ಅಲ್ಲಿ ಉಪ್ಪಿಟ್ಟನ್ನು ಮಾಡಿಕೊಟ್ರೆ ಅದು ವ್ಯತ್ಯಾಸಗೊಂಡು ಆಗ್ತದೆ ಅಂತ ಹೇಳುವಂಥದ್ದು. ಇದನ್ನು ಮಾಡಬಾರ್ದು. ಮಕ್ಕಳಿಗೆ ಯಾವುದು ಇಷ್ಟವಾದಂಥ ಆಹಾರ ಇದೆ, ಅದು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಆಗಲಿ ಅಥವಾ ಮಧ್ಯಾಹ್ನದ ಊಟದಲ್ಲಿ ಪಲ್ಯ ಆಗಲಿ ಅಥವಾ ಮೊಸರು, ಹಾಲು ಅಥವಾ ನಾವು ಸೇವನೆ ಮಾಡುವಂಥ ಹಣ್ಣು ಹಂಪಲುಗಳು, ಆ ಇಷ್ಟದ ವಸ್ತುಗಳನ್ನ ಕೊಟ್ಟಾಗ ಅದು ಪೂರಕವಾಗಿ ಆ ಒಂದು ಮಗುವಿನ ಅಥವಾ ಮಕ್ಕಳ ಮನಸ್ಸಿಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿಸಿಕೊಂಡು ಒಂದು ಒಳ್ಳೆಯ ವಾತಾವರಣ ಆಗ್ತದೆ, ದೈಹಿಕ ಪರಿಸ್ಥಿತಿ ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ಅದು ವಿಶೇಷವಾಗಿ ಹಣ್ಣಂಪಲುಗಳು, ಪಾನೀಯಗಳನ್ನು ನಾನು ಹೇಳೋದಿದ್ರೆ ಪಾನೀಯಗಳನ್ನು ಸೇವಿಸ್ಕೊಳ್ಬೇಕು. ದೋಸೆ, ಚಪಾತಿ, ಇಂಥ ಪಲ್ಯ ಇವುಗಳನ್ನು, ಅದರಲ್ಲೂ ಕೂಡ ನಾನು ಖಾರ ಪದಾರ್ಥಗಳನ್ನು ಸ್ವಲ್ಪ ದೂರ ಮಾಡಬೇಕು ಅಂತ ನಾನು ಇವತ್ತು ಪೋಷಕರಲ್ಲಿ ಮಕ್ಕಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಸರ್. ಯಾಕೆ ಅಂತ ಹೇಳಿದ್ರೆ ಖಾರದ ವಸ್ತುಗಳು ನಿಮಗೆ ಗೊತ್ತಿದೆ, ನಮಗೆಲ್ಲ ತಿಳಿದ ಪ್ರಕಾರ ನಮ್ಮ ಜೀರ್ಣಕ್ರಿಯೆ ಬಗ್ಗೆ ಅಥವಾ ದೈಹಿಕ ಸ್ಥಿತಿಯ ಮೇಲೆ ಪರಿಣಾಮಗಳನ್ನು ಬೀರುವ ಕಾರಣ, ತಮ್ಮ ನಿರಂತರ ಕಲಿಕೆ ಆಗ್ತಾ ಇರುವ ಕಾರಣ ನಮ್ಮಲ್ಲಿ ಒತ್ತಡ ಕೂಡ ಇದೆ. ಯಾಕೆಂದರೆ ಓದಬೇಕು, ಅದನ್ನು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳುವಂಥದ್ದು. ಆಗ ಇದು ಸರಿಯಾದಂತಹ ಒಂದು ದೈಹಿಕವಾದಂತಹ ಪರಿಸ್ಥಿತಿಯನ್ನು ದೂರ ಮಾಡ್ತದೆ. ಅದರಿಂದ ಮಕ್ಕಳಲ್ಲಿ ಇಂತಹ ಒಂದು ಮಿತವಾದಂತಹ ಆಹಾರ ಸೇವನೆಗೆ ನಮ್ಮ ಪೋಷಕರು ಕೂಡ ಒತ್ತು ಕೊಡಬೇಕು. ಅವನಲ್ಲಿ ಒತ್ತಡವನ್ನು ಹೇರಿ ಇದನ್ನು ತಿನ್ನು ಅದನ್ನು ತಿನ್ನು ಅಂತ ಹೇಳುವಂಥ ಮನೋಭಾವನೆ ಸಲ್ಲದು ಎಂಬುದಾಗಿ ನಾನು ಪೋಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಓಕೆ ರವೀಂದ್ರ ಅವರೇ, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಈ ಒಂದು ವಿಚಾರವನ್ನ ಇನ್ನಷ್ಟು ಸ್ವಲ್ಪ ವಿಸ್ತೃತವಾಗಿ ವಿವರಿಸ್ತಾರೆ. ಸೊ ಧನ್ಯವಾದಗಳು ತಮ್ಮ ಕರೆಗೆ ಅಂತ ಹೇಳ್ತಾ ಈಗ ಮುಂದಿನ ಕಾಲರ್ ತಯಾರಾಗಿದ್ದಾರೆ, ವಿಶ್ವನಾಥ್ ಅವರು ಬೆಟ್ಟಂಪಾಡಿಯಿಂದ. ಸರ್ ನಮಸ್ತೆ. ಸರ್ ನಮಸ್ತೆ. ಮಾತಾಡಿ ಸರ್, ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿ. ಸರ್ ನಮಸ್ತೆ ಸರ್, ನನಗೆ ಸರ್ ಅಲ್ಲಿ ಮಾತನಾಡಬೇಕಿತ್ತು. ನಮಸ್ತೆ, ದಯವಿಟ್ಟು ಮಾತನಾಡಿ. ಸರ್ ನಾನು ವಿಶ್ವನಾಥ ಬೆಟ್ಟಂಪಾಡಿ ಅಂತ. ನಮಸ್ತೆ ಸರ್. ನಿಮ್ಮಂತ ಒಂದು ಶಿಕ್ಷಣಾಧಿಕಾರಿಯಾಗಿ ನಮ್ಮ ಪುತ್ತೂರಿಗೆ ಬಂದದ್ದು ನಮ್ಮೆಲ್ಲರ ಭಾಗ್ಯ ಸರ್. ಥ್ಯಾಂಕ್ ಯು ಸರ್. ಯಾಕೆಂದ್ರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅಭಿವೃದ್ಧಿ ಆಗಿದೆ. ಯಾಕೆಂದ್ರೆ ನೀವು ಕೇವಲ ಈ ಎಜುಕೇಶನ್ ಅಲ್ಲೇ ಇಲ್ಲದ, ಅದಕ್ಕಿಂತ ಹೊರಗೆ ಬಂದು ಸಮಾಜ ಸೇವೆ ಕೂಡ ತುಂಬಾ ಮಾಡ್ತಾ ಇದ್ದೀರಿ. ಪಾಪದ ಕೆಲವು ಮನೆಗಳಿಗೆ ಕರೆಂಟ್ ಇಲ್ಲದವರಿಗೆ ಸೋಲಾರ್ ಕೊಟ್ಟು ಪಾಪ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯುವಾಗಿ ಮಾಡಿದ್ದೀರಿ. ಕೆಲವು ಪಾಪದ ಮಕ್ಕಳಿಗೆ ಮನೆ ಇಲ್ಲದವರಿಗೆ ಮನೆ ಕೂಡ ಕೊಟ್ಟಿದ್ದೀರಿ. ನಿಮ್ಮಂತ ಒಂದು ಅಧಿಕಾರಿ ನಮಗೆ ಬಂದದ್ದು ನಮ್ಮ ಭಾಗ್ಯ. ನೀವು ಆದಷ್ಟು ಸಮಯ ನಮ್ಮ ಪುತ್ತೂರಲ್ಲಿ ಉಳಿಬೇಕೆನ್ನುವುದು ನಮ್ಮೆಲ್ಲರ ಆಸೆ. ಸರ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಮಾಡಲಿಕ್ಕೆ ನಾನೊಬ್ಬ ಮಾಡಿದ್ದಲ್ಲ, ಇದು ನಿಮ್ಮಂಥವರ ಒಂದು ಸಹಕಾರ ನನಗೆ ಸಿಕ್ಕಿದೆ. ಮತ್ತು ನೀವೆಲ್ಲ ನಮಗೆ ಕೈ ಜೋಡಿಸಿದ್ರಿಂದಾಗಿ, ನಿಮ್ಮ ಆಶೀರ್ವಾದ ಇದ್ದದ್ರಿಂದಾಗಿ ನಾನು 4 ಜನಗಳ ಹತ್ರ ನಾನು ರಿಕ್ವೆಸ್ಟ್ ಬೇಡ್ಕೊಂಡಾಗ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮ ಶೈಕ್ಷಣಿಕ ಜೀವನವನ್ನು ಉತ್ತಮಪಡಿಸಬೇಕು, ಭವಿಷ್ಯವನ್ನು ರೂಪಿಸಬೇಕು ಅನ್ನೋದು ನಾನು ನನ್ನ ಡ್ಯೂಟಿ ಮಾತ್ರ ಅಂತ ತಿಳ್ಕೊಂಡಿಲ್ಲ. ಅದಕ್ಕೆ ಒಂದು ನ್ಯಾಯ ಕೊಡಬೇಕು. ನನ್ನ ಕೆಲಸಕ್ಕೆ ನಿಯತ್ತಾಗಿ ಪ್ರಾಮಾಣಿಕವಾಗಿ ನಾನು ದುಡಿಬೇಕಂತೇಳಿ ನಾನು ಪ್ರಯತ್ನ ಮಾಡಿದೆ. ನನಗೆ ಸಿಕ್ಕಿರೋಂಥ ಒಂದು ಒಳ್ಳೆಯ ಅವಕಾಶವನ್ನು ನಿಮ್ಮಂಥವ್ರ ಮೂಲಕ ನನಗೂ ಆತ್ಮಸಾಕ್ಷಿ ಒಪ್ಪೋಗಿ ಕೆಲಸ ಮಾಡೋಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ನೀವು ಮುಂದೆ ಸಹ ನಮಗೆ ಆಶೀರ್ವದಿಸಿ ನಿಮ್ಮ ಸಹಕಾರವನ್ನು ನಮಗೆ ಕೊಡ್ತಾ ಹೋಗ್ಬೇಕಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೋತೇನೆ ಸರ್. ಖಂಡಿತ ಸರ್, ನಮ್ದು ಯಾವತ್ತಿದೆ. ಆದ್ರೆ ನಿಮ್ಮಂತ ಒಂದು ಅಧಿಕಾರಿ ಅದನ್ನೊಂದು ಹೊರಗೆ ಬಂದು ಎಲ್ಲರಿಂದ ತೆಗೆದು ಕೊಡುವಂತದೊಂದು ಇದು ಬೇಕಲ್ಲ. ಅಂತವರು ಬಂದದ್ದು ನಮಗೆ ಫಸ್ಟ್. ಇದಕ್ಕೆ ಮೊದಲು ತುಂಬಾ ಬಂದಿದ್ದಾರೆ. ಆದ್ರೆ ನಿಮ್ಮಾಗೆ ಪಾಪದವರಿಗೆ ಇನ್ನೊಬ್ಬರಿಂದ ತೆಗೆದು ಇನ್ನೊಬ್ಬರಿಗೆ ಹಂಚುವಂತದ್ದು ಅದೊಂದು ಕೂಡ ಒಂದು ಮನೋಭಾವ ಬೇಕಲ್ಲ ಸರ್. ಆ ಪ್ರಯತ್ನ ಇನ್ನೂ ಮುಂದುವರಿತಾ ಇದೆ ಸರ್. ಈಗಲೂ ಕೂಡ ನಾವು ಕೆಲವು ಮಕ್ಕಳು ಸಿಕ್ಕಿದ್ದಾರೆ, ಅವ್ರಿಗೆ ಸಹ ಕೆಲಸ ಆಗ್ತಾ ಇದೆ. ಅದಾದ ನಂತರ ನಿಮಗೆ ಮುಂದೆ ತರ್ತೇವೆ, ನಿಮ್ಮ ಮುಂದೆ. ಹೌದು ಸರ್. ಆ ನಂತರ ಮೊನ್ನೆಂದು ಅದೊಂದು ಬಂತು, ಯಾವುದು ಮಕ್ಕಳಲ್ಲಿ ಬೇರೆ ಬೇರೆ ಜಾತಿ ವಿವಾದ ಅದೆಲ್ಲ ಬಂದು ಅದನ್ನು ಕೂಡ ಬಹಳ ನಾಜೂಕಾಗಿ ಅದನ್ನೊಂದು ನಿವಾರಿಸಿದ್ದೀರಿ. ಅದು ಕೂಡ ಒಂದು ಸಮರ್ಥ ಒಂದು ಅಧಿಕಾರಿ ಆದ ಕಾರಣ ಅದನ್ನೊಂದು ನಿಮಗೆ ನಿಭಾಯಿಸುವಂತ ಇದು ಬಂದಿದೆ. ಅದಕ್ಕೂ ಕೂಡ ಆ ಲೀಡರ್ಶಿಪ್ ಎಲ್ಲರಲ್ಲಿ ಬರೋದಿಲ್ಲಲ್ಲ ಸರ್. ನಿಮ್ಮಂತ ಒಂದು ಅಧಿಕಾರಿ ನೀವು ಪುತ್ತೂರಲ್ಲೇ ಇರ್ಬೇಕು ಆದಷ್ಟು. ಅದು ಅಲ್ಲದಿದ್ರು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲೇ ಇರ್ಬೇಕು ನೀವು. ಅದೊಂದು ನಮ್ಮ ಎಲ್ಲರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವಿಶ್ವನಾಥ್ ಇವರೇ ತಮ್ಮ ಕರೆಗಾಗಿ. ಬಹುಶಃ ತಮ್ಮ ಒಂದು ಇಚ್ಛಾಶಕ್ತಿಯನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕೂಡ ಗಮನಿಸಿ ಹೇಳಬಹುದು. ಇನ್ನು ಪರೀಕ್ಷಾ ಕೇಂದ್ರಗಳ ಬಗ್ಗೆ ಸ್ವಲ್ಪ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಿದ್ರೆ, ಸುರಕ್ಷತೆಯ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಒಂದು ಹಂತದಲ್ಲಿ ಹೇಳಿದ್ರಿ, ಸ್ವಲ್ಪ ವಿವರಿಸಿ ಹೇಳೋದಿದ್ರೆ ವಿದ್ಯಾರ್ಥಿಗಳ ಸುರಕ್ಷತೆಯ ಬಗ್ಗೆ. ಸೊ ವಿದ್ಯಾರ್ಥಿಗಳ ಸುರಕ್ಷತೆಯ ನಿಟ್ಟಿನಲ್ಲಿ ಈಗಾಗಲೇ ನಾವು ಹೇಳಿದಾಗೆ ಆರೋಗ್ಯ ಇಲಾಖೆಯಿಂದ
ಪ್ರಥಮ ಚಿಕಿತ್ಸಾ ಕಿಟ್ ಅಲ್ಲಿಂದ ಲಭ್ಯವಾಗ್ತದೆ. ಮತ್ತು ಯಾವುದೇ ಥರ್ಮಲ್ ಮೀಟರ್ ಅದರ ಮೂಲಕ ನಾವು ಟೆಂಪರೇಚರ್ ಅದರ ಜಾಸ್ತಿ ಕಂಡು ಬಂದರೆ ಅಲ್ಲಿ ಪರೀಕ್ಷೆ ಮಾಡುವಂಥದ್ದು ಕೂಡ ಇಲಾಖೆಯಿಂದ ಮಾಡ್ತಾರೆ. ಸೊ ಇನ್ನೊಂದು ಜ್ವರ ಅಥವಾ ಶೀತ ಇಂತಹ ಲಕ್ಷಣ ಏನಾದರೂ ಕಂಡು ಬಂದರೆ ಆ ಮಕ್ಕಳನ್ನು ವಿಶೇಷ ಕೊಠಡಿಯಲ್ಲಿ ವಿಶ್ರಾಂತಿ ಕೊಠಡಿಯಲ್ಲಿ ಕೂತ್ಕೊಳ್ಳಿಸಿ ಪರೀಕ್ಷೆಯನ್ನು ಬರೆಯಲಾಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ, ಬರುವಾಗಲೇ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡೇ ಬರುವಂಥ ಒಂದು ಅಲ್ಲಿ ಹೊರಗಡೆ ನಮ್ಮ ದೈಹಿಕ ಶಿಕ್ಷಕರು ಈಗಾಗಲೇ ನಾವು ನಿಯೋಜಿಸಿದ್ದೇವೆ ಅವರನ್ನು ಸಾಮಾಜಿಕ ಅಂತರ ಮತ್ತು ಶಿಸ್ತು ಪಾಲನಾ ಅಧಿಕಾರಿಗಳಿಗೆ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವರು ಆ ಕೆಲಸ ಅಲ್ಲಿ ಮಾಡ್ತಾರೆ, ಯಾವುದೇ ಗೊಂದಲಕ್ಕೆ ದಾರಿ ಅವರು ಮಾಡಿಕೊಡುವುದಿಲ್ಲ. ಸೊ ಕಳೆದ ವರ್ಷದ ಅತ್ಯಂತ ಹೆಚ್ಚು 25 ಪರೀಕ್ಷಾ ಕೇಂದ್ರಗಳಲ್ಲಿ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಕೂಡ ಪ್ರಥಮ ಮುಖ್ಯ ಅಧೀಕ್ಷಕರಾಗಿ ಕೆಲಸ ಮಾಡಿದ ಉದಾಹರಣೆ ನಾವು ನೋಡಿದ್ದೇವೆ. ನಮಗೆ ಕೂಡ ಒಂದು ಸ್ವಲ್ಪ ಭಯ ಇತ್ತು ಬಹುಶಃ ಕಳೆದ ವರ್ಷದ್ದು. ಸೊ ಆದರೆ ಯಾವುದೇ ಆತಂಕ ಇಲ್ಲದೆ ಅವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗಾಗಿ ನಮಗೆ ಈ ವರ್ಷ ಕೂಡ ಯಾವುದೇ ಭಯ ಇಲ್ಲ, ಅತ್ಯಂತ ಚೆನ್ನಾಗಿ ಮಾಡ್ತಾರೆ. ಇನ್ನೊಂದು ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಸುಂದರ ಸರ್ ಹೇಳಿದಾಗೆ ಆಹಾರ ಮತ್ತು ಕುಡಿಯುವ ನೀರಿನ ಬಗ್ಗೆ ಈಗ ಹೇಳಿದಾಗ ಒಂದು ನೆನಪಾಯ್ತು ಕಳೆದ ವರ್ಷದ್ದು. ಸೊ ಮಕ್ಕಳಿಗೆ ಒಂದು ಹೀಗೆ ವಿನಂತಿ ಮಾಡುದಂದ್ರೆ ನಾವು ಏನಂದ್ರೆ, ಈಗ ಕುಡಿಯುವ ನೀರು ಬೇಕಾದ್ರೆ ಅಂದ್ರೆ ಅವರ ಮನೆಯಿಂದಲೇ ತರುವಂತದ್ದು, ಬಿಸಿನೀರು ಅವರೇ ತರುವುದು, ಅಥವಾ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ವ್ಯವಸ್ಥೆ ಇದೆ ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಸೊ ಆದ್ರೆ ಎಲ್ಲರೂ ಕುಡಿಯುವ ಕಾರಣ ಸೊ ಅಲ್ಲಿ ಗ್ಲಾಸ್ ಅಥವಾ ಯಾವುದೇ ಬಳಸುವಾಗ ಬಹುಶಃ ಅದನ್ನು ಕೆಲವರು ಕಚ್ಚಿ ಕುಡಿತಾರೆ, ಹೀಗೆಲ್ಲ ಸ್ವಲ್ಪ ಬಂದಿತ್ತು. ಸೊ ಹಾಗಾಗಿ ಬಂದಿದ್ರೆ ನಮಗೆ ಸರಿಯಾದ ಇದು ಅಧಿಕೃತವಾಗಿ ಬಂದಿರ್ಲಿಲ್ಲ. ಸೊ ಆದ್ರೂ ಸೊ ಆ ರೀತಿ ಅದೇ ಅಂದ್ರೆ ಇನ್ನೊಬ್ಬರಿಗೆ ಅದು ಮುಜುಗರ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಬಹುಶಃ ಮಕ್ಕಳು ದಯವಿಟ್ಟು ನೀರನ್ನು ಸ್ವಲ್ಪ ಮೇಲಿಂದ ಕುಡಿದು ಉಳಿದವರಿಗೆ ಕೂಡ ಸ್ವಲ್ಪ ಶಿಸ್ತಿನಿಂದ ಇರಬೇಕು. ಮತ್ತು ನಮ್ಮ ನಿಯೋಜಿಸಲ್ಪಟ್ಟ ಅಧಿಕಾರಿಗಳು ಕೂಡ ಅದನ್ನು ನೋಡ್ತಾರೆ, ಅವರೊಟ್ಟಿಗೆ ಶಿಸ್ತಿನಿಂದ ವರ್ತಿಸಬೇಕು ಹೇಳುವಂತ ಒಂದು ತಮ್ಮಲ್ಲಿ ವಿನಂತಿಯನ್ನು ಮಾಡುವಂಥದ್ದು. ಎಲ್ಲರೂ ಮಾಡಿದ್ದಾರೆ, ಇಲ್ಲ ಅಂತ ಏನು ಹೇಳುದಿಲ್ಲ, ಒಂದು ಇಬ್ಬರು ಇರ್ತಾರೆ ಯಾವಾಗಲೂ. ಸೊ ಹಾಗಾಗಿ ಅವರಿಗೆ ನಮ್ಮ ಕಡೆಯಿಂದ ಒಂದು ವಿನಂತಿಯನ್ನು ಮಾಡುವಂಥದ್ದು. ಸೊ ಇನ್ನೊಂದು ವಿನಂತಿ ಜೊತೆಗೆ ಇದ್ರ ಜೊತೆಗೆ ನಾವೀಗ ನಮ್ಮ ನೋಡಲು ಹೇಳಿದಾಗೆ ಈ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ಈ ಸಲ ನಾವು ಇನ್ನೊಂದು ವ್ಯವಸ್ಥೆನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಏನು ಪೇಪರ್ ಗ್ಲಾಸ್ ಇದೆ ಅದನ್ನ ನಾವು ಯೂಸ್ ಅಂಡ್ ಥ್ರೋ ಡಿಸ್ಪೋಸಲ್ ಮಾಡುವಂತದನ್ನ ನಾವು ಸ್ವಲ್ಪ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆಗ ಒಬ್ಬರು ಒಮ್ಮೆಗೆ ಮಾತ್ರ ಒಂದು ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಜೊತೆಗೆ ಇವರು ಹೇಳಿದಾಗೆ ಸಫಿಷಿಯಂಟ್ ವಾಟರ್, ಡ್ರಿಂಕಿಂಗ್ ವಾಟರ್ನ ಮನೆಯಿಂದ ಬಿಸಿ ನೀರು ಕೇಳೋ ಮಕ್ಕಳಿಗೆ ಇಷ್ಟ ಆಗ್ತದೆ. ಸೊ ಅದನ್ನ ತರಬಹುದು. ಎಷ್ಟು ಮುಂದುವರಿಸಿ. ಅದೇ ಓಕೆ, ಮಾತಾಡೋಣ. ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ 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 ಸವಣೂರಿನಿಂದ ಬಾಲಕೃಷ್ಣ ಅವರು ಮಾತಾಡಿ ಸರ್. ಸರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ನಮಸ್ಕಾರಗಳು ಸರ್. ನಮಸ್ಕಾರ, ದಯವಿಟ್ಟು ಮಾತನಾಡಿ. ಅದೇ ರೀತಿಯಾಗಿ ಇವತ್ತು ನಮ್ಮವರಾದಂತ ದೈಹಿಕ ಶಿಕ್ಷಣ ಪರೀಕ್ಷಣಾಧಿಕಾರಿಗಳಿದ್ದಾರೆ ಸರ್, ಅವರಿಗೆ ಮೊತ್ತ ಮೊದಲಾಗಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ತೆ ನಮಸ್ತೆ. ಅದೇ ರೀತಿಯಾಗಿ ಇಸಿಒ ಸರ್ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಮೊದಲಿಂದ ನಾನು ವೀಕ್ಷಣೆ ಮಾಡ್ತಾ ಇದ್ದೇನೆ ಮತ್ತು ಮೆಸೇಜ್ ಕೂಡ ಮಾಡ್ತಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ಗೌರವಾನ್ವಿತ ಗೌತಮ್ ಶೆಟ್ಟಿ ಅವರಿಗೆ ನಿಜವಾಗಿ ಶಿಕ್ಷಕರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಹೇಳಿ. ಅದೇ ರೀತಿಯಾಗಿ ಸರ್, ಈಗ ನಮ್ಮ ಈ ಒಂದು ಕೊಠಡಿ ನಿರ್ವಾಹಕರು ಇರ್ಬೋದು ಅಥವಾ ನಮ್ಮ ಅಧೀಕ್ಷಕರು ಏನೋ ಹೇಳ್ತಾರಲ್ಲ, ನಾವೀಗ ಕೊಠಡಿ ನಿರ್ವಾಹಕರು ಆ ಸಮಯ ಎಷ್ಟು ಸಮಯದಲ್ಲಿ ಮುಟ್ಟಬೇಕು, ಮತ್ತೆ ನಮ್ಮ ಕೊಠಡಿ ಒಳಗೆ ಏನಾದ್ರೂ ಸಮಸ್ಯೆಗಳು ಬಂದಾಗ ನಾವು ಯಾರನ್ನು ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದನ್ನು ನಮ್ಮ ನೋಡೆಲ್ ರವರು ತಿಳಿಸಬೇಕು. ಅದೇ ರೀತಿಯಾಗಿ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಂತ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರು ಈ ಒಂದು ವರ್ಷದಲ್ಲಿ ಕೊರೋನಾ ಮುಕ್ತ ವರ್ಷ ಅಂತ ಹೇಳ್ಬಹುದು, ಈ ವರ್ಷ ಎಷ್ಟು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡ್ತಿದ್ದಾರೆ? ಓಕೆ, ಪ್ರಶ್ನೆಗಳು ಕೆಲವಿದೆ. ಮೊದಲನೇದಾಗಿ ಕೊಠಡಿ ನಿರ್ವಹಣೆ ಬಗ್ಗೆ ಕೆಲವೊಂದು ಹೇಳಿದ್ರು. ಹೌದು, ಈಗಾಗಲೇ ಹೇಳಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಪ್ರವೇಶ ದ್ವಾರದಲ್ಲಿ ಮಕ್ಕಳು ಬರುವಾಗ ಬಹುಶಃ 7:30 ಗಂಟೆ ನಂತರ ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಬರ್ತಾರೆ. 8:30 ಮೊದಲೇ 8 ಗಂಟೆ ಮೊದಲೇ ಬಂದಿರ್ತಾರೆ ಮತ್ತು ಮಕ್ಕಳು ಕೂಡ ಬರ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾವುದೇ ಮುಲಾಜಿಲ್ಲ, ಯಾವುದೇ ಗೊಂದಲ ಬೇಡ. ಯಾಕಂತ ಹೇಳಿದ್ರೆ ಪ್ರವೇಶ ದ್ವಾರದಲ್ಲಿಯೇ ಮಕ್ಕಳಿಗೆ ಬೇಕಂತಂದು ಅಲ್ಲಿ ಡಿಸ್ಪ್ಲೇ ಅಲ್ಲಿ ಇರ್ತದೆ, ತಮ್ಮ ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ ರಿಜಿಸ್ಟರ್ ಅಲ್ಲಿ ಆಗಿರ್ತದೆ. ಯಾವ ಕೊಠಡಿಗೆ ಹೇಳುವಂತದ್ದು ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರ್ತದೆ. ಮತ್ತು ಹೋಗುವಂತ ದಾರಿ ಕೂಡ ಬಾಣಗಳ ಗುರುತಿನಲ್ಲಿ ಹೇಳಿದೆ. ಯಾಕಂದ್ರೆ ಈಗಾಗಲೇ ನಾವು ಇವತ್ತು ನಮ್ಮ 2 ತಂಡಗಳು, ನಮ್ಮ ಸುಂದರಗೌಡರು ಪರ್ಯವೇಕ್ಷಣಾಧಿಕಾರಿ ಮತ್ತು ನಮ್ಮ ಲೋಕೇಶ್ ಸರ್
ಅವರ ಎರಡು ನೇತೃತ್ವದಲ್ಲಿ ಎಲ್ಲ 14 ಕೇಂದ್ರಗಳನ್ನು ಖುದ್ದಾಗಿ ಪರಿಶೀಲಿಸಿ ನಾವು ಬಂದದ್ದು. ಬಹುಶಃ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಕೂಡ ಅತ್ಯಂತ ಉತ್ತಮವಾಗಿ ಎಲ್ಲ ಇದನ್ನು ಪೂರ್ವ ಸಿದ್ಧತೆಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಈಗಾಗಲೇ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರು ಅವ್ರಿಗೆ ಮೊಬೈಲ್ ಫೋನ್ ನಂಬರ್ಗೆ ಪೇರೆಂಟ್ಸ್ಗೆ ಯಾವ ರೂಮಲ್ಲಿ ಇದೆ ನಿಮ್ಮ ನಂಬರ್ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಪರೀಕ್ಷಾ ಕೇಂದ್ರದಲ್ಲಿ ಕ್ಯಾಂಪಸ್ ಅಲ್ಲಿ ಸುಮಾರು 4 ಅಥವಾ 3 ದಿಕ್ಕಿನಲ್ಲಿ ಒಂದು ಡಿಸ್ಪ್ಲೇ ಮಾಡೋ ಮೂಲಕ ಒಂದು ಬಿಗ್ ಲೆಟರ್ಸ್ ಅಲ್ಲಿ ಅದನ್ನು ಡಿಸ್ಪ್ಲೇ ಮಾಡೋದ್ರ ಮೂಲಕ ಮಕ್ಕಳು ಒಂದು ಕಡೆ ಕ್ರೌಡ್ ಆಗಬಾರ್ದು, ಸೋಷಿಯಲ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ, ಮತ್ತೆ ಎಲ್ಲ ಒಮ್ಮೆಗೆ ಬರಬಾರ್ದು ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೇವೆ, ಈಗಾಗಲೇ ಆಗಿದೆ. ಜೊತೆಗೆ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ 1 ಗಂಟೆ ಅಥವಾ 2 ಗಂಟೆ ಮುಂಚಿತವಾಗಿ ತುಂಬಾ ಶಿಸ್ತಿನಿಂದ ಬರುವಂತ ವಿದ್ಯಾರ್ಥಿಗಳು ನಾವು ಸಂದರ್ಭದಲ್ಲಿ ಕಳೆದ ವರ್ಷದ ನಮ್ಮ ವಿದ್ಯಾರ್ಥಿಗಳನ್ನ ನಾನು ತುಂಬಾ ಅಭಿನಂದಿಸ್ತೇನೆ ಈ ಸಂದರ್ಭದಲ್ಲಿ. ಆ ಮಕ್ಕಳು 2 ಗಂಟೆ 1 ಗಂಟೆ ಮುಂಚಿತವಾಗಿ ಬರೋದ್ರಿಂದ ಬಂದ ತಕ್ಷಣವೇ ಅವರನ್ನ ಪರೀಕ್ಷಾ ಕೇಂದ್ರಗಳು ಕೂತ್ಕೊಳ್ಳಿಕ್ಕೆ ಬಿಡ್ತೇವೆ, ಓದ್ಲಿಕ್ಕೆ ಅವ್ರಿಗೆ. ಆ ನಂತರ ಪರೀಕ್ಷೆಗೆ ಶುರು ಆಗುವಂತ ಸಂದರ್ಭದಲ್ಲಿ ಅವರೇನು ರೀಡಿಂಗ್ ರೈಟಿಂಗ್ ಮೆಟೀರಿಯಲ್ ಅದನ್ನೆಲ್ಲ ಹೊರಗಿಟ್ಟು ಬಂದು ಮತ್ತೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಮತ್ತೆ ಏನು ವಿಷಯ ನೀವು ಏನಿದಂತಹ ನಮ್ಮ ಇನ್ವಿಜಿಲೇಟರ್ಸ್ ಕೂಡ ನಾವು ಎಷ್ಟು ಅಗತ್ಯ ಇದೆ ಅಷ್ಟನ್ನು ಉಳಿಸ್ಕೊಂಡು ಸ್ವಲ್ಪ ಸಮಯದ ನಂತರ ಅವರನ್ನ ಅವರವರ ಶಾಲೆಗಳಿಗೆ ಹೋಗ್ಲಿಕ್ಕೆ ಬಿಟ್ಕೊಡ್ತೇವೆ. ಮತ್ತೆ ಅಲ್ಲಿ ಏನಾದರೂ ಸಮಸ್ಯೆ ಬಂದರೆ ಸೆಂಟರ್ ಚೀಫ್ ಅಲ್ಲಿ ಓಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ, ಅವ್ರು ಹೆಡ್ ಇರ್ತಾರೆ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ, ಆ ಸೆಂಟ್ರಲ್ಲಿ ಎಲ್ಲವನ್ನು ಅವರಲ್ಲಿ ನೀವು ಕೇಳ್ಬೋದು. ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ನೀವು ಅವ್ರ ಹತ್ರ ಪರಿಹರಿಸ್ಕೊಳ್ಬೋದು. ಅದಕ್ಕೂ ಮೀರಿ ನಿಮ್ಗೆ ಏನಾದರೂ ಸಮಸ್ಯೆಗೆ ಸ್ಪಂದನೆ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲೋ, ಓಕೆ, ಲೈನ್ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಬಾಲಕೃಷ್ಣ ಸವಣೂರು ಅವರೇ, ಧನ್ಯವಾದಗಳು ತಮ್ಮ ಕರೆಗಾಗಿ. ಬೆಂಗಳೂರಿನಿಂದ ಕಾಲರ್ ಇದ್ದಾರೆ, ಅಪ್ಪಾಜಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಈಗ. ಹಲೋ ಹಲೋ ಹಲೋ, ನಮಸ್ತೆ ಅಪ್ಪಾಜಿ ಅವರೇ, ಮಾತಾಡಿ. ನಮಸ್ತೆ ಸರ್. ಮೊದಲನೇದಾಗಿ ಸುದ್ದಿ ನ್ಯೂಸ್ ಚಾನಲ್ ಅವ್ರಿಗೆ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ನಮ್ಮ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇಷ್ಟು ಮಾರ್ಗದರ್ಶನ ಕೊಡಿಸ್ತಾ ಇದ್ದೀರಾ ಪೇರೆಂಟ್ಸ್ಗೆ ಮತ್ತೆ ವಿದ್ಯಾರ್ಥಿಗಳಿಗೆ, ತುಂಬಾ ಧನ್ಯವಾದಗಳು. ಮತ್ತೆ ಧನ್ಯವಾದಗಳು ಸರ್, ಹೇಳಿ. ಮತ್ತೆ ಬಿ ಅವರು ತುಂಬಾ ಕ್ರಿಯೇಟಿವ್ ಆಗಿ ವಿಶೇಷವಾದ ಕಾಳಜಿ ತಗೊಂಡು ನಮ್ಮ ಒಂದು ಶಿಕ್ಷಣ ವಿಚಾರಕ್ಕೆ ತುಂಬಾ ಗಮನಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೆ ನಮ್ದೊಂದು ಪ್ರಶ್ನೆ ಇದೆ ಸರ್, ಕೇಳಿ. ಯಾಕೆಂದ್ರೆ ನಮ್ಮ ಮಗ ನೈಟ್ ಎಲ್ಲ ಓದ್ತಾನೆ ಸರ್, ಟೈಮ್ ವೇಸ್ಟ್ ಮಾಡ್ಕೊಂಡು ಮೋರ್ ದೆನ್ 3 hours ಓದ್ತಾನೆ. ಓದಿದ್ರೆ ಎಲ್ಲ ಆದ್ಮೇಲೆ ಏನೇನಪ್ಪ ಅಂತ ಕೇಳಿದ್ರೆ ಒಂದು 50% ಮರ್ತ್ಕೊಂಡ್ಬಿಡ್ತಾನೆ ಸರ್. ಮರ್ತ್ಕೊಂಡಾದ್ಮೇಲೆ ಅವನೇನ್ ಮಾಡ್ತಾನೆ, ಮತ್ತೆ ಡಿಪ್ರೆಷನ್ ಆಗ್ಬಿಡ್ತಾನೆ. ಅಯ್ಯೋ ಮರ್ತೋದೆ ಅಮ್ಮ, ಏನ್ ಮಾಡುದು ಅಂತ ಹೇಳಿ ಸ್ಟಾಪ್ ಮಾಡ್ಬಿಡ್ತಾನೆ. ಆಗ ನಮ್ಗನ್ಸುತ್ತೆ ಓದಿರೋದ್ನು ಮರ್ತಿದ್ನೇನೋ ಅಂತ ನಮ್ಗೆ ಸ್ವಲ್ಪ ಕಾಳಜಿ ಆಗ್ತಾ ಇದೆ. ಸರಿಂದ ಏನಾದ್ರು ಮಾರ್ಗದರ್ಶನ ಬೇಕು ಸರ್. ಈ ಸಂದರ್ಭದಲ್ಲಿ ಪ್ರಥಮವಾಗಿ ಪೋಷಕರು ಆತಂಕಕ್ಕೆ ಒಳಗಾಗಬಾರ್ದು. ನೀವು ಮೊದಲು ಪಾಸಿಟಿವ್ ಥಿಂಕಿಂಗ್ ನಿಮ್ಮಲ್ಲಿ ಇರಬೇಕು. ಆ ನಂತರ ಮಗುವಿಗೆ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕೆಲಸ ಮಾಡಬೇಕೇ ಹೊರತು ಮಗುವಿನ ಜೊತೆಯಲ್ಲಿ ಸೇರ್ಕೊಂಡು ಪೋಷಕರು ಕೂಡ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ಬರಬಾರ್ದು. ಸೊ ಮಗುವಿಗೆ ಏನ್ ಸಮಸ್ಯೆ ಇದೆ ಅದನ್ನ ಕೇಳಿಸ್ಕೋಬೇಕು. ಮತ್ತೆ ತರಗತಿ ಶಿಕ್ಷಕರಲ್ಲಿ ಒಮ್ಮೆ ಅದನ್ನ ಕೇಳಿಸ್ಕೊಳ್ಳುವಾಗೆ ಮಾಡಬೇಕು. ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡಿ ಅದನ್ನ ಒಮ್ಮೆ ಕೇಳ್ಕೋಬೇಕು, ಅದು ಸೊಲ್ಯೂಷನ್ ಮಾಡಬೇಕು. ಮತ್ತೆ ಓದುವಾಗ ಒಳ್ಳೆ ಮನಸ್ಸಿಟ್ಟು ನಾನು ಇದನ್ನ ಗೆಲ್ಲಬಲ್ಲೆ, ನಾನು ಐ ಕ್ಯಾನ್ ವಿನ್ ಅಂತೇಳಿ, ಅಥವಾ ನಾನು ಇದನ್ನ ನನಗೆ ಅಷ್ಟು ಆತ್ಮವಿಶ್ವಾಸ ಇದೆ ಅನ್ನುವಂಥ ಆತ್ಮವಿಶ್ವಾಸನ ಅವರಲ್ಲಿ ಮೂಡಿಸ್ಬೇಕು. ಇನ್ನೂ ತುಂಬ ಸಮಸ್ಯೆ ಆದರೆ ಆಪ್ತ ಸಮಾಲೋಚನೆಗೆ ಒಳಪಡಿಸಬೇಕಾದಂಥ ಸಂದರ್ಭ ಕೂಡ ಬರ್ತದೆ. ಸೊ ಅಂಥ ಸಂದರ್ಭ ಬರೋದು ಬೇಡ. ವಿದ್ಯಾರ್ಥಿಯಲ್ಲಿ ಆದಷ್ಟು ಆತ್ಮವಿಶ್ವಾಸನ ನಾವು ಆ ಮಗುವಿನ ಜೊತೆಗೆ ಇದ್ಕೊಂಡು ಆದಷ್ಟು ನಾವು ಬೆಂಬಲ ಕೊಟ್ಟರೆ ನಾವು ಗಮನಿಸ್ಬೋದು, ನ್ಯಾಚುರಲಿ ಅವನು ಸಕ್ಸಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಧನ್ಯವಾದಗಳು ಅಪ್ಪಾಜಿ ಅವರೇ, ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು ಸರ್. ಎಸ್, ಈ ಒಂದು ವಿಚಾರಗಳ ಬಗ್ಗೆ ಇನ್ನಷ್ಟು ಮಾತನಾಡಬೇಕು. ಪೋಷಕರ ಪಾತ್ರದ ಬಗ್ಗೆ ಸ್ವಲ್ಪ ಸುಂದರಗೌಡ ಸರ್ ಹೇಳಿದ್ರು. ಅದರ ಜೊತೆಗೆ ವಿದ್ಯಾರ್ಥಿಗಳ ಒಂದು ಶಿಸ್ತು ಪಾಲನೆಯ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಫೋಕಸ್ ಮಾಡಿ ಮಾತನಾಡಬೇಕು. ಮಾತಾಡೋಣ. ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಸಣ್ಣ ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.
ವಿಕ್ಟರಿ ಆಫ್ ವಿಲ್ ಪವರ್ SSLC ಪರೀಕ್ಷೆಯ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಇನ್ನೇನು ಒಂದು ದಿನ, ನಾಳೆ ಒಂದು ದಿನ ಬಾಕಿ ಇರುವಂಥದ್ದು. 28ರಿಂದ ಪರೀಕ್ಷೆಗಳು ಆರಂಭವಾಗ್ತಾ ಇದೆ. ಕೊನೆಯ ಹಂತದಲ್ಲಿ ವಿದ್ಯಾರ್ಥಿಗಳು ಪೋಷಕರಲ್ಲಿ ಒಂದು ಧೈರ್ಯವನ್ನು ತುಂಬುವಂಥ ಪ್ರಯತ್ನ ಮೂಲಕ ಆಗ್ತಾ ಇದೆ. ಮತ್ತೊಮ್ಮೆ 3 ಅತಿಥಿಗಳನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಾತುಕತೆಯನ್ನು ನಾವು ಆರಂಭ ಮಾಡೋದಕ್ಕಿಂತ ಮುಂಚೆ ಮತ್ತೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತನಾಡಿಕೊಂಡು ಮತ್ತೆ ಮುಂದುವರಿಯೋಣ ಅಂತ ಹೇಳ್ತಾ. ಹಲೋ 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 ಓಕೆ, ಆ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ವಿರಾಮದ ಸಂದರ್ಭದಲ್ಲಿ ಅವರು ಕರೆಯನ್ನು ಮಾಡಿ ಕಾಯ್ತಾ ಇದ್ರು ಮಾತನಾಡಬೇಕು ಅನ್ನೋಂಥ ನೆಲೆಯಲ್ಲಿ. ಮಾತುಕತೆಯನ್ನು ಮುಂದುವರಿಸೋದಿದ್ರೆ ಈಗ ನಾನು ಸುಂದರ್ ಸರ್ ತಮ್ಮಲ್ಲಿ ಕೇಳುವಂಥದ್ದಿದ್ರೆ, ಒಬ್ಬರು ಪೋಷಕರು ಆ ಒಂದು ವಿಚಾರವನ್ನು ಹೇಳಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ಥರ ಇರಬೇಕು, ಅವರ ಆಹಾರ ಕ್ರಮಗಳು ಹೇಗಿರಬೇಕು, ಈ ಬಗ್ಗೆ ಸ್ವಲ್ಪ ಕಿವಿ ಮಾತು ಹೇಳಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದಕ್ಕೆ ತಕ್ಕ ಹಾಗೆ ತಾವು ಕೂಡ ಸಂಕ್ಷಿಪ್ತವಾಗಿ ಉತ್ತರವನ್ನು ಕೊಟ್ರಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ದೈಹಿಕ ಶಿಸ್ತು ಕೂಡ ಅತಿ ಅಗತ್ಯ ಆಗಿರುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆ ಬಗ್ಗೆ ಸ್ವಲ್ಪ ತಾವು ವಿವರಿಸಬೇಕು. ಆದರೆ ಅದಕ್ಕಿಂತ ಮೊದಲು ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಡಾಕ್ಟರ್ ಶಿವಣ್ಣ ಅವರು ಇಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಸರ್? ಸರ್ ಬೆಂಗಳೂರಿಂದ ಮಾತಾಡ್ತಿದ್ದೀನಿ ಸರ್. ಬೆಂಗಳೂರಿಂದ, ಎಸ್ ಹೇಳಿ, ತಮ್ಮ ವಿಚಾರವನ್ನು ಹಂಚ್ಕೊಳ್ಳಿ. ಸರ್ ನಮಸ್ತೆ ಎಲ್ರಿಗೂ. ನಮಸ್ತೆ. ಮೊದಲನೇದಾಗಿ ಈ ಸುದ್ದಿವಾಹಿನಿಗೆ ಈ ತರ ಒಂದು ಅಮೂಲ್ಯವಾದಂತಹ ಒಂದು ಪ್ಯಾನಲ್ ಡಿಸ್ಕಷನ್ ಏರ್ಪಡಿಸಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಕಾರಣ ಏನಂತಂದ್ರೆ ಇದು ಉತ್ತಮವಾದಂತಹ ಕಾರ್ಯಕ್ರಮ, ಈಗ ಅತ್ಯಂತ ಅವಶ್ಯಕತೆ ಇರುವಂತಹ ಕಾರ್ಯಕ್ರಮ. ಈ ಪ್ಯಾನಲ್ ನೋಡಿದಾಗ ನಾನು ಕಳೆದ 2 ದಿನದಿಂದ ಇದನ್ನ ನಾನು ವಾಚ್ ಮಾಡ್ತಾ ಇದ್ದೆ. ಇದರಲ್ಲಿ ಬಹಳಷ್ಟು ಉತ್ತಮವಾದಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ನೀವು ಕರೆತಂದು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ರೀತಿಯಲ್ಲಿ ಸಲಹೆಗಳ ಸೂಚನೆಗಳನ್ನ ಕೊಡಿಸ್ತಾ ಇದ್ದೀರಿ. ಇದು ನನ್ನ ವೈಯಕ್ತಿಕವಾಗಿ, ನಾನು ಒಬ್ಬ BED ಕಾಲೇಜಿನ ತರಬೇತಿ ಶಿಕ್ಷಕನಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಸರ್, ನನಗೆ ಒಂದು ಪ್ರಶ್ನೆ, ಒಂದು ಸಣ್ಣದಾಗಿರ್ತಕ್ಕಂಥ ಪ್ರಶ್ನೆ ಕೇಳಿ. ಅದೇನಂದ್ರೆ, ಈಗ ಬಹಳಷ್ಟು ಕ್ರಮಗಳನ್ನ BO ಸಾಹೇಬರು, ಲೋಕೇಶ್ ಸರ್, ಮತ್ತೆ ನೋಡಲ್ ಅಧಿಕಾರಿಗಳಿದ್ದಾರೆ, ಹರಿಪ್ರಸಾದ್ ಸರ್, ಹಾಗೆ ಸುಂದರಗೌಡ ಸರ್ ಇದ್ದಾರೆ, ಅವರೆಲ್ಲರೂ ಕೂಡ ತಗೊಂಡಿದ್ದಾರೆ. ಆದ್ರೆ ನಂದೇನಂದ್ರೆ, ಈ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೆ ಈ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಬಗ್ಗೆ ಒಂಚೂರು ಸಲಹೆಗಳನ್ನ ಕೊಡ್ಸಿ ಸರ್. ಲಾಸ್ಟ್ ಮಿನಿಟ್, ಈಗ ಫಾರ್ ಎಕ್ಸಾಂಪಲ್ ನಾಳೆ ಹೋಗ್ತಾರೆ ಅಂದಾಗ ಅವ್ರು ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ಒಂದಷ್ಟು ಸಲಹೆ ರೂಪದಲ್ಲಿ ಕೊಡ್ಸಿ. ಖಂಡಿತ. ನೀವು ಒಬ್ಬರು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಒಂದು ನೆಲೆಯಲ್ಲಿ ನೀವು ಮಕ್ಕಳು ಮತ್ತು ಪೋಷಕರ ಬಗ್ಗೆ ಹೆಚ್ಚು ಕಾಳಜಿನ ಹೊಂದಿದ್ದೀರಾ. ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಈಗಾಗಲೇ ಮಕ್ಕಳು ಸಾಕಷ್ಟು ಸುಮಾರು 150-160 ದಿನಗಳು ಅಧ್ಯಯನ ಮಾಡಿದ್ದಾರೆ. ಈ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಪೋಷಕರು ಈಗಾಗಲೇ ಹೇಳಿದಾಗೆ ಆತಂಕಕ್ಕೆ ಒಳಪಡೋದು ಬೇಡ. ಜೊತೆಗೆ ವಿದ್ಯಾರ್ಥಿಗಳಿಗೆ ಹೀಗೆ ಯಾವುದೇ ಒತ್ತಡ ಹಾಕುವಂಥದ್ದು ಬೇಡ. ಯಾಕೆ ಅಂತ ಹೇಳಿದರೆ, ಕೊನೆಗಳಿಗೆಯಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಬಗ್ಗೆ ಸ್ವಲ್ಪ ಏನು ಎಕ್ಸಾಮಿನೇಷನ್ ಫೋಬಿಯಾ ಇಂಥದ್ದೆಲ್ಲ ಮಕ್ಕಳಲ್ಲಿ ಸ್ವಲ್ಪ ಸಹಜವಾಗಿ ಇರ್ತದೆ. ನಾವು ಏನಿದ್ರೂ ಈಗ ಅವರಲ್ಲಿ ಆತ್ಮವಿಶ್ವಾಸನ ಹೆಚ್ಚಿಸಬೇಕು. ಇಲ್ಲಿವರೆಗೆ ನೀನು ಏನು ಕಲ್ತಿದ್ಯಾ, ಏನು ಓದಿದೆಯಾ, ಅಷ್ಟು ಸಾಕಾಗ್ತದೆ. ಚೆನ್ನಾಗಿ ಕಲ್ತಿದ್ದೆ ನೀನು, ನಿನ್ನ ಮೇಲೆ ನಮಗೆ ವಿಶ್ವಾಸ ಇದೆ, ನೀನು ಪರೀಕ್ಷೆನ ಚೆನ್ನಾಗಿ ಬರೆಯಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಅವರಲ್ಲಿ ಬರಬೇಕು. ಅನಂತರ ವಿದ್ಯಾರ್ಥಿಗಳಲ್ಲಿ ತುಂಬಬೇಕು. ಜೊತೆಗೆ ಮುಂದಿನ ದಿನಗಳಲ್ಲಿ ಕೂಡ ನೀನು ಚೆನ್ನಾಗಿ ಕಲಿಬೇಕು. ಕಲಿತಿದ್ದನ್ನು ನೀನು ಏನು ಓದಿದೆಯಾ ಅದನ್ನು ನೀನು ಪ್ರೆಸೆಂಟೇಷನ್ ಮಾಡುವಂಥದ್ದು, ಏನು ಎಕ್ಸಾಮ್ ಹಾಲಲ್ಲಿ ಉತ್ತರಗಳನ್ನು ಬರೀಲಿಕ್ಕಿದೆಯಾ ಆ ಸಂದರ್ಭದಲ್ಲಿ ಅದನ್ನು ಕಲ್ತಿರುವಂಥದ್ದು, ತಿಳಿದಿರುವಂಥದ್ದನ್ನು, ಓದಿರುವಂಥದ್ದನ್ನು, ತರಗತಿಯಲ್ಲಿ ಕೇಳಿಸ್ಕೊಂಡಿರುವಂಥದ್ದನ್ನು ಒಳ್ಳೆ ರೀತಿಯಲ್ಲಿ ನಿನ್ನ ಆನ್ಸರನ್ನು ಬರೆಯೋದ್ರ ಮೂಲಕ, ಉತ್ತರವನ್ನು ಬರೆಯೋದ್ರ ಮೂಲಕ ನೀನು ಹೆಚ್ಚು ಅಂಕ ಪಡಿತೆ ಅನ್ನುವಂಥ ಒಂದು ವಿಶ್ವಾಸವನ್ನು ವಿದ್ಯಾರ್ಥಿಗಳಲ್ಲಿ ತುಂಬಿಸಬೇಕೇ ಹೊರತು ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಲಿ ಯಾವುದೇ ರೀತಿಯಂಥ ಒತ್ತಡಕ್ಕೆ ಅಥವಾ ಯಾವುದೇ ಸಮಸ್ಯೆಗೆ ಒಳಗಾಗೋದು ಬೇಡ. ಇಬ್ಬರೂ ಕೂಡ ಸಕಾರಾತ್ಮಕವಾದ ಆಲೋಚನೆಯನ್ನು ಮಾಡಿದರೆ ತುಂಬ ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಧನ್ಯವಾದಗಳು ಡಾಕ್ಟರ್ ಶಿವಣ್ಣ ಅವರೇ, ತಮ್ಮ ಕರೆಗಾಗಿ ಅತ್ಯಂತ ಕಾಳಜಿಯಿಂದ ಕರೆಯನ್ನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌತಮ್ ಶೆಟ್ಟಿ ಸರ್ ಅವರು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಕಾಲರ್. ಓಕೆ, ಮಾತುಕತೆಯನ್ನು ಮುಂದುವರಿಸೋಣ ಸರ್. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ, ಅವರ ಒಂದು ದೈಹಿಕ ಶಿಸ್ತು, ಅವರ ಒಂದು ಪರಿಪಾಲನೆ, ಸಮಯ ಪರಿಪಾಲನೆ, ಇದರ ಬಗ್ಗೆ ಈಗಾಗಲೇ ಡಾಕ್ಟರ್ ಶಿವಣ್ಣ ಅವರು ಮಾತಾಡಿದರು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮಂಜಸವಾದಂಥ ಉತ್ತರ ಕೊಟ್ಟರು. ಈ ಸಂದರ್ಭದಲ್ಲಿ ಪರೀಕ್ಷೆ ನಾಳೆ ಅಲ್ಲ ನಾಡಿದ್ದು ಪರೀಕ್ಷೆ ಜರುಗಲಿಕ್ಕಿದೆ. ನಾವು ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಇವರ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು ಎಂಬುದಾಗಿ ನಾವು ಬಯಸ್ತಾ ಇದ್ದೇವೆ.
ಯಾಕೆ ಅಂತ ಹೇಳಿದ್ರೆ ಪ್ರತಿ ಹಂತದಲ್ಲೂ ಕೂಡ ಈ ಹಂತದಲ್ಲಿ ಮನೆಯಲ್ಲಿ ಮಗು ಓದ್ತಾ ಇರ್ತದೆ, ಆ ಹಂತದಲ್ಲಿ ಪೋಷಕರು ಅವನ ಬಗ್ಗೆ ಹೆಚ್ಚು ನಿಗಾವನ್ನು ವಹಿಸಿಕೊಂಡು ನಾನು ಆಗ ಹೇಳಿದ ಹಾಗೆ ಅವನಿಗೆ ಏನು ಬೇಕು, ಅವಶ್ಯಕತೆಗಳು ಏನಿವೆ ಅದನ್ನು ಪೂರೈಸುವಂತ ಒಂದು ಕೆಲಸವನ್ನು ಮಾಡಬೇಕು. ಮತ್ತೆ ತನ್ನ ಮಗ ಓದುವಿಕೆಯ ಒಂದು ಸಮಯದ ಹಂಚಿಕೆ, ಬಹುಶಃ ಮಕ್ಕಳು ಈ ಸಂದರ್ಭದಲ್ಲಿ ಹೆಚ್ಚು ಒತ್ತಡದಿಂದ ಓದ್ತಾ ಇದ್ದಾರೆ. ಆಗ ನಾವು ಅವರಿಗೆ ಸ್ಫೂರ್ತಿದಾಯಕವಾದಂಥ, ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ ಹಾಗೆ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಆಡಬೇಕು. ಇನ್ನೊಟ್ಟಿಗೆ ನಾವಿದ್ದೇವೆ, ನಿನಗೆ ಎಷ್ಟು ಗೊತ್ತಿದೆ ಅದನ್ನು ಬರೀ, ಹೆಚ್ಚು ಅಂಕ ಖಂಡಿತ ಬಂದೇ ಬರುತ್ತದೆ ಎಂಬ ಒಂದು ಆ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಆಡಬೇಕು ಹೊರತು ನೀನು ಓದ್ತಾ ಇಲ್ಲ, ನೀನೆಂತ ಮಾಡ್ತಾ ಇದ್ದಿ, ಈ ರೀತಿಯಾದಂಥ ವ್ಯತಿರಿಕ್ತವಾದಂಥ ಭಾವನೆಗಳು ಪೋಷಕರು ಅಲ್ಲಿ ತೋರಿಸಬಾರ್ದು. ಇದು ನಾನು ಪೋಷಕರಲ್ಲಿ ಒಂದು ಕಿವಿ ಮಾತನ್ನು ಅವರಿಗೆ ಹೇಳ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳು ಕೂಡ ನಿದ್ದೆಗೆ ಹೆಚ್ಚು ಒತ್ತು ಕೊಡಲೇಬೇಕು. ಯಾಕೆ ಅಂತ ಹೇಳಿದ್ರೆ ನಿರಂತರವಾಗಿ ಪರೀಕ್ಷೆಗಳು ನಡೀತಾ ಇರ್ತವೆ. ಈ ನಿದ್ದೆಗೆಟ್ಟು ಓದಿದಾಗ ಮರುದಿವಸ ಪರೀಕ್ಷೆ ಬರೆಯುವಾಗ ಅವರ ದೈಹಿಕವಾದಂಥ ಮಾನಸಿಕ ಸ್ಥಿತಿಯಲ್ಲಿ ಬೇರುಪೇರುಗಳಾಗುವಂಥ ಯಸ್. ಹಾಗೆ ಲಿಮಿಟೆಡ್ ಒಂದು ಕನಿಷ್ಠ 6 ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಕೊಡಬೇಕು. ಈಗ ಮಕ್ಕಳು 10ವರೆಗೆ ಒಂದು ಮಲಗಿದ್ರೆ ಬೆಳಿಗ್ಗೆ ಒಂದು 4ವರೆಗೆ ಏಳುವಂಥದ್ದು. ಪ್ರಾತಃ ಕಾಲದಲ್ಲಿ ಆದಷ್ಟು ಬೇಗನೆ ಎದ್ರೆ ಒಳ್ಳೇದು, ಬೆಸ್ಟ್. 10 ಗಂಟೆಗೆ ಮಲಗಿ 4 ಗಂಟೆಗೆ ಇದ್ರೆ ಬಹಳಷ್ಟು ಉತ್ತಮ. ಈ ಒಂದು ಹವ್ಯಾಸವನ್ನು ಮಾಡಿಕೊಂಡಿರ್ಬೋದು ಮಕ್ಕಳು, ಅದನ್ನು ಬೆಳೆಸಿಕೊಂಡು ಹೋಗುವುದು ಒಳ್ಳೆಯದು. ಮತ್ತೆ ಓದಿ ಆಗಿಲ್ಲ ಎಂಬ ಒಂದು ಭಾವನೆಗಳು ಬೇಡ. ಎಷ್ಟು ಓದಿದ್ದೇವೆ ನಾವು ಅಷ್ಟು ಅದನ್ನು ಪುನರಪಿ ಅಧ್ಯಯನ ಮಾಡುತ್ತಾ ಮೆಲುಕು ಹಾಕುತ್ತಾ ಅದನ್ನೇ ಹೆಚ್ಚು ಅದಕ್ಕೆ ಒತ್ತು ಕೊಡಬೇಕು ಅಂತ ನಾನು ಅವರಲ್ಲಿ ಮಕ್ಕಳಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಕಲಿತೇನೆ ಅಂತ ಹೇಳುವಂಥ ಗೊಂದಲವಾದಂಥ ವಾತಾವರಣಗಳು ಮಕ್ಕಳ ಮೇಲೆ ಬೇಡ. ಮತ್ತೆ ಪೋಷಕರು ಉದಾಹರಣೆಗೆ ನಾಳೆ ಪರೀಕ್ಷೆ ಇದೆ ಅಂತ ಹೇಳುವಾಗ ಮಕ್ಕಳು ಸ್ವಲ್ಪ ಹೆಚ್ಚು ಹೊತ್ತುಗಳನ್ನು ಪಾಠದಲ್ಲಿ ಓದುವಿಕೆಗೆ ಇದು ತೊಡಗಿಸಿಕೊಂಡು ಬೆಳಗಿನ ಅವಧಿಯಲ್ಲಿ ನಿದ್ರೆಯಲ್ಲೇ ಇರ್ತಾರೆ. ಅವರಿಗೆ ಎಲ್ಲರಮ್ಮೂ ಗೊತ್ತಾಗುವುದಿಲ್ಲ, ಪೋಷಕರು ಆಗ ಎಬ್ಬಿಸಬೇಕಾಗ್ತದೆ. ಎಬ್ಬಿಸದಿದ್ದಾಗ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೆ ವಿದ್ಯಾರ್ಥಿಯಲ್ಲಿ ಗೊಂದಲ ಆಗ್ತದೆ. ಇದು ಕೇಳಬೇಕು ಪೋಷಕರು, ಎಷ್ಟು ಹೊತ್ತಿಗೆ ನಿನ್ನನ್ನು ಎಬ್ಬಿಸಬೇಕು ಅಂತೇಳಿ ಅದನ್ನು ಪೋಷಕರು ಮಾಡಬೇಕು. ಪೋಷಕರು ಮಾಡಿದಾಗ ಮಗು ಸರಿಯಾದಂಥ ಸಮಯಕ್ಕೆ ಎದ್ದುಕೊಂಡು ತನ್ನ ಪಾಠ ಏನು ಪ್ರಾತಃ ಕಾಲದಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಓದುವಿಕೆಗೆ ಕುಳಿತುಕೊಳ್ತಾನೆ. ಅದು ಅರ್ಥಪೂರ್ಣವಾದಂಥ ಕಲಿಕೆ ಆಗ್ತದೆ. ಹಾಗೆ ನಾನು ಹೇಳೋದು, ಮಕ್ಕಳು ಆಹಾರ ಸೇವನೆಯಲ್ಲಿ, ನಾನು ಕೆಲವು ಮಕ್ಕಳು ಓದುವಿಕೆಯಲ್ಲೇ ತೊಡಗಿಸಿಕೊಂಡಿರುವಾಗ ಆಹಾರ ಸೇವನೆಯಲ್ಲಿ ಅದನ್ನು ಮರೆತು ಬಿಡ್ತಾರೆ. ಆಹಾರ ಸೇವನೆ ಬಗ್ಗೆ ಬರ್ತೇನೆ ಸರ್, ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ ಹಲೋ ಸರ್, ಶ್ರೀಕೃಷ್ಣ ಭಟ್ ಅವರು ಸರ್, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೌದು, ನಾನು ನನ್ನ ಮನೆ ಸರ್ ಕೇರಳ ಕರ್ನಾಟಕ ಗಡಿಭಾಗ ಸರ್, ಕೊಡ್ಯ ಅಂತ ಹೇಳಿ ಸರ್. ನನ್ನ ಮಗ ಬೆಟ್ಟಂಪಾಡಿ ನವೋದಯ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಕಲಿತಾ ಇದ್ದಾನೆ ಸರ್ ಈಗ, ಅನಿರುದ್ಧ ಶರ್ಮಾ ಅಂತ. ಪೋಷಕರು ಹೇಳಿ. ನನ್ನ ಸಮಸ್ಯೆ ಸರ್, ಅಂದ್ರೆ ದೂರದ ಅಂದ್ರೆ ಕೇರಳ ಕರ್ನಾಟಕ ಗಡಿ ಭಾಗದಿಂದ ಬರ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈಗ ಪ್ರಸ್ತುತ ಅಂದ್ರೆ ಬೆಳಿಗ್ಗೆ ನಾವು 6-6:30 ಮನೆ ಬಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗ್ತದೆ ಸರ್. ಬಂದ್ರೆ ಅಲ್ಲಿ ಮಧ್ಯಾಹ್ನ 1:45 ಬೇರೆ ಊಟದ ವ್ಯವಸ್ಥೆ, ಅಂದ್ರೆ 1:45 ಪರೀಕ್ಷೆ ಮುಗಿಯುವಾಗ ತುಂಬಾ ತಡ ಆಗ್ತದೆ. ಪುನಃ ಮನೆ ಸೇರುವಾಗ 3-4 ಗಂಟೆ ಆಗುವಂತಹ ಪರಿಸ್ಥಿತಿ ಇದೆ ಸರ್. ಅದರ ಮೇಲೆ ಈಗ ಕೇರಳದ ಗಡಿ ಭಾಗದಲ್ಲಿ ಪ್ರೈವೇಟ್ ಬಸ್ಗಳ ಒಂದು ಮುಷ್ಕರದ ಸಮಸ್ಯೆ ಸಹ ತುಂಬಾ ಕಾಡ್ತಾ ಇದೆ. ಅದು ಸಹ ಬೆಳಗ್ಗೆ ಬರ್ಲಿಕ್ಕೆ ಒಂದು ಸ್ವಲ್ಪ ಸಮಸ್ಯೆ. ಅದಕ್ಕೋಸ್ಕರ KSRTC ಬಸ್ ಈ ಪರೀಕ್ಷಾ ಸಮಯದಲ್ಲಿ ಒಂದು ಈ ಗಡಿ ಭಾಗಕ್ಕೆ ಹಾಕಿದ್ರೆ ತುಂಬಾ ಅನುಕೂಲ ಇತ್ತು ಸರ್. ಒಂದು ಅಲ್ಲ ಬೇರೆ ಅಂದ್ರೆ ಒಂದು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಪರೀಕ್ಷಾ ಕೇಂದ್ರದಲ್ಲಿ ಮಾಡಿದ್ರೆ ತುಂಬಾ ಅನುಕೂಲ ಇತ್ತು ಸರ್. ಇನ್ನೊಂದು ಪರೀಕ್ಷಾ ಕೇಂದ್ರಕ್ಕೆ ಬರ್ಲಿಕ್ಕೆ ಮಕ್ಕಳಿಗೆ KSRTC ಬಸ್ ಈಗ ಓಡ್ತಾ ಇಲ್ಲದ ಜಾಗದಲ್ಲಿ ಸರ್, ಅಂದ್ರೆ ಪಾಣಾಜೆ ಸೈಡ್ ಅಲ್ಲೆಲ್ಲ ಸಮಯಕ್ಕೆ ಸರಿಯಾಗಿ ಬಸ್ ಇಲ್ಲ ಸರ್. ತುಂಬಾ ಮೊದಲು ಬರಬೇಕು. ಮತ್ತೆ ಪರೀಕ್ಷಾ ಕೇಂದ್ರಗಳನ್ನು ಸಹ ನಮ್ಮ ಒಂದೇ ಶಾಲೆಯದ್ದು 4-5 ಕೇಂದ್ರಗಳಲ್ಲಿ ಬೇರೆ ಬೇರೆ ಹಾಗೆ ವಿಕ್ಟರ್ಸ್ಗೆ ಮತ್ತೆ ಫಿಲೋಮಿನಾ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ದೂರ ಇರುವ ಕಾರಣ ಒಂದು ಕಡೆಯಿಂದ ಹೋಗುವಂತ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಉಂಟು. ಅದೊಂದು ಪೋಷಕರ ಸಮಸ್ಯೆಯನ್ನು ಒಂದು ಬಗೆಹರಿಸಲಿಕ್ಕೆ ಅನುಕೂಲ ಮಾಡಿದ್ರೆ ಈ ವರ್ಷ ಆಗದಿದ್ರೆ ಮುಂದಿನ ವರ್ಷ ಆದ್ರೂ ಈ ಬಗ್ಗೆ ಗಮನ ಹರಿಸಬೇಕಿತ್ತು ಸರ್.
ಶ್ರೀಕೃಷ್ಣ ಭಟ್ ಅವರು ತುಂಬಾ ನೀವೊಬ್ರು ಪೋಷಕರಾಗಿದ್ಕೊಂಡು ವಿದ್ಯಾರ್ಥಿಗೆ ಕಾಳಜಿಯಿಂದ ಮಾತಾಡಿದ್ದೀರಾ. ಈ ಬಗ್ಗೆ ನಾವು ಆಲೋಚನೆಯನ್ನ ಮಾಡಿದ್ವಿ ಕಳೆದ ಕೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಇದು ಕೇಳಿದ್ರೆ ಅವರೇ ಸ್ವತಃ ಒಂದು ಫುಡ್ ಅನ್ನು ತರಬೇಕು ದೂರದಿಂದ ಬರೋರು ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ವಿ ಲಾಸ್ಟ್ ಇಯರ್. ಈ ವರ್ಷ ಅದ್ರ ಬಗ್ಗೆ ಒಮ್ಮೆ ಆಲೋಚನೆ ಬಂತು ನಮ್ಗೆ ಏನಾದ್ರೂ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ. ಆದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಏನಾದ್ರು ಆತಂಕ ಆದ್ರೆ ಮತ್ತೆ ಇನ್ನು ನಮ್ಗಿನ್ನು ಸರಿಯಾದ ಒಂದು ವಾತಾವರಣ ಬರಲಿಲ್ಲ, 4ನೇ ಅಲೆ 3ನೇ ಅಲೆ ಅಲೆಗಳ ಬಗ್ಗೆನೇ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಮಕ್ಕಳ ಸುರಕ್ಷತೆಗೆ ಹೆಚ್ಚು ಆದ್ಯತೆಯನ್ನ ಕೊಟ್ವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ, ನಾವು ಕಳೆದ ಶೈಕ್ಷಣಿಕ ವರ್ಷದ ಪರೀಕ್ಷೆಯಲ್ಲಿ ನಮ್ಮ KSRTC ವ್ಯವಸ್ಥಾಪಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ನಮ್ಗೆ ಯಾವುದೋ ಒಂದು ರೂಟಲ್ಲಿ ಮಕ್ಕಳಿಗೆ ಪಾಸ್ ಅಲೋ ಮಾಡ್ತಿಲ್ಲ ಮತ್ತೆ ಬಸ್ ವ್ಯವಸ್ಥೆ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಅವರಲ್ಲಿ ಮನವಿ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರ ಸಹಾಯವನ್ನು ನೆನಪು ಮಾಡ್ಕೋತೇವೆ. ನಾವು ಇವತ್ತು ಅಥವಾ ನಾಳೆಯಲ್ಲಿ ಮತ್ತೊಮ್ಮೆ ನಾವು ಅವ್ರಿಗೆ ಕರೆ ಮಾಡೋದ್ರ ಮೂಲಕ ನಿಮ್ಮ ರೂಟಲ್ಲಿ ಹೇಗಿದೆ ಅಥವಾ ಏನಾದ್ರು ಮಾಡ್ಬೋದು ಅಂತೇಳಿ ರಿಕ್ವೆಸ್ಟ್ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ಇಲಾಖೆ ಸರ್ಕಾರ ಹಾಗೆ ಮನೆ ಜಿಲ್ಲಾಧಿಕಾರಿಗಳು ಕೂಡ ಆದೇಶನ ಮಾಡಿ ಆದಷ್ಟು ಎಲ್ಲ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವರು ಕೂಡ ಸೂಚನೆಯನ್ನ ತಮ್ಮ ಸಂಬಂಧಪಟ್ಟ ಇಲಾಖೆಗೆ ಈಗಾಗಲೇ ನೀಡಿದ್ದಾರೆ. ಅದು ಒಂದು ಮಾಡ್ತೇವೆ. ಮತ್ತೆ ಈ ಸಲ ನೀವು ಇದೊಮ್ಮೆ ಈಗ ನೀವು ಮಗುವಿಗೆ ಒಂದಷ್ಟು ಸ್ವಲ್ಪ ಫುಡ್ ಅನ್ನ ಕಳಿಸ್ಕೊಡಿ. ಮತ್ತೆ ವಾಹನದ ಸಮಸ್ಯೆ ಆದ್ರೆ ದಯವಿಟ್ಟು ನೀವು ಈ ಸಲಕ್ಕೆ ಒಂದು ನಿಮ್ಮ ಓನ್ ರಿಸ್ಕ್ ಅಲ್ಲಿ ಸ್ವಲ್ಪ ತಂದು ಬಿಡುವಂತ ಮಗುವನ್ನ ಪರೀಕ್ಷಾ ಕೇಂದ್ರಕ್ಕೆ ಬಿಡುವಂತ ವ್ಯವಸ್ಥೆ ಮಾಡಿ ನಾವು ಕೂಡ ಈ ಕಡೆಯಿಂದ ಪ್ರಯತ್ನ ಮಾಡ್ತೇವೆ. ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೇವೆ. ಖಂಡಿತ ಸರ್. ನಾನಂದ್ರೆ ನಮ್ಮ ಒಂದು 5-6 ಜನ ಮಕ್ಕಳನ್ನು ನಮ್ಮ ಕಾರಲ್ಲಿ ಕರ್ಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತ ಆಲೋಚನೆ ಮಾಡ್ತಾ ಇದ್ದೇನೆ ಸರ್. ಇಲಾಖೆ ಪರವಾಗಿ ನಿಮ್ಗೆ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿ ಇದೆ. ನೀವು ತೋರುವ ಕಾಳಜಿ ಎಲ್ಲರಿಗೂ ಮಾದರಿ ಸರ್. ಎಲ್ಲ ತುಂಬಾ ಅಭಿನಂದನೆಗಳು ನಿಮ್ಗೆ, ನಮ್ಮ ಪೋಷಕರ ಎಲ್ಲರ ಪರವಾಗಿ ಸರ್. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಮತ್ತು ಖಂಡಿತ ಸರ್, ತುಂಬಾ ಧನ್ಯವಾದಗಳು. ಸರಿ ಎಸ್, ಥ್ಯಾಂಕ್ ಯು ಶ್ರೀಕೃಷ್ಣ ಭಟ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಬಹುಶಃ ನೈಜವಾದ ಕಾಳಜಿಯಿಂದ ಕರೆಯನ್ನ ಮಾಡಿದ್ರು. ಇದು ಗಮನ ಹರಿಸಬೇಕಾದಂತಹ ಸಮಸ್ಯೆಗಳು ಕೂಡ ಹೌದು. ಗಡಿಭಾಗದ ವಿದ್ಯಾರ್ಥಿಗಳು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತುಂಬಾ ವ್ಯವಸ್ಥಿತವಾಗಿ ನಾವು ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ ಏನು ಪ್ರೈವೇಟ್ ಸ್ಕೂಲಲ್ಲಿ ಬಸ್ಗಳು ಇದೆ, ಅವರ ಸ್ಕೂಲ್ ಬಸ್, ಆ ಬಸ್ ಅನ್ನ ಗಡಿ ಭಾಗಕ್ಕೆ ತಗೊಂಡೋಗಿ ನಿಲ್ಲಿಸಿ ಆ ಭಾಗದಿಂದ ಮಗುವನ್ನ ದಾಟಿಸಿ ಪೊಲೀಸ್ ಎರಡೂ ರಾಜ್ಯದ ಪೊಲೀಸ್ ಇಲಾಖೆಯಿಂದ ಸಮನ್ವಯತೆಯಿಂದ ಮಕ್ಕಳ ಅನುಮತಿ ಪಡ್ಕೊಂಡು ಗಡಿಯನ್ನ ದಾಟಿಸಿ ನಮ್ಮ ಸ್ಕೂಲ್ ಬಸ್ ಅನ್ನ ಅಲ್ಲಿ ಗಡಿ ಭಾಗಕ್ಕೆ ನಿಲ್ಸಿದ್ವಿ. 8 ಗಡಿ ಭಾಗಗಳಿತ್ತು ನಮ್ಗೆ ಲಾಸ್ಟ್ ಇಯರ್. ಆ 8 ಗಡಿ ಭಾಗದಲ್ಲಿ ನಮ್ಮ ಸ್ಕೂಲ್ ಬಸ್ ಗಳನ್ನ ನಿಲ್ಲಿಸಿ ಅದಕ್ಕೆ 2 ಟೀಚರ್ ಅನ್ನ ಡೆಪ್ಯುಟೇಷನ್ ಮಾಡಿ ನಿಯೋಜನೆ ಮಾಡಿ ಆ ಮಗುವನ್ನ ಪರೀಕ್ಷಾ ಕೇಂದ್ರದಿಂದ ಮನೆಯಿಂದ ಗಡಿ ಭಾಗದಿಂದ ಪರೀಕ್ಷಾ ಕೇಂದ್ರಕ್ಕೆ ತಂದು ಬಿಟ್ಟು ಪರೀಕ್ಷಾ ಕೇಂದ್ರದಿಂದ ಮತ್ತೆ ಮನೆಗೆ ತಲುಪಿಸುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಹಾಗಾಗಿ ನಮ್ಗೆ ಅದ್ರ ಅನುಭವ ಇದೆ, ಆ ಕಷ್ಟ ನೋವುಗಳು ನಮ್ಗೆ ಅನುಭವ ಇದೆ ನಮ್ಗೆ. ಆದ್ರೆ ಈ ವರ್ಷ ಅಂತ ಪರಿಸ್ಥಿತಿಯನ್ನು ಬರಲಿಲ್ಲ ಅಂತ ಅಂದ್ಕೊಂಡ್ವಿ. ಆದ್ರೂ ನಾವು KSRTC ಅವ್ರ ಜೊತೆ ಮಾತನಾಡ್ಕೊಂಡು ರಿಕ್ವೆಸ್ಟ್ ಮಾಡ್ತೇವೆ, ಅವರಲ್ಲಿ ಒಂದು ಪ್ರಯತ್ನ ನಾವು ಮಾಡ್ತೇವೆ. ಅಂತೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕು ಖಂಡಿತವಾಗಿ ನಮ್ಮ ಉದ್ದೇಶನೇ ಅದು, ನಮ್ಮ ಗುರಿ ಅದಾಗಿದೆ. ಸಾನ್ಲೇಲು ಪ್ರಯತ್ನಗಳಾಗ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ಧ್ರುವ ಕುಮಾರ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್, ತುಮಕೂರು ಡಿಸ್ಟ್ರಿಕ್ಟ್. ತುಮಕೂರಿಂದ. ಎಸ್, ಮಾತಾಡಿ, ಹೇಳಿ. ಸರ್, ಕೇಳಿ. ಪ್ರಿಪೇಟರಿ ಪೇಪರ್ಗಿಂತ ಆನ್ಲೈನ್ ಪೇಪರ್ ಈಸಿ ಇರುತ್ತಾ ಸರ್? ನೀವು ಪೋಷಕರ ವಿದ್ಯಾರ್ಥಿ, ವೆರಿ ಗುಡ್. ಆದ್ರೆ ನಮ್ಗೆ ಸುಲಭ ಕಷ್ಟದ ಬಗ್ಗೆ ಈಗ ಯೋಚನೆ ಮಾಡೋದು ಬೇಡ ಧ್ರುವ ಕುಮಾರ. ನೀನೇನೀಗ ಕಲ್ತಿದ್ಯಾ, ನೀನು ಒಂದು ಆಲೋಚನೆ ಮಾಡ್ಕೊ. ನಾನೀಗ 2 ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರ್ದಿದ್ದೇನೆ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಕೂಡ ಪೂರ್ವ ಸಿದ್ಧತಾ ಪರೀಕ್ಷೆ ಬರ್ದಿರ್ತೀಯ ನೀನು. ಸೊ ಈ 3 ಪರೀಕ್ಷೆಗಳಲ್ಲಿ ನಿನಗೆ ಒಂದು ಹಂತಕ್ಕೆ ನಿನಗೆ ತಿಳುವಳಿಕೆ ಏನಾಗಿದೆ, ನಾನು ಇಷ್ಟನ್ನ ಪಡ್ಕೋಬಲ್ಲೆ, ಅಂಕವನ್ನು ಇಷ್ಟು ಗೆಲ್ಲಬಲ್ಲೆ ಅಂತೇಳಿ ನಿನಗೆ ಬಂದಿದೆ. ಸೊ ಆ ಒಂದು ನಂಬಿಕೆ ನಿನಗೆ ಇರಲಿ. ಮುಂದೆ ಕೂಡ ರಾಜ್ಯ ಮಟ್ಟದ ಪರೀಕ್ಷೆ ಉತ್ತರ ಪತ್ರಿಕೆ ಕೂಡ ಆಲ್ಮೋಸ್ಟ್ ಆಲ್ ಈಸಿ ಇದೆ ಅಂತಲೇ ಭಾವಿಸ್ಕೊಂಡು ನೀನು ಪರೀಕ್ಷೆನ ಬರೀ. ಈಸಿ ಇದೆ ಅಂತೇಳಿ ನೀನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಟಫ್ ಇದೆ ಅಂತ ಬಂದಾಗ ಆತಂಕ ಗಾಬರಿ ಪಡೋದು ಬೇಡ. ಒಂದು ಪರೀಕ್ಷೆಯಲ್ಲಿ ಏನೋ ವ್ಯತ್ಯಾಸ ಆದರೂ ಕೂಡ ಮುಂದಿನ ಪರೀಕ್ಷೆಗೆ ಮುಂದಿನ ವಿಷಯದಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಿನ್ನ ಈಗ ಕೆಲಸ ಎಷ್ಟೇ ಅಂತಿಮ ಕ್ಷಣದಲ್ಲಿದೆಯಾ, ಏನಾದರೂ ಇನ್ನೊಂದಷ್ಟು ಪ್ರಿಪ್ರೇಷನ್ ಮಾಡ್ಕೋಬೇಕು, ಕೀ ಪಾಯಿಂಟ್ಸು ಕೀ ನೋಟ್ಸ್ ಹಾಕಬೇಕು. ಆದಷ್ಟು ಹೇಗೆ ಕೊನೆಯ ಕ್ಷಣದಲ್ಲಿ ನಾನು ಅಧ್ಯಯನ ಮಾಡ್ಕೋಬೇಕು, ಹೆಚ್ಚು ಅಂಕವನ್ನು ಪಡೀಲಿಕ್ಕೆ ಹೇಗಾಗ್ತದೆ ಅಂತೇಳಿ ತುಂಬ ಕೂಲಾಗಿ ಇಟ್ಕೊಂಡು ಒಳ್ಳೆ ಪ್ರಶಾಂತವಾದ ಒಂದು ಮನಸ್ಸನ್ನು ಮಾಡಿಕೊಂಡು ನೀನು ಒಳ್ಳೆ ಆಲೋಚನೆಯನ್ನು ಮಾಡಬೇಕೇ ಹೊರತು ಕಷ್ಟ ಅಥವಾ ಸುಲಭದ ಬಗ್ಗೆ ಈಗ ಆಲೋಚನೆ ಮಾಡುವಂಥ ಸಮಯ ಅಲ್ಲ. ನನ್ನ ಪ್ರಕಾರ ನೀನು ಈಗಾಗಲೇ ಕಲ್ತಿದ್ಯಾ, ನೀನು ಕಲ್ತಿರುವಷ್ಟು ಸಾಕಿದೆ. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡು, ಹೆಚ್ಚು ಅಂಕವನ್ನು ಪಡ್ಕೋತೀಯ. ಬೆಸ್ಟ್ ವಿಶಸ್.
ಸರಿ, ಓಕೆ ಸರ್, ಥ್ಯಾಂಕ್ಸ್. ಎಸ್, ಆಲ್ ದಿ ಬೆಸ್ಟ್ ಧ್ರುವ ಕುಮಾರ್ ಅವರೇ. ತಾವು ಉತ್ತಮವಾಗಿ ಪರೀಕ್ಷೆಯನ್ನು ಎದುರಿಸಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಧನ್ಯವಾದಗಳು ಕರೆಗಾಗಿ. ಮುಂದುವರಿಸೋಣ. ಆಹಾರದ ಬಗ್ಗೆ ಸುಂದರಗೌಡ ಸರ್ ಹೇಳ್ತಾ ಇದ್ರು, ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನೆಲೆಯಲ್ಲಿ ಮುಂದುವರಿಸೋದು. ಇವಾಗ ನಾನು ಮಕ್ಕಳಿಗೆ ಈ ಪರೀಕ್ಷಾ ದೃಷ್ಟಿಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ನಿದ್ದೆ ಬರ್ತದೆ, ಹೆಚ್ಚು ಊಟ ಮಾಡಬಾರ್ದು, ತಿನ್ನಬಾರ್ದು ಅಂತ ಹೇಳುವಂತ ಒಂದು ಇರ್ತದೆ. ಅದಕ್ಕಾಗಿ ಅವರು ಆಹಾರ ಸೇವನೆಯನ್ನು ಬಿಟ್ಟುಬಿಡ್ತಾರೆ, ಓದುವಿಕೆಯಲ್ಲಿ ತಲ್ಲೀನರಾಗಿರ್ತಾರೆ. ಇದು ಬಹಳಷ್ಟು ದೊಡ್ಡ ತಪ್ಪು. ಯಾಕೆಂತ ಹೇಳಿದ್ರೆ ಅವರು ಲೈಟ್ ಫುಡ್ ಅಂತೇಳಿ ಬೇಕರಿ ತಿಂಡಿಗಳನ್ನು ತಿಂತಾರೆ. ಇದು ತಿನ್ನಬಾರ್ದು. ನಮ್ಮ ಮನೆಯಲ್ಲಿ ಇರುವಂತಹ ಆಹಾರ ಏನಿದೆ ಅದನ್ನೇ ಸೇವಿಸಬೇಕು ಹೊರತು ಬೇಕರಿ ತಿಂಡಿಗಳನ್ನು ತಿಂದುಕೊಂಡು ಹೊಟ್ಟೆಯನ್ನು ಭರ್ತಿ ಮಾಡೋದು ಸರಿಯಲ್ಲ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಬಿಟ್ಟು ಇದನ್ನು ತಿಂದಾಗ ಫುಡ್ ಪಾಯ್ಸನ್ ಆಗ್ತದೆ. ಫುಡ್ ಪಾಯ್ಸನ್ ಆದಾಗ ಭೇದಿಗಳು, ಇನ್ನಿತರ ಜ್ವರಗಳು, ತಲೆನೋವು ಎಲ್ಲ ಉಂಟಾಗ್ತದೆ. ಇದರ ಬಗ್ಗೆ ಪೋಷಕರು ಬಹಳಷ್ಟು ನಿಗಾ ವಹಿಸಬೇಕು, ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಅಂತ ಬೇಕರಿ ಜಂಕ್ ಫುಡ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಸೇವಿಸಬಾರ್ದು. ಮತ್ತೆ ಖಾಲಿ ಹೊಟ್ಟೆಯನ್ನು ಬಿಡಬಾರ್ದು. ನೀರಿನ ಸೇವನೆ ಬಹಳಷ್ಟು ಅಗತ್ಯ. ಈ ಓದುವಿಕೆಯಲ್ಲಿ ಬಹಳಷ್ಟು ತ್ರಾಸ ಆಗ್ತದೆ, ಬಹಳಷ್ಟು ಶಕ್ತಿ ವ್ಯಯ ಆಗ್ತದೆ. ಈ ಸಂದರ್ಭದಲ್ಲಿ ಆಗಾಗ ಬೇಕಾದಷ್ಟು ಆಹಾರದ ಪಾನೀಯ ಪದಾರ್ಥಗಳನ್ನು ಸೇವಿಸಿದ್ರೆ ಬಹಳಷ್ಟು ಒಳ್ಳೆಯದು. ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ. ಯಾಕೆ ಅಂತ ಹೇಳಿದ್ರೆ, ಪರೀಕ್ಷೆಗಳು ಎಲ್ಲವನ್ನೂ ಮಾಡಿದ್ದೇವೆ, ಆರೋಗ್ಯವನ್ನು ಕಾಪಾಡದಿದ್ರೆ ಏನೂ ಇಲ್ಲ, ವ್ಯರ್ಥ. ಆದ್ರಿಂದ ಆರೋಗ್ಯವೇ ಭಾಗ್ಯ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಂಡು ಪರೀಕ್ಷಾ ದೃಷ್ಟಿಯಲ್ಲಿ ಮಿತವಾದಂತಹ ಆಹಾರವನ್ನು ಸೇವಿಸಿಕೊಂಡು, ಅದರಲ್ಲೂ ಕೂಡ ನಾನು ಹೇಳೋದು ಗಡುಸಾದಂಥ ಆಹಾರ ಪದಾರ್ಥಗಳನ್ನು ಸೇವಿಸಬಾರ್ದು. ಹಚ್ಚ ಹಸಿರು ಪದಾರ್ಥಗಳು ಅಂದ್ರೆ ನಾವು ಹಸಿರು ಪದಾರ್ಥಗಳು ಅಂತ ಹೇಳ್ತೇವೆ, ಅಂಥವುಗಳನ್ನ ಸೇವಿಸಿದ್ರೆ ಬಹಳಷ್ಟು ಜೀರ್ಣಕ್ರಿಯೆಗೆ ಹೌದು ಬಹಳ ಒಳ್ಳೆಯದಾಗ್ತದೆ. ಇದನ್ನು ಪೋಷಕರು ಸಹಕರಿಸಬೇಕು, ವಿದ್ಯಾರ್ಥಿಗಳು ಮಾಡಬೇಕು. ಮತ್ತೊಂದು ನಾನು ಹೇಳೋದು, ಓದ್ತಾ ಇರುವಾಗ ಸ್ಟ್ರೆಸ್ ಆಗ್ತದೆ, ಒತ್ತಡ ಅಂತ ಆಗ್ತಾಳೆ. ಓದ್ಬೇಕು ಅಂತ ಇರ್ತದೆ, ಆದ್ರೆ ಓದ್ಲಿಕ್ಕೆ ಆಗ್ತಾ ಇಲ್ಲ. ಆಗ ತಮ್ಮ ವರ್ಕ್ ಮೋಡ್ ಅನ್ನು ಚೇಂಜ್ ಮಾಡಬೇಕು. ತಮ್ಮ ಓದುವಿಕೆಯನ್ನು ನಿಲ್ಲಿಸಿ ಅಲ್ಲಿ ಬೇರೆ ಏನಾದರೂ ಮ್ಯಾಗಝಿನ್ ಅನ್ನು ಸ್ವಲ್ಪ ನೋಡೋದಾ, ಅಥವಾ ಏನಾದರೂ ತಮ್ಮ ರೈಟಿಂಗ್ ಮಾಡುವ, ಈ ಬೇರೆ ವರ್ಕ್ ಮೋಡ್ ಅನ್ನು ಚೇಂಜ್ ಮಾಡಿದಾಗ ಆ ಮನಸ್ಥಿತಿ ಬೇರೆದಾಗ ಆ ತ್ರಾಸ ಅಥವಾ ಅವರ ಒತ್ತಡ ಕಡಿಮೆ ಆಗ್ತದೆ ಅಂತ ಹೇಳುವಂಥದ್ದು. ವಿಶೇಷವಾಗಿ ಮತ್ತು ಅವರಿಗೆ ಇದಾಗ್ತಾ ಇದ್ರೆ ಧ್ಯಾನವನ್ನು ಮಾಡಬಹುದು. ಒಂದು ಮೆಡಿಟೇಷನ್, ಒಂದು 5 ನಿಮಿಷ 10 ನಿಮಿಷ ಮೆಡಿಟೇಷನ್ ಮಾಡಿಕೊಂಡು ಎಲ್ಲ ಏಕಾಗ್ರತೆಯಿಂದ ಇದ್ರೆ ಎಲ್ಲ ಮನಸ್ಸಿನಲ್ಲಿರುವಂತಹ ಏನು ನೋವುಗಳು ಅಥವಾ ಒಂದು ಭಯದ ವಾತಾವರಣಗಳು ಎಲ್ಲ ದೂರ ಆಗ್ತದೆ. ಇದು ಬಹಳಷ್ಟು ಒಳ್ಳೆಯದು ಅಂತ ಹೇಳುವಂತಹ ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಕೊಡ್ತೇನೆ. ಓಕೆ, ಮತ್ತೆ ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ 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 ಮಹೇಶ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ ಸರ್. ಮೈಸೂರಿನಿಂದ ಹೇಳಿ ಮಹೇಶ್ ಅವರೇ, ಮಾತಾಡಿ. ಸರ್, ಏನಿಲ್ಲ, ಈಗ ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳಿದ್ದಾರೆ. ಅಂತಹ ಮಕ್ಕಳಿಗೆ ಏನ್ ಟಿಪ್ಸ್ ಕೊಡ್ಬೋದು ಸರ್? ಏನು ಟಿಪ್ಸ್ ಕೊಡಬಹುದು? ಕಲಿಕೆಯಲ್ಲಿ ಹಿಂದುಳಿದಿರೋ ಮಕ್ಕಳು ಅಂತ ಹೇಳಿದ್ರೆ ಈಗಾಗಲೇ ಅಂದ್ರೆ ಈಗ ಆಲ್ರೆಡಿ ನಾವು FA1 FA4 ಮಾಡಿದ್ವಿ ಟೋಟಲಿ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಪ್ರಿಪರೇಟರಿ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಲ್ಲ ಮಾಡಿದೀವಿ. ಹಾಗಾದ್ರೂ ಕೂಡ ಕೆಲವು ಮಕ್ಕಳು ಓದ್ತಾರೆ, ಆದ್ರೆ ಬರೀಲಿಕ್ಕೆ ಈಗ ಇನ್ನು ತುಂಬಾ ಕಷ್ಟನೇ ಪಡ್ತಾ ಇದ್ದಾರೆ ಕೆಲವು ಮಕ್ಕಳು. ಅತ್ಯಂತ ಸುಲಭವಾದ ಒಂದು ಮಾರ್ಗ ಇದೆ. ಆ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ಬೋದು ಹೇಳಿದ್ರೆ, ನನ್ನ ಪ್ರಕಾರ ಈ ಮಕ್ಕಳಿಗೆ ತರಗತಿಯಲ್ಲಿ ಶಿಕ್ಷಕರು ಕಳೆದ ಒಂದು 2-3 ತಿಂಗಳಿಂದಾದ್ರೂ ಪಾಸಿಂಗ್ ಪ್ಯಾಕೇಜ್ ಮಾತ್ರ ಅವ್ರಿಗೆ ಗಮನಿಸಬೇಕಿತ್ತು. ಪಾಸಿಂಗ್ ಪ್ಯಾಕೇಜ್ ಇಂತಹ ವಿದ್ಯಾರ್ಥಿಗಳಿಗೆ. ಸೊ ನಾವೀಗ ಮಕ್ಕಳಲ್ಲಿ ಅತ್ಯಂತ ಹೆಚ್ಚು ಸ್ಕೋರ್ ಮಾಡ್ತಾರೆ ಅಥವಾ ಅತ್ಯಂತ ಹೆಚ್ಚು ಅಂಕವನ್ನ ಪಡ್ಕೊಳ್ತಾರೆ ಅನ್ನೋದು ನಿರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ನಿಮ್ಮ ಅಭಿಪ್ರಾಯವನ್ನ ನಾವು ನೋಡೋದಾದ್ರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಪಾಸಿಂಗ್ ಪ್ಯಾಕೇಜ್ ಅನ್ನ ಈ ಮಕ್ಕಳಿಗೆ ಅನ್ವಯ ಆಗ್ತದೆ. ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದೀವಿ ಸರ್. ಅವು ಪ್ರಶ್ನೆಗೆ ಬಾಹ್ಯ ಮಾತಿನಲ್ಲಿ ಹೇಳ್ತಾರೆ, ಆದ್ರೆ ಬರವಣಿಗೆನಲ್ಲಿ 1 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ದೇನೆ ಮನೇಲೇ ಇದ್ದು ಈಗ ಆಗಿದ್ದಾರೆ ಅಂತ ಮಕ್ಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ. ಈಗ ಬರವಣಿಗೆ ನಿಮ್ಮ ಪ್ರಕಾರ ನಾವು ನೋಡೋದಾದ್ರೆ ಬರವಣಿಗೆ ವೈಫಲ್ಯತೆ ಇದೆ ಅವ್ರಿಗೆ, ಅಂದ್ರೆ ರೈಟಿಂಗ್ ಸ್ಕಿಲ್ ಇಲ್ಲ. ಯಾಕೆಂದ್ರೆ ಲಾಸ್ಟ್ 2 years ಇಂದ ನಮ್ಮ ರೆಗ್ಯುಲರ್ ಕ್ಲಾಸಸ್ ಇಲ್ಲದೆ ಇರೋದ್ರಿಂದ ಆಗಿದೆ. ಅವ್ರಿಗೀಗ ನಾವೇನ್ ಮಾಡ್ಬೋದು ಅಂದ್ರೆ, ಮೊನ್ನೆ ನಮ್ಮ ಲ್ಯಾಂಗ್ವೇಜ್ ಶಿಕ್ಷಕರು ಕೂಡ ಕೆಲವು ಟಿಪ್ಸ್ಗಳನ್ನ ಕೊಟ್ಟರು ಅವ್ರಿಗೆ. ಏನಂತ ಹೇಳಿದ್ರೆ, ಈಗ ಮಲ್ಟಿಪಲ್ ಚಾಯ್ಸ್ ಅಂದ್ರೆ 8 ಅಂಕಗಳು ಒಂದು ಸಬ್ಜೆಕ್ಟ್ ಅಲ್ಲಿ ಇದೆ. ಆ 8 ಅಂಕಗಳು 1 ಮಾರ್ಕ್ ಇದೆ. ಮತ್ತೆ 1 ವರ್ಡ್ 1 ವಾಕ್ಯದಲ್ಲಿ ಉತ್ತರಿಸಿ ಅಂತಿದೆ, ಪದ್ಯಗಳಿದೆ,
ಮತ್ತೆ ಇನ್ನೊಂದು ಲೆಟರ್ ರೈಟಿಂಗ್ ಇದೆ, ಎಸ್ಸೆ ಟೈಪ್ ಇದೆ, ಅಂದ್ರೆ ಎಸ್ಸೆ ಪ್ರಬಂಧ ಬರೆಯುವಂಥದ್ದು. ಸೊ ಇದು ಹಿಂದಿಯಲ್ಲಿ ಬಂದಾಗ ಅದನ್ನ ಭಾಷಾಂತರ ತರ್ಜುಮೆ ಮಾಡುವಂಥದ್ದು. ಸೊ ಇಂಥದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆದಷ್ಟು ಸುಲಭವಾದ ವಿಧಾನಗಳನ್ನು ಅವ್ರಿಗೆ ಹೇಳ್ಕೊಡೋದ್ರ ಮೂಲಕ ಕೊನೆಯ ಗಳಿಗೆಯಲ್ಲಿ ವಿಶ್ವಾಸವನ್ನು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಮೂಲಕ ನಾವೀಗಿನ ಈ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇನ್ನು ಬೇರೆ ಮೆಥಡ್ ಇದೆ, ಅದು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಹೇಳ್ಬೋದು, ಬಟ್ ನೀವು ಅದನ್ನು ಮಾಡಲಿಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಅದು ಏನಾದರೂ 8th 9th ಇದ್ರೆ ನೋಡ್ಬೋದು, ಅಥವಾ ವರ್ಷದ ಆರಂಭ 10ನೇ ತರಗತಿ ಆಗಿದ್ರೆ ಅವ್ರಿಗೆ ಬೇರೆ ಮೆಥಡ್ ಇತ್ತು, ಆ ಟೆಕ್ನಿಕ್ಸನ್ನು ಮೆಥಡ್ಸನ್ನು ನಾವು ಯೂಸ್ ಮಾಡ್ಬೋದಿತ್ತು. ಬಟ್ ಈಗ ಅಂತಿಮ ಕ್ಷಣ ಕೊನೆಗಳಿಗೆ, ಉದಾಹರಣೆ ನಾಳೆ 1 ದಿನ ಇದೆ, ನಾಡಿನಿಂದ ಪರೀಕ್ಷೆ ಬರಬೇಕು. ಸೊ ಅದಕ್ಕೆ ಬೇಕಾದಂಥ ಅಂತಿಮ ಕ್ಷಣದ ಸಿದ್ಧತೆಯನ್ನು ನಾವು ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಸರ್. ಸರ್ ಥ್ಯಾಂಕ್ ಯು. ನೀವು ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತೀರಿ. ತುಂಬಾ ನಾನು ನೋಡ್ತಾ ಇರ್ತೀವಿ, ನಿಮ್ಮನ್ನ ವಾಚ್ ಮಾಡ್ತಾ ಇರ್ತೀವಿ ದೂರದಲ್ಲಿದ್ರು ಕೂಡ. ಅನೇಕ ಕೆಲವು ಮಕ್ಕಳಿಗೆ ಒಬ್ಬ ತಹಸೀಲ್ದಾರ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿದಿರಿ. ಮಕ್ಕಳಿಗೆ ಬೆಳಕು ಕೊಟ್ಟಿದಿರಿ, ಕೆಲವು ಮಕ್ಕಳ ಮನೆಗೆಲ್ಲ ಭೇಟಿ ಕೊಟ್ಟಿದ್ದೀರಿ. ಆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದಿರಿ ಸರ್. ನಿಮ್ಮಂತ ಅಧಿಕಾರಿಗಳು ಎಲ್ಲಾ ಕಡೆ ಬಂದ್ರೆ ಅದು ಅನುಕೂಲ ಆಗುತ್ತೆ. ಮೈಸೂರು ಕಡೆಗೂ ಬಂದ್ರೆ ಒಂಚೂರು ಅನುಕೂಲ ಆಗ್ಬೋದೇನು ಸರ್? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆರೈಕೆ ಇರಲಿ. ಧನ್ಯವಾದಗಳು ಮಹೇಶ್ ಅವರೇ. ಬಹುಶಃ ತಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ನೆಲೆಯಲ್ಲಿ ಈಗಾಗಲೇ 2 ಕಾರ್ಯಕ್ರಮಗಳು ಸುದ್ದಿಯ ಮೂಲಕವೇ ಆಗಿದೆ. ನಿನ್ನೆ ಮತ್ತೆ ಅದರ ಹಿಂದಿನ ದಿನ ನಾವು ವಿಶೇಷವಾಗಿ ಭಾಷಾ ವಿಷಯಗಳು ಜೊತೆಗೆ ಕೋರ್ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ನೇರ ಪ್ರಸಾರ ಕಾರ್ಯಕ್ರಮವನ್ನ ಮಾಡಿದ್ದೇವೆ. ತಮ್ಮ ನಂಬರ್ ಅನ್ನು ನಾವು ನೋಟ್ ಮಾಡಿಕೊಂಡು ಆ ಲಿಂಕ್ ಅನ್ನ ಕಳಿಸ್ತೇವೆ. ತಾವು ಕೂಡ ನಮ್ಮ ಸುದ್ದಿ ನ್ಯೂಸ್ ಪುತ್ತೂರು ಅನ್ನುವಂತ ಯೂಟ್ಯೂಬ್ ಪೇಜ್ಗೆ ಹೋಗಿ ಆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಬಹುದು. ತಮ್ಮ ವಿದ್ಯಾರ್ಥಿಗಳಿಗೆ ಹಂಚಿ ಆ ಮೂಲಕ ಅವರು ಸುಲಭವಾಗಿ ಅಂಕ ಗಳಿಸುವಂತಹ ನೆಲೆಯಲ್ಲಿ ತಾವು ಸಹಕಾರವನ್ನ ಕೊಡಬಹುದು ಅನ್ನೋದನ್ನ ಹೇಳ್ತಾ ಧನ್ಯವಾದಗಳು ತಮ್ಮ ಕರೆಗಾಗಿ. ಬಹುಶಃ ಅವರ ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯಿಂದ ಅವರು ಒಂದು ಕರೆಯನ್ನು ಇಲ್ಲಿ ಮಾಡಿದ್ರು. ಸರ್, ಇಲ್ಲಿ ಆಹಾರದ ಬಗ್ಗೆ ಒಂದು ಡೌಟ್ ಇದೆ. ಬಹುಶಃ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇರುವಂತವರು ಒಂದು ವಿಚಾರವನ್ನ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಂಸಾಹಾರಕ್ಕಿಂತ ಸಸ್ಯಾಹಾರ ಸೇವನೆ ಸೂಕ್ತ ಅನ್ನುವಂಥದ್ದು. ಸೊ ಆ ಚಾಯ್ಸ್ ಇದ್ದಾಗ ಯಾವುದು ಬೆಟರ್ ಅಂತ? ಸಸ್ಯಾಹಾರವನ್ನೇ ನಾವು ಹೇಳ್ತಾ ಇದ್ದೇವೆ. ಯಾಕೆ ಮಾಂಸಾಹಾರವನ್ನು ಈ ಅವಧಿಯಲ್ಲಿ ಬಿಟ್ಟು ಬಿಡುವುದೇ ಒಳ್ಳೆಯದು. ಸಸ್ಯಾಹಾರವನ್ನೇ ಸೇವಿಸುವುದು ಬಹಳಷ್ಟು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಮಾನಸಿಕವಾಗಿ, ದೈಹಿಕವಾಗಿ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಮನಸ್ಥಿತಿಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಸಸ್ಯಾಹಾರವನ್ನೇ ಮಕ್ಕಳು ಸೇವಿಸಬೇಕು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಹಾಗೆ ನಾನು ಮತ್ತೊಂದು ಕಿವಿ ಮಾತನ್ನು ಹೇಳ್ತೇನೆ. ಮಕ್ಕಳು ಪರೀಕ್ಷೆಗೆ ಹೊರಡುವ ಮುನ್ನ ತಮಗೆ ಬೇಕಾದಂಥ ಹಾಲ್ ಟಿಕೆಟ್ ಆಗಲಿ ಅಥವಾ ಪೆನ್ಸಿಲ್ ಆಗಲಿ ಅದನ್ನು ಬಹಳಷ್ಟು ಜಾಗ್ರತೆಯಿಂದ ಮೊದಲೇ ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಹೊರಡುವಾಗಲ್ಲ, ಅದಕ್ಕೆ ಮುಂಚಿತವಾಗಿ ಅದು ಸಿದ್ಧತೆ ಮಾಡಿಕೊಂಡು ಬೇಕಾದಂಥ ಕಂಪಾಸ್ ಬಾಕ್ಸ್ ಯಾವುದೆಲ್ಲ ಮಾಡಿ ಇಟ್ಕೊಂಡು ಅದನ್ನು ಪೇರೆಂಟ್ ಕೂಡ ಅಬ್ಸರ್ವೇಷನ್ ಮಾಡಬೇಕು, ಏನು ಇದೆ ಏನಿಲ್ಲ ಅಂತ ಹೇಳುವಂಥದ್ದು. ಇದನ್ನು ಪೋಷಕರು ಕೂಡ ಮಾಡಬೇಕು, ವಿದ್ಯಾರ್ಥಿಗಳು ಕೂಡ ಮಾಡಬೇಕು. ಸಾಧ್ಯ ಆದರೆ ಮಕ್ಕಳ ಜೊತೆ ಪರೀಕ್ಷಾ ಕೇಂದ್ರದವರೆಗೆ ಬಿಟ್ಟು ಬರುವಂಥ ಒಂದು ವ್ಯವಸ್ಥೆಯನ್ನು ಪ್ರಥಮ ದಿನದಲ್ಲಿ ಮಾಡಿದರೆ ಬಹಳಷ್ಟು ಉತ್ತಮ. ಯಾಕೆಂದರೆ ನನ್ನೊಟ್ಟಿಗೆ ತನ್ನ ತಂದೆ ತಾಯಿಗಳು ಇದ್ದಾರೆ ಎಂಬ ಒಂದು ದೊಡ್ಡ ಧೈರ್ಯ ಬರ್ತದೆ ಮಕ್ಕಳಿಗೆ. ಏನಾದರೂ ನನಗೆ ಬೇಕಿದ್ರು ತಂದು ಕೊಡ್ತಾರೆ ಅಂತ ಹೇಳುವಂಥ ಭಾವನೆ, ಧೈರ್ಯ ತುಂಬುತ್ತದೆ. ಅದರಿಂದ ಅದು ಬಹಳ ಒಳ್ಳೆಯದು. ಅದನ್ನು ಪೋಷಕರು ಗಮನಿಸಬೇಕು. ಹೌದು. ಎಸ್, ಇನ್ನು ನೋಡೋಣ ಸರ್, ಹರಿಪ್ರಸಾದ್ ಸರ್ ತಮ್ಮನ್ನ ಕೇಳುವಂಥದ್ದಿದ್ರೆ, ಈಗಾಗಲೇ ಹೇಳಿದ್ರು ಪೆನ್ನು, ಪೆನ್ಸಿಲು, ಕಂಪಾಸ್ ಏನೆಲ್ಲ ಲೇಖನ ಸಾಮಗ್ರಿಗಳು ಅವಶ್ಯಕತೆ ಇದೆ ಅದನ್ನ ತರಬೇಕು. ಅದರ ಜೊತೆಗೆ ಕಳೆದ 2 ವರ್ಷಗಳ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಒಂದು ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಅನ್ನುವಂಥದ್ದು ಅದರ ಆ ಪಟ್ಟಿಗೆ ಎಕ್ಸ್ಟ್ರಾ ಸೇರ್ಪಡೆಯಾಗಿದೆ. ಸೊ ಈ ಬಾರಿ ವಿದ್ಯಾರ್ಥಿಗಳು ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಅನ್ನ ತರಬೇಕಾಗುತ್ತಾ ಅಥವಾ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಒದಗಿಸುವಂತಹ ವ್ಯವಸ್ಥೆಗಳಿದೆಯಾ, ಹೇಗೆ ಅಂತ? ಖಂಡಿತವಾಗಿ ಈ ಸಲ ಮಕ್ಕಳು ಖಂಡಿತವಾಗಿಯೂ ಮಾಸ್ಕ್ ನೊಂದಿಗೆ ಧರಿಸಿಕೊಂಡೇ ಬರಬೇಕಾಗ್ತದೆ. ಮತ್ತು ಸ್ಯಾನಿಟೈಸರ್ ಕೂಡ ನಮ್ಮ ಇದರಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಪ್ರವೇಶ ದ್ವಾರದಲ್ಲಿ ಇರ್ತದೆ. ಸೊ ಮಾಸ್ಕ್ನೊಂದಿಗೆ ದಯವಿಟ್ಟು ಎಲ್ಲ ಮಕ್ಕಳು ತಾವು ಮನೆಯಿಂದ ಬರುವಾಗಲೇ ಮಾಸ್ಕ್ ಹಾಕೊಂಡು ಬರಬೇಕು. ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡೇ ಪರೀಕ್ಷಾ ಕೇಂದ್ರಕ್ಕೆ ಬರಬೇಕಾಗ್ತದೆ. ಮತ್ತು ತಮಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಏನೇನು ಬೇಕಾಗ್ತದೆ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಪ್ರಿಪೇರ್ ಮಾಡಿಕೊಂಡೇ, ಮುಂದಾಲೋಚನೆ ಮಾಡಿಕೊಂಡೇ ದಯವಿಟ್ಟು ಏಕಾಗ್ರತೆಯಿಂದ, ಅಂದ್ರೆ ಪರೀಕ್ಷೆಯ ಸಮಯದಲ್ಲಿ ಮುಖ್ಯವಾಗಿರ್ಬೇಕಾದದ್ದು ಏಕಾಗ್ರತೆ, ಮನಸ್ಸನ್ನು ಕೇಂದ್ರೀಕೃತವಾಗಿರಿಸುವಂಥದ್ದು, ಅವಧಾನ ಇದರಲ್ಲಿ ಇರಬೇಕಾಗ್ತದೆ. ಸೊ ದಯವಿಟ್ಟು ಮಕ್ಕಳೆಲ್ಲ ಈ ಒಂದು ಏಕಾಗ್ರತೆಯಿಂದ ಇಟ್ಟುಕೊಂಡು ತನ್ನ ಮನಸ್ಸಿನಲ್ಲಿ ಏನು ಈ ಹಿಂದೆ ಏನೆಲ್ಲ ಓದಿಕೊಂಡಿದ್ದೀರೋ, ಪರೀಕ್ಷೆಗೆ ಸಂಬಂಧಿಸಿದ ಸಿದ್ಧತೆಯನ್ನು ಮಾಡಿದ್ದೀರೋ ಅದನ್ನೇ ಮೆಲುಕು ಹಾಕ್ತಾ ಇರ್ಬೇಕಾಗ್ತದೆ. ಪುನರ್ ಏನಾಗ್ತದೆ, ಪುನರಾವರ್ತನೆ ಮಾಡ್ತಾ ಇದ್ರೆ ನಮಗೆ ಅದೇ ಕಂಪ್ಯೂಟರ್ನಲ್ಲಿ ನಾವು ಕೊನೆಗೆ ಮಾಡ್ತೇವೆ ನೋಡಿ ಒಂದು
ಇದು ಮಾಡ್ಕೊಂಡು ಹೋಗ್ತೇವಲ್ಲ, ಸೊ ಆಗ ನೆನಪಾಗ್ತಾ ಹೋಗ್ತದೆ. ಸೊ ಆ ತರ ಮಾಡ್ಕೊಂಡು ಹೋದ್ರೆ ನಮಗೆ ಪರೀಕ್ಷೆಯ ಒಳಗೆ ಹೋಗುವಾಗ ಅದೇ ಮತ್ತೆ ಆಗ್ತಾ ಹೋಗ್ತದೆ. ಸೊ ಈ ರೀತಿಯಲ್ಲಿ ಎಲ್ಲ ಯಾವುದೇ ಭಯವಿಲ್ಲದೆ ಪರೀಕ್ಷೆಗೆ ಬರಬಹುದು. ನಮ್ಮ ಪುತ್ತೂರು ತಾಲೂಕು ಮತ್ತು ಕಡಬದಲ್ಲಿ ಎಲ್ಲ ಮಕ್ಕಳು 5096 ಮಕ್ಕಳು ಕೂಡ ಪಾಸ್ ಆಗಬೇಕು, ಎಲ್ಲರೂ ಉತ್ತಮ ಅಂಕಗಳನ್ನು ಗಳಿಸಬೇಕು. ಮತ್ತು ತನ್ನ ಪೋಷಕರ ಮನಸ್ಸಿನಲ್ಲಿ ಒಂದಿರ್ತದೆ, ನನ್ನ ಮಗಳು ಹೀಗಿರಬೇಕು ಅಂತೇಳಿ ಒಂದು ಅವರಲ್ಲಿ ಕನಸಿರ್ತದೆ. ಸೊ ಆ ಕನಸನ್ನು ನನಸು ಮಾಡ್ಲಿಕ್ಕಿರುವಂಥ ಒಂದು ಒಳ್ಳೆಯ ಅವಕಾಶ ಅಂದರೆ ಪ್ರಥಮವಾಗಿ ಬಂದದ್ದೇ ಈಗ SSLC ಪರೀಕ್ಷೆ. ಸೊ ಅದನ್ನು ದಯವಿಟ್ಟು ತಮ್ಮ ಮನೆಯವರಿಗೆ, ಪೋಷಕರಿಗೆ, ತನ್ನ ಮನೆಯವರಿಗೆ ಮಾತ್ರ ಅಲ್ಲ, ಕಳೆದ ವರ್ಷ 2 100ಕ್ಕೆ 100 ಫಲಿತಾಂಶ ಬಂದದ್ದು ಇಡೀ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ರು. ಸೊ ಅವರಿಗೆ ಮಾತ್ರ ಖುಷಿ ಅಲ್ಲ, ಅದು ಶಾಲೆಯವರಿಗೆ ಖುಷಿ ಆಯ್ತು, ತನ್ನ ಊರಿಗೆ ಖುಷಿ ಆಯ್ತು, ನಮ್ಮ ತಾಲೂಕಿಗೂ ಕೂಡ ಒಂದು ಹೆಮ್ಮೆ. ಸೊ ಈ ನಿಟ್ಟಿನಲ್ಲಿ ತಮ್ಮೆಲ್ಲ ಶ್ರಮ ಪಟ್ಟಿರ್ತೀರಾ ಅಂದ್ರೆ ಶಕ್ತಿಯಿಂದ ತ್ಯಾಗ ಮಾಡಬೇಕಾಗ್ತದೆ. ಸೊ ಶಕ್ತಿಯನ್ನು ತ್ಯಾಗ ಮಾಡಿದ್ರೆ ಮಾತ್ರ ನಮಗೇನಾಗ್ತದೆ, ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯ ಫಲಿತಾಂಶ ಬರ್ತದೆ. ಸೊ ಹಾಗಾಗಿ ಆ ಫಲಿತಾಂಶ ಬರುವಾಗ ಖಂಡಿತವಾಗಿ ಕೊನೆಗೆ ಅವರ ಕೊರಳ ಮಾಲಿಗೆ ಮಾಲೆ ಬರ್ತದೆ, ಪ್ರಶಸ್ತಿ ಬರ್ತದೆ, ಎಲ್ಲ ಖುಷಿ ಆಗ್ತದೆ. ಸೊ ಮುಂದಿನ ಹಂತಕ್ಕೆ, ಉನ್ನತ ಶಿಕ್ಷಣಕ್ಕೆ ಕೂಡ ಒಳ್ಳೆಯ ಒಂದು ಗುರಿ ಸಾಧನೆಗೆ ಹೊರಡಲಿಕ್ಕೆ ಒಂದು ಇದು ಫೌಂಡೇಶನ್ ಅಂತ ಹೇಳ್ಬೋದು ಹೇಳಿ ನನ್ನ ಒಂದು ಅನಿಸಿಕೆ. ಓಕೆ, ಇನ್ನು BEO ಸರ್ಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಾಲಕೃಷ್ಣ ಕೆ ಅನ್ನುವಂಥವರು. ಮಕ್ಕಳು ಕೊನೆಯ ತಯಾರಿಯನ್ನು ಹೇಗೆ ಮಾಡಿಕೊಳ್ಳಬೇಕು, ಮಾನ್ಯ BEO ಅವರು ಕೆಲವೊಂದು ಟಿಪ್ಸ್ಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಬಹುಶಃ ಸ್ವಲ್ಪ ಹೇಳಿದ್ದಾರೆ ಎಲ್ಲರೂ ಕೂಡ. ಸೊ ತಮ್ಮಿಂದ ಒಂದು ವಿಸ್ತೃತವಾಗಿ. ಖಂಡಿತ, ನಾನು ಕೂಡ ಅದನ್ನ ಆಲೋಚನೆ ಮಾಡ್ತಿದ್ದೆ. ಈಗಾಗಲೇ ಸಾಕಷ್ಟು ಟಿಪ್ಸನ್ನು ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳ ಈಗಾಗಲೇ ನಾನು ಸಾಮಾನ್ಯವಾಗಿ ಎಲ್ಲ ಪ್ರೌಢಶಾಲೆಗಳಿಗೆ ಭೇಟಿ ಮಾಡಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸುಮಾರು ಹೊತ್ತು ಅವ್ರ ಜೊತೆಯಲ್ಲಿ ನೇರ ಸಂವಾದವನ್ನು ಮಾಡಿದ್ದೇನೆ. ಶೈಕ್ಷಣಿಕ ಒಂದು ಸಂವಾದ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಟಿಪ್ಸ್ ಕೊಟ್ಟಿದ್ದೇನೆ ಅವ್ರಿಗೆ. ಹಾಗೇನು ಹೇಳ್ತಿದ್ವಿ ಹೇಳಿದ್ರೆ 6 ಗಂಟೆಗೆ ವೇಳಾಪಟ್ಟಿ ಹಾಕಬೇಕು, ಮತ್ತೆ 6 ಗಂಟೆಯಲ್ಲಿ 6 ಸಬ್ಜೆಕ್ಟನ್ನು ಒಂದು ದಿನ ಒಂದೊಂದು ಗಂಟೆಯಾಗಿ ನೀವು ಸ್ಟಡಿ ಮಾಡಲೇಬೇಕು. ಯಾಕೆ ಹೇಳಿದ್ರೆ ಎಲ್ಲ ಸಬ್ಜೆಕ್ಟನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕಾದ್ರೆ ಡಿಸ್ಕ್ರಿಮಿನೇಷನ್ ಇಲ್ಲ, ಯಾವುದು ಕಷ್ಟವಾದ ಯಾವುದು ಸುಲಭವಾದ ಅಂತೇಳಿ ಬಿಡುವಂತ ಅಗತ್ಯ ಇಲ್ಲ, ಹಾಗೆ ಮಾಡಬಾರ್ದು ಅಂತೇಳಿ, ತಾರತಮ್ಯ ಮಾಡಬೇಡಿ ಅಂತೇಳಿ. ಸೊ ಅದೇ ರೀತಿ ಶಿಕ್ಷಕರು ಕೂಡ ಇದೇ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಸಾಮಾನ್ಯವಾಗಿ ನಾವು ಹೇಳ್ತಿದ್ವಿ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಕಂಪಲ್ಸರಿ ಓದಬೇಕು ಅಂತೇಳಿ. ಆ ಟೆಕ್ಸ್ಟ್ ಬುಕ್ಕನ್ನು ಕಂಪಲ್ಸರಿ ಓದಬೇಕು, ನೋಟ್ಸನ್ನು ಓದಬೇಕು. ಟೆಕ್ಸ್ಟ್ ಬುಕ್ ಯಾಕೆ ಓದಬೇಕಂತ ಹೇಳ್ತೇವೆ ಹೇಳಿದ್ರೆ, ಕೆಲವು ಸಲ ನೋಟ್ಸನ್ನು ಹೊರತುಪಡಿಸಿ ಟೆಕ್ಸ್ಟ್ ಬುಕ್ಕಿಂದ ಬರುವಂಥ ಸಾಧ್ಯತೆ ಇದೆ ಪ್ರಶ್ನೆಗಳು. ಆಗ ಮಕ್ಕಳು ಸ್ವಲ್ಪ ಆತಂಕಕ್ಕೆ ಒಳಗಾಗ್ತಾರೆ. ಟೆಕ್ಸ್ಟ್ ಬುಕ್ ಓದದೇ ಇದ್ದಾಗ ಇವ್ರಿಗೆ ಉತ್ತರ ಎಲ್ಲೂ ಇಲ್ಲ, ನೋಟ್ಸಲ್ಲಿ ಇಲ್ಲ ಅಂತೇಳಿ ಆತಂಕ ಪಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಟೆಕ್ಸ್ಟ್ ಬುಕ್ ನೋಡಿದಾಗ ನಮಗೆ ಉತ್ತರ ಅಲ್ಲಿದೆ. ಆ ಒಂದು ಉದ್ದೇಶಕ್ಕೆ ನಾವೇನ್ ಮಾಡ್ತೇವೆ, ಟೆಕ್ಸ್ಟ್ ಬುಕ್ ಓದ್ಬೇಕು ಹೇಳ್ತೇವೆ. ಮತ್ತೆ ಇನ್ನೊಂದು ಟಿಪ್ಸ್ ಕೊಟ್ಟಿದ್ವಿ ಶೈಕ್ಷಣಿಕ ವರ್ಷದ ಆರಂಭದಿಂದಲೇ, ಏನಂತ ಹೇಳಿದ್ರೆ ಕೀ ನೋಟ್ಸ್ ಮಾಡ್ಬೇಕಂತೇಳಿ. ಈ ಪಾಯಿಂಟ್ಸ್ ಅನ್ನ ನಾವು ಕೀ ನೋಟ್ಸ್ ಮಾಡೋದ್ರ ಮೂಲಕ, ಉದಾಹರಣೆ ಮ್ಯಾಥಮೆಟಿಕ್ಸ್ ಅಲ್ಲಿ ಬಂದ್ರೆ ಸೂತ್ರಗಳನ್ನ ಹಾಕ್ತೇವೆ, ಗಣಿತದಲ್ಲಿ ಮತ್ತು ವಿಜ್ಞಾನದಲ್ಲಿ. ಅದೇ ರೀತಿ ನಮ್ಮ ಬೇರೆ ವಿಷಯಗಳಿಗೆ ಬಂದಾಗ ಒನ್ ವರ್ಡ್ ಆನ್ಸರ್ಸು ಇಂಥದ್ದೆಲ್ಲ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳ್ತೇವೆ. ಸೊ ಇದೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಆ ಕೀ ನೋಟ್ಸ್ ಇಟ್ಕೊಂಡಾಗ ನಮಗೆ ಕಂಪ್ಲೀಟ್ ನೋಟ್ಸ್ ಓದುವಂಥ ಸಮಯ ಉಳಿತದೆ. ಎಲ್ಲ ಚಾಪ್ಟರ್ಗೂ ನೋಟ್ಸ್ ಕೀ ನೋಟ್ಸ್ ಮಾಡಿರ್ತಾರೆ. ಆಮೇಲೆ ಟೆಕ್ಸ್ಟ್ ಬುಕ್ ಅನ್ನು ಓದುವಂಥದ್ದು ತಪ್ಪಿತ್ತು. ಸೊ ಮತ್ತೆ ಟೆಕ್ಸ್ಟ್ ಬುಕ್ ಅನ್ನು ಓದಿ ಅಂತ ಹೇಳಿದ ಉದ್ದೇಶ ಏನಂತ ಹೇಳಿದ್ರೆ, ಕೆಲವು ಸಲ ಈ ಅಪ್ಲಿಕೇಬಲ್ ಕ್ವಶನ್ ಇರ್ಬೋದು ಇಂಥದ್ದೆಲ್ಲ, ಅದನ್ನ ನಾವು ಮತ್ತೆ ಪ್ರಶ್ನೆ ಪತ್ರಿಕೆಯನ್ನ ಕೂಡ 15 ನಿಮಿಷ ಓದ್ಲಿಕ್ಕೆ ಅವಕಾಶ ಕೊಟ್ಟಿದೆ ಈ ಸಲ ಇಲಾಖೆ. ಕಂಪಲ್ಸರಿ ನೀವು 15 ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಒಂದು 2-3 ಸಲ ಓದ್ಲೇಬೇಕಾಗ್ತದೆ. ಓದೋದು ತುಂಬಾ ಒಳ್ಳೇದು. ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಂಡಾಗ ನಾವು ಉತ್ತರ ಬರೀಲಿಕ್ಕೆ ಸುಲಭ ಆಗ್ತದೆ. ಎಲ್ಲೋ ಒಂದ್ ಕಡೆ ಮೊದಲನೇ ಸಲ ಓದಿದಾಗ ಆ ಪ್ರಶ್ನೆ ನಮ್ಗೆ ಅರ್ಥ ಆಗದೆ ಇರ್ಬೋದು. ಸೊ ಮತ್ತೊಮ್ಮೆ ಓದ್ತಾ ಹೋಗ್ಬೇಕು. ಆ ಪ್ರಶ್ನೆನ ನಾವು ಇನ್ನೊಮ್ಮೆ ಓದ್ತಾ ಹೋದಾಗ, ಇದು ನನಗೆ ಈಗ ಅರ್ಥ ಆಗಿದೆ, ಪ್ರಶ್ನೆ ಸರಿ ಅರ್ಥ ಆಯ್ತು ಈಗ. ಯಾಕೆಂದ್ರೆ ಒಮ್ಮೆ ನಾವು ಸ್ಟೂಡೆಂಟ್ಸ್ಗೆ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಹೇಳುವಾಗ ಒಮ್ಮೆ ಹೇಳಿದಾಗ ಅವ್ನಿಗೆ ಅರ್ಥ ಆಗೋದಿಲ್ಲ. ಅದನ್ನ ಇನ್ನೊಮ್ಮೆ ಹೇಳಿದಾಗ ಕೆಲವು ಸ್ಟೂಡೆಂಟ್ಸ್ ಕೇಳ್ಬೋದು, ಅವ್ರು ಏನಂತೇಳಿ, ನನ್ಗೆ ಅರ್ಥ ಆಗ್ಲಿ ಇನ್ನೊಮ್ಮೆ ಹೇಳಿ ಅಂತೇಳಿ. ಆಗ ಅವ್ನಿಗೆ 2ನೇ ಸಲ ಹೇಳಿದಾಗ ಅರ್ಥ ಆಗ್ತದೆ. ಸೊ ಆ ಉದ್ದೇಶಕ್ಕೆ ಪ್ರಶ್ನೆ ಪತ್ರಿಕೆನ ನಾವು ಓದ್ಬೇಕಾಗ್ತದೆ. ಹಾಗೆ ಓದೋದ್ರಿಂದ ಇನ್ನೊಂದು ಅದರಲ್ಲಿ ಹಾಗೆ ನಾವು ಹುಡ್ಕೋದು ಬೇಡ. ಎಲ್ಲೋ ಒಂದು ಕಡೆ ಒಂದು ಅರ್ಧ ಮಾರ್ಕಿಗೆ ಅಥವಾ 1 ಮಾರ್ಕಿಗೆ ಆ ಕ್ವಶನ್ ಪೇಪರಲ್ಲಿ ಯಾವುದೋ ಪ್ರಶ್ನೆಗಳಲ್ಲಿ ಉತ್ತರ ಇರೋ ಸಾಧ್ಯತೆಗಳು ಇರ್ಬಹುದೇನೋ. ಹಾಗಂತ ಹೇಳಿದ್ರೆ ಹುಡುಕ್ತಾ ಕೂತ್ಕೋಬೇಡಿ ಮಕ್ಕಳೇ. ನಿಮ್ಗೆ ಸಮಯ ಕಡಿಮೆ ಇದೆ, ಆ ಟೈಮ್ ಮ್ಯಾನೇಜ್ ಮಾಡಿ. ಆ 3 ಗಂಟೆ ಅಥವಾ 3 ಗಂಟೆ 15 ನಿಮಿಷ, 2 ಗಂಟೆ 30 ನಿಮಿಷ ಎಲ್ಲವನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಪರೀಕ್ಷೆಯಲ್ಲಿ ತುಂಬಾ ಆಚೆ ನೋಡುವಂಥದ್ದಾಗ್ಲಿ, ಯೋಚನೆ ಮಾಡಿ ಅದರಲ್ಲಿ ಟೈಮ್ ವೇಸ್ಟ್ ಮಾಡೋದಾಗ್ಲಿ, ಅಥವಾ ಯಾವುದೋ ಉತ್ತರ ನನಗೆ ಚೆನ್ನಾಗಿ ಗೊತ್ತಿದೆ ತುಂಬಾ ಬರಿತಾ ಹೋಗ್ಬೇಡಿ. ಯಾಕೆ ಹೇಳಿದ್ರೆ, ಒಂದನ್ನೇ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಬರಿತಾ ಹೋದಾಗ ನೀವು 2 ಪುಟ ಬರೆದ್ರು 4 ಮಾರ್ಕ್, 4 ಅಂಕದ ಪ್ರಶ್ನೆಗೆ ಅದಕ್ಕೆ ಬೇಕಾದಂತ 1 ಪುಟ ಅಥವಾ
ಪಾಯಿಂಟ್ಸ್ ಹಾಕ್ಬೇಕು ನೀವು ಯಾವಾಗಲೂ. ಆ ಒಂದು ಪಾಯಿಂಟ್ಸ್ ಹಾಕೋದ್ರ ಮೂಲಕ ಅದನ್ನು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದ್ರೆ ವ್ಯಾಲ್ಯೂಯೇಷನ್ ಮಾಡುವಂಥವ್ರು ಆ ಮಾರ್ಕನ್ನು ಹೆಚ್ಚು ಕೊಡಲಿಕ್ಕೆ ಹೋಗ್ತಾರೆ. ಯಾಕೆ ಹೇಳಿದ್ರೆ ವಿದ್ಯಾರ್ಥಿಗೆ ಎಲ್ಲ ಗೊತ್ತಿದೆ ಅಂತೇಳಿ ಆ ಮಾರ್ಕ್ ಅದು ಹಾಕುವಂಥ ಅಂಕಿಅಂಶಗಳು ಮತ್ತೆ ಏನು ಪಾಯಿಂಟ್ಸ್ ಹಾಕ್ತೀರಾ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು. ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ಅದಕ್ಕೆ ಅಂಕಗಳು ಸುಲಭವಾಗಿ ಸಿಗ್ತವೆ. ಮತ್ತೆ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ನೀವು ಒಂದು ಹೆಲ್ತ್ ಡಿಸ್ಕಷನ್ ಮಾಡಿ. ಸೊ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕ್ಯಾರಿಂಗ್ ಅಂಡ್ ಶೇರಿಂಗ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಇಟ್ಕೋಬೇಕು. ನೀವು ಏನಂತ ಹೇಳಿದ್ರೆ ನಿನಗೆ ಗೊತ್ತಿರುವಂಥದ್ದನ್ನ ಇನ್ನೊಬ್ಬನಿಗೆ ಹೇಳ್ಬೇಕು, ಅವನಿಗೆ ಗೊತ್ತಿರುವಂಥ ನೀನು ತಿಳ್ಕೊಬೇಕು. ನೀವು ಶೇರಿಂಗ್ ಮಾಡೋದ್ರಿಂದ ತುಂಬಾ ನಿಮಗೆ ಉಳ್ಕೋತದೆ. ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕು, ನೀವು ಮಲಗುವಾಗ ಅಥವಾ ಯಾವಾಗಲೂ ನೆನಪು ಇದ್ದಾಗ ಬಿಡುವಾಗಿದ್ದಾಗ ಪುನರ್ಮನನ ಮಾಡ್ತಾ ಹೋಗಿ. ಪುನರ್ಮನನ ಮಾಡುವುದು ತುಂಬಾ ಉಪಯುಕ್ತ ಆಗ್ತದೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೇನೆ ನಿಮ್ಗೆ. ನಾವು ಓದುವಂಥದ್ದು ಯಾಕೆ ಅಂತ ಹೇಳಿದ್ರೆ ಪರ್ಮನೆಂಟ್ ನಾಲೆಜ್ಗೆ. ನಂದು ಶಾಶ್ವತವಾಗಿ ಅದು ಉಳಿಬೇಕು ನಮ್ಗೆ ನಾಲೆಜಲ್ಲಿ. ಟೆಂಪ್ರವರಿ ನಾಲೆಜ್ ಅಂತ ಒಂದಿದೆ. ಈ ಎರಡರಲ್ಲಿ ವ್ಯತ್ಯಾಸ ಏನಂತ ಹೇಳಿದ್ರೆ ಟೆಂಪ್ರವರಿ ನಾಲೆಜ್ ಅಂತ ಹೇಳಿದ್ರೆ ನಮ್ಮ ಕೆಲವು ಮಕ್ಕಳು ಪರೀಕ್ಷೆಗೋಸ್ಕರ ಓದ್ತಾರೆ, ಬುಕ್ ವಾರ್ಮ್ಸ್ ಅಂತ, ಪುಸ್ತಕದ ಹುಳುಗಳಂತೆ. ಅದ ಆಗ್ಬಾರ್ದು. ನಾವು ಟೆಂಪ್ರವರಿ ನಾಲೆಜ್ಗಿಂತ ಪರ್ಮನೆಂಟ್ ನಾಲೆಜ್ ಇದ್ರೆ ಏನ್ ಬೆನಿಫಿಟ್ ಅಂತ ಹೇಳ್ತೇನೆ. ನೀವು ಭವಿಷ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಹೈಯರ್ ಎಜುಕೇಶನ್ಗೆ ಹೋಗ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀಬೇಕು ನೀವೆಲ್ಲರೂ. ಆ ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಕೋಬೇಕಾದ್ರೆ ಪರ್ಮನೆಂಟ್ ನಾಲೆಜ್ ಬೇಕು. ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ನಮ್ಮ ಶಾಲೆಗಳಲ್ಲಿ NTSC NMMS ಪರೀಕ್ಷೆಗಳಿದೆ. ಇದು ತುಂಬಾ ಉಪಯುಕ್ತ ಆಗ್ತದೆ. ನಮ್ಮ ತಾಲೂಕು ಈ ಸಲ NTSC ಮತ್ತು NMMS ಹೈಯೆಸ್ಟ್ ಪರ್ಸೆಂಟೇಜ್ ಬಂದಿದೆ. ಹೈಯೆಸ್ಟ್ ಮಕ್ಕಳು ರಿಸಲ್ಟ್ ಅನ್ನ ತರೋದ್ರ ಮೂಲಕ, ಪಾಸ್ ಆಗೋದ್ರ ಮೂಲಕ ಜಿಲ್ಲೆಗೆ ಹೆಚ್ಚು ಫಲಿತಾಂಶನ ತಂದು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಟೀಚರ್ಸ್ಗೆ, ಶಿಕ್ಷಕರಿಗೆ ಮತ್ತು ನಮ್ಮ ಮುಖ್ಯ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಹೀಗೆ NTSC NMMS ಇಂದ ನಮ್ಗೆ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪೂರಕ ಆಯಿತು, ಪರ್ಮನೆಂಟ್ ನಾಲೆಜ್ ಪಡ್ಕೊಳ್ಳೋದ್ರಿಂದ ಕೂಡ ಭವಿಷ್ಯದಲ್ಲಿ ನೀವು ಮಾಡ್ಕೊಳ್ಬೋದು. ಸೊ ಈ ಸಂದರ್ಭದಲ್ಲಿ ಏನು ಓದಿದ್ರೆ ಅದನ್ನ ಮೆಲುಕು ಹಾಕ್ತಾ ಬನ್ನಿ, ನೆನಪು ಮಾಡ್ತಾ ಹೋಗಿ, ಆದಷ್ಟು ಕೀ ನೋಟ್ಸ್ಗೆ ಗಮನ ಕೊಡಿ, ಪಾಯಿಂಟ್ಸ್ನ ಹೆಚ್ಚು ಓದ್ತಾ ಗಮನಿಸ್ತಾ ಹೋಗಿ. ಈಗಾಗಲೇ ನೀವು ಸಾಕಷ್ಟು ಸ್ಟಡಿ ಮಾಡಿದ್ದೀರಾ, ಮತ್ತೆ ಅದನ್ನ ಒಮ್ಮೆ ಗ್ಲಾನ್ಸ್ ಮಾಡ್ತಾ ಹೋಗಿ. ನೋಟ್ಸ್ ಆಗಿರಲಿ, ಟೆಕ್ಸ್ಟ್ ಬುಕ್ ಆಗಲಿ, ಜಸ್ಟ್ ಒಮ್ಮೊಮ್ಮೆ ತಿರುವಾಗ್ತಾ ಹೋಗಿ. ಆ ಪಾಯಿಂಟ್ಸ್ ನೋಡಿದ ತಕ್ಷಣ ನಿಮಗೆ ಎಕ್ಸ್ಪ್ಲನೇಷನ್ ನಿಮಗೆ ಫ್ಲಾಶ್ ಆಗಬೇಕು, ಯಾಕಂದ್ರೆ ಕಲ್ತಿದ್ದೀರಾ. ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ಟೀಚರ್ಸ್ ತುಂಬಾ ಕೇರ್ ತಗೊಳ್ಳಿಕ್ಕಿದ್ದಾರೆ. ಪರೀಕ್ಷೆ ಇವತ್ತೊಂದು ಮುಗಿದ್ರೆ ಮುಂದಿನ ಪರೀಕ್ಷೆಗೆ ಇರುವಂತ ಗ್ಯಾಪ್ ಏನಿದೆ ದಿನಗಳು, ಆ ದಿನಗಳಲ್ಲಿ ವಿದ್ಯಾರ್ಥಿಗಳನ್ನ ತರಗತಿಗೆ ಕರೆಸ್ಕೊಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾರೂ ತಪ್ಪಿಸಬಾರ್ದು. ನಮ್ಮ ಕ್ಲಾಸ್ಗೆ ಬನ್ನಿ, ನಮ್ಮ ಶಿಕ್ಷಕರು ತುಂಬ ಕಾಳಜಿಯಿಂದ ನಿಮಗೆ ಬೋಧನೆಯನ್ನು ಮಾಡಿ ಕೆಲವು ಅಲ್ಲೂ ಕೂಡ ಕೆಲವು ಮೆಥಡ್ಸ್ ಅಂಡ್ ಟೆಕ್ನಿಕ್ಸ್ ಅಥವಾ ಟಿಪ್ಸ್ ಅನ್ನು ಕೊಡಲಿಕ್ಕೆ ಅವರು ಕಾಯ್ತಿದ್ದಾರೆ. ಆ ದಿನಗಳನ್ನು ಕೂಡ ನೀವು ಅಂಥ ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳುವಲ್ಲಿ ನೀವು ಯಶಸ್ವಿ ಆಗಬೇಕಂತೇಳಿ ನನ್ನ ಶುಭ ಹಾರೈಕೆಗಳು. ಓಕೆ, ಇನ್ನು ಮತ್ತೊಬ್ಬರು ಕಮೆಂಟ್ ಮೂಲಕ ಒಂದು ವಿಚಾರವನ್ನು ಹಂಚಿಕೆ ಹೇಳಿದ್ದಾರೆ. ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ತಮ್ಮ ಸಲಹೆಯನ್ನು ಕೊಡಿ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಹೇಳೋದಿದ್ರೆ ಸರ್, ಸುಂದರ್ ಸರ್ ತಾವು ಹೇಳುವಂಥದ್ದು. ವಿಶೇಷ ಅಗತ್ಯವುಳ್ಳ ಮಕ್ಕಳ ಬಗ್ಗೆ ನಾವು ಈಗಾಗಲೇ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡಿದ್ದೇವೆ. ಹೀಗಾಗಿ ಆ ಮಕ್ಕಳು ಆತಂಕ ಪಡೋದು ಬೇಡ, ಮತ್ತೆ ಪೋಷಕರು ಆತಂಕ ಪಡೋದು ಬೇಡ. ನಮಗೊಂದು ಖುಷಿ ಆಗಿದೆ ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ದೇವೆ, ನಮ್ಮ ನೋಡಲ್ ಕೂಡ ಹೇಳಿದ್ದಾರೆ. ನಮ್ಮ ವಿಶೇಷ ಅಗತ್ಯವುಳ್ಳ ಮಕ್ಕಳು ಅವ್ರನ್ನ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಅದು ಒಂದು ವರದಾನ. ನಮ್ಮ ಮಕ್ಕಳು ನಮಗೆ ಏನಂತ ಹೇಳಿದ್ರೆ ಅವಕಾಶ ವಂಚಿತ ಮಕ್ಕಳು, ಏನು ವಿಶೇಷ ಅಗತ್ಯವುಳ್ಳ ಮಕ್ಕಳು ಅವಕಾಶದಿ ಆಕಾಶವನ್ನೇ ಮುಟ್ಟಬಲ್ಲರು ಅನ್ನೋಂಥ ಒಂದು ಮಾತಿದೆ. ಸೊ ಆ ಮಕ್ಕಳು ವಿಭಿನ್ನ ಸಾಧನೆ ಮಾಡುವಂತವ್ರು, ಅವರೆಲ್ಲ ಗಾಡ್ ಗಿಫ್ಟ್. ಸೊ ಅದು ದೇವರು ಯಾವುದೋ ಬೇರೆ ರೂಪದಲ್ಲಿ ಅವನಿಗೆ ಏನಾದ್ರು ಒಂದು ಕಲೆಯನ್ನ ಕೊಟ್ಟಿರುವಂತದ್ದು. ಈ ಮಕ್ಕಳು ನಮ್ಗೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 100% ಫಲಿತಾಂಶವನ್ನು ಕೊಡೋ ಮೂಲಕ, ಕಳೆದ ವರ್ಷ ಏನು 82 ಮಕ್ಕಳಿದ್ರು, ಅವರು 100% ರಿಸಲ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ತುಂಬಾ ಬ್ರಿಲಿಯಂಟ್ ಇದ್ದಾರೆ, ಮತ್ತೆ ಅವರು ತುಂಬಾ ನಾಲೆಜ್ ಇದೆ, ಅವರು ಗೊತ್ತಿರುವಂತ ವಿಷಯಗಳಲ್ಲಿ ತುಂಬಾ ಪರಿಣಿತಿಯನ್ನು ಪಡ್ಕೊಂಡು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅವರು ಹೆಚ್ಚು ಆತಂಕ ಪಡೋದು ಬೇಡ ಮಕ್ಕಳೇ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಮ್ಮ ಶಿಕ್ಷಕರಿದ್ದೇವೆ. ಹೆಚ್ಚು ಕಾಳಜಿನ, ಮುತುವರ್ಜಿನ ನಿಮಗೆ ನಾವು ವಹಿಸ್ತೇವೆ. ನಿಮಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಈಗಾಗಲೇ ಹೇಳಿದಾಗೆ ನೆಲ ಅಂತಸ್ತಿನಲ್ಲಿ ಅಥವಾ ಫಸ್ಟ್ ಫ್ಲೋರಲ್ಲೇ ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಅನುಕೂಲವಾಗುವಂತೆ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದೇವೆ. ಎಲ್ಲ ಫೆಸಿಲಿಟೀಸ್ ನಾವು ಕೊಟ್ಟಿದ್ದೇವೆ. ಅಗತ್ಯವಾದಂಥ ಬರೆಯುವ ವ್ಯಕ್ತಿಗಳನ್ನು ಅಂದರೆ ಅವರಿಗೆ ಸಹಾಯಕ ಬರಹಗಾರರನ್ನು ಕೂಡ ಇಲಾಖೆಯಿಂದ ಅನುಮತಿ ಪಡ್ಕೊಂಡು ನಾವಾಗ ಸಹಾಯಕರನ್ನು ಕೂಡ ಒದಗಿಸ್ಕೊಟ್ಟಿದ್ದೇವೆ. ಹಾಗಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ತುಂಬ ಖುಷಿಯಲ್ಲಿ ಬಂದು, ಪೋಷಕರು ಸಹ ನೀವು ಆತಂಕ ಪಡಬೇಡಿ, ಇಲಾಖೆ ನಿಮ್ಮ ಜೊತೆಗಿದೆ, ನಮ್ಮ ಶಿಕ್ಷಕರಿದ್ದೇವೆ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಒಂದು ಸಕ್ಸಸ್ ಆಗಲಿ ನಿಮಗೂ ಕೂಡ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ, ಇನ್ನು ಪರೀಕ್ಷೆಗೆ ಸಂಘ ಸಂಸ್ಥೆಗಳ ಸಹಕಾರ ಕೂಡ ಬಹಳಷ್ಟಿತ್ತು. ಕಳೆದ ಬಾರಿ ಕೂಡ ನಾವು ಗಮನಿಸಿದ್ದೇವೆ. ಈ ಒಂದು ವಿಶೇಷವಾದ ಪರಿಸ್ಥಿತಿಯಲ್ಲಿ ಸುರಕ್ಷತೆಗೆ ಹೆಚ್ಚಿನ ಅಗತ್ಯ ಇರುವಂತಹ ಸಂದರ್ಭದಲ್ಲಿ. ಸೊ ಈ ಬಾರಿ ಸಂಘ ಸಂಸ್ಥೆಗಳ ಸಹಕಾರ ಹೇಗಿದೆ ನೋಡಲ್ ಅಧಿಕಾರಿ ಅವರು? ಖಂಡಿತ ಈ ವರ್ಷ ಕೂಡ ಅತ್ಯಂತ ಒಳ್ಳೆಯ ಸಂಘ ಸಂಸ್ಥೆಗಳ ಸಹಕಾರ ಇತ್ತು.
ಈ ಸಲ ಪುತ್ತೂರು ಮತ್ತು ಕಡಬದಲ್ಲಿ ಪುತ್ತೂರಿನಲ್ಲಿ 1600 ಮಕ್ಕಳು ಮತ್ತು ಕಡಬದಲ್ಲಿ 1200 ಮಕ್ಕಳಿಗೆ ಸಂಘ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಿಂದ ಒಂದು ಟಿಪ್ಸ್ ಮತ್ತು ತರಬೇತಿಯನ್ನು ನೀಡಲಾಗಿದೆ. ಸೊ ಯುವವಾಹಿನಿ ಎನ್ನುವಂತ ಒಂದು ಸಂಸ್ಥೆ ವಿದ್ಯಾಸ್ಫೂರ್ತಿ ಅನ್ನೋ ಒಂದು ಕಾರ್ಯಕ್ರಮ ಮಾಡೋ ಮೂಲಕ ನಮ್ಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ನಿಮ್ಮ ಮಾಧ್ಯಮಗಳ ಮೂಲಕ ಕೂಡ ನಮ್ಗೆ ಸಹಕಾರ ಸಿಕ್ಕಿದೆ. ಅದೇ ರೀತಿ ತಾಲೂಕು ಆಡಳಿತ ಇರ್ಬೋದು, ಭಾರತ ಸೇವಾ ದಳದವರು ನಮ್ಗೆ ಮತ್ತೆ ಶೈಕ್ಷಣಿಕ ಸಂಘಟನೆಗಳು ಮತ್ತೆ ಇಲಾಖೆಯಿಂದ ಕೂಡ ಮಾಸ್ಕ್ ಅಥವಾ ಸ್ಯಾನಿಟೈಸರ್ ಕೊಡೋ ಮೂಲಕ ಭಾರತ ಸೇವಾ ದಳದವರು ಸಹ ಪರೀಕ್ಷಾ ಕೇಂದ್ರಗಳಿಗೆ ಏನು ಮಾಸ್ಕ್ ಅಥವಾ ಸ್ಯಾನಿಟೈಸರ್ ಕೊಡುವ ಮೂಲಕ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಜನಪ್ರತಿನಿಧಿಗಳು ಶಾಸಕರ ಆದಿಯಾಗಿ ಉತ್ತಮ ಮಾರ್ಗದರ್ಶನ ನಮ್ಮ ಮುಖ್ಯ ಶಿಕ್ಷಕರಿಗೆ ನೀಡಿದ್ದಾರೆ. ಅದೇ AC ಅವರ ಸಮೇತ ತರಗತಿಗಳಲ್ಲಿ ಭೇಟಿ ಮಾಡಿ ವಿದ್ಯಾರ್ಥಿಗಳ ಜೊತೆಲಿ ಶೈಕ್ಷಣಿಕ ಸಂವಾದ ಮಾಡೋ ಮೂಲಕ ಇನ್ಸ್ಪಿರೇಷನ್ ಮಾಡಿದ್ದಾರೆ. ಅವ್ರಿಗೆ ಉತ್ತಮ ಸ್ಫೂರ್ತಿದಾಯಕ ಮಾತುಗಳನ್ನು ಆಡೋ ಮೂಲಕ ಸೊ ಹೀಗೆ ಮಾಡಿದೆ. ಮತ್ತೆ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಸಾರಿಗೆ ಇಲಾಖೆಯವರು ನಮಗೆ ತುಂಬಾ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತೆ ಕಂದಾಯ ಇಲಾಖೆಯಿಂದ ಇರ್ಬೋದು, ತಾಲೂಕು ಪಂಚಾಯತ್ ವತಿಯಿಂದ ನಮ್ಗೆಲ್ಲ PDOಗಳ ಮೂಲಕ, ಗ್ರಾಮ ಪಂಚಾಯತ್ ಮೂಲಕ ಸ್ಯಾನಿಟೈಸೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಪರೀಕ್ಷೆ ಹಿಂದಿನ ದಿನ ನಮ್ಮ ಪರೀಕ್ಷಾ ಕೇಂದ್ರಗಳನ್ನ ಸ್ಯಾನಿಟೈಸೇಷನ್ ಮಾಡೋ ಮೂಲಕ ಒಂದು ಹೆಲ್ದಿ ಸಿಚುವೇಶನ್ ಅನ್ನ ಅವ್ರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯವರಂತೂ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಏನು ಸ್ಟಾಫ್ ನರ್ಸ್ ಅಥವಾ ANMಗಳನ್ನ ಪ್ರತಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಸುರಕ್ಷತೆಗೋಸ್ಕರ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಅವ್ರಿಗಾಗ್ಲೇ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಒಂದು ಸರ್ಕಾರ ಹಾಗೂ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ 2 ಡೋಸ್ ಅನ್ನ ನಮ್ಗೆ ಏನು ವ್ಯಾಕ್ಸಿನೇಷನ್ ಕೂಡ ಮಾಡಿದ್ದಾರೆ. ನಮ್ಮೆಲ್ಲ ಶಿಕ್ಷಕರಿಗೂ ಕೂಡ ಅವರು 2 ಡೋಸ್ ಅನ್ನ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಓವರ್ ಆಲ್ ನಾವು ಹೇಳೋದಾದ್ರೆ ನಾವು ಎಲ್ಲದಕ್ಕೂ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಎಂಥದೇ ಸಮಸ್ಯೆ ಬಂದರೂ ನಾವು ಸುಸಜ್ಜಿತವಾಗಿದ್ದೇವೆ. ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಕಂಪ್ಲೀಟ್ ಆಗಿ ನಾವು ಮಾಡ್ಕೊಂಡಿದ್ದೇವೆ, ಪರಿಪೂರ್ಣವಾಗಿ ಮಾಡ್ಕೊಂಡಿದ್ದೇವೆ. ಮುಂದೆ ಏನಾದರೂ ಅನಿರೀಕ್ಷಿತವಾಗಿ ಬರುವಂಥ ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆನೂ ನಾವು ಅಲರ್ಟ್ ಆಗಿರ್ತೇವೆ. ನಮ್ಮ ಗಮನಕ್ಕೆ ಬಂದರೆ ಅದನ್ನು ನಾವು ಆದಷ್ಟು ಬೇಗ ಸೊಲ್ಯೂಷನ್ ಮಾಡ್ತೇವೆ. ನಾವೆಲ್ಲರೂ ಸುಸಜ್ಜಿತವಾಗಿದ್ದೇವೆ. ಈಗಾಗಲೇ ನಾವು 600ಕ್ಕಿಂತ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಾವು ಶಿಕ್ಷಕ ಸಿಬ್ಬಂದಿಗಳನ್ನು ನಾವು ನೇಮಕಾತಿ ಮಾಡ್ಕೊಂಡಿದ್ದೇವೆ ಹಂತವಾಗಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಪ್ರತಿ ವಿದ್ಯಾರ್ಥಿ ಮನೆಯಿಂದ ಹೊರಟು ಪರೀಕ್ಷಾ ಕೇಂದ್ರಕ್ಕೆ ಬರಬೇಕು. ಪರೀಕ್ಷಾ ಕೇಂದ್ರದಿಂದ ಮನೆಗೆ ತಲುಪಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿಕ್ಕೆ ನಾವು ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಯಾಕೆಂದ್ರೆ ನಾವು ಈಗಾಗಲೇ ಹೇಳಿದಾಗೆ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಅಥವಾ ವಿದ್ಯಾರ್ಥಿಗಳು ದೇಶದ ಆಸ್ತಿ ಅಥವಾ ಅಸೆಟ್ಸ್ ಅಂತ ಏನ್ ಕರಿತೇವೆ, ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ, ರಾಷ್ಟ್ರದ ಸಂಪತ್ತು ಅವರು. ಸೊ ಹಾಗಾಗಿ ಮುಂದೆ ರಾಷ್ಟ್ರ ನಿರ್ಮಾಣ ಮಾಡಬೇಕಾಗಿದ್ರು, ಭವಿಷ್ಯವನ್ನ ನಿರ್ಮಾಣದಲ್ಲಿ ಅವ್ರ ವ್ಯಕ್ತಿಗಳಾಗಬೇಕಾಗಿದ್ರು. ಸೊ ಅವ್ರಿಗೋಸ್ಕರ ಈ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಒಳ್ಳೆ ರೀತಿಯಲ್ಲಿ ನಾವು ಕೇರ್ ತಗೊಂಡಿದ್ದೇವೆ. ಮತ್ತೆ ಈಗ ಈ ಸಂದರ್ಭದಲ್ಲಿ ಈಗಾಗಲೇ ಕೆಲವು ಸಂದರ್ಭ ಮಳೆಗಾಲ ಕೂಡ ಮಳೆ ಬರ್ತಾ ಇದೆ ಅನಿರೀಕ್ಷಿತವಾಗಿ. ಸೊ ಈ ಸಂದರ್ಭದಲ್ಲಿ ಕೂಡ ಮಕ್ಕಳು ಜಾಗ್ರತೆ ಮಾಡ್ಕೋಬೇಕು. ಸಾಧ್ಯವಾದ್ರೆ ಕೊಡೆ ಕೂಡ ಇಟ್ಕೊಳ್ಳಿ ನಿಮ್ಮಲ್ಲಿ. ಮತ್ತೇನು ಮನೆಯಲ್ಲಿ ಅದು ಏನಾದ್ರೂ ಸಮಸ್ಯೆ ಆದಾಗ ತಲೆನೋವು ಬರುವಂಥದ್ದು, ಜ್ವರ ಬರುವಂಥದ್ದು, ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು, ವೆದರ್ ಏನಾದ್ರೂ ವೇರಿಯೇಷನ್ ಆದಾಗ ಅದಕ್ಕೂ ಕೂಡ ಅಲರ್ಟ್ ಆಗಿರಿ ಮಕ್ಕಳೇ. ಶುದ್ಧವಾದ ನೀರನ್ನು ಕುಡಿತಾ ಇರಿ. ನೀವು ಕೂಡ ಮನೇಲಿ ಸಫಿಷಿಯೆಂಟ್ ವಾಟರ್ ತಗೊಬನ್ನಿ. ಊಟವನ್ನು ಹಿತಮಿತವಾಗಿ ಮಾಡ್ಕೊಳ್ಳಿ. ನಿದ್ರೆ ಕೂಡ ಹಿತಮಿತವಾಗಿರಲಿ. ಓದಿಗೆ ಹೆಚ್ಚು ಗಮನ ಕೊಡಿ, ಹೆಚ್ಚು ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸವಿಸ್ತಾರವಾಗಿ ಜೊತೆಗೆ ಟಿಪ್ಸ್ಗಳ ಜೊತೆಗೆ ವ್ಯವಸ್ಥೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟರೆ, ಸಂಘ ಸಂಸ್ಥೆಗಳ ಸಹಕಾರವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ರಿ. ಸೊ ನಿಮ್ಮನ್ನೆಲ್ಲವನ್ನ ಎಲ್ಲರನ್ನೂ ಕೂಡ ಗಮನಿಸುವಾಗ ಇಡೀ ತಂಡ ಒಂದು ಯುದ್ಧೋಪಾದಿಯಲ್ಲಿ ಈ ಒಂದು ಪರೀಕ್ಷೆಯನ್ನ ಆ ಒಂದು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳೋದಿಕ್ಕೆ ಸಿದ್ಧರಾದ ಹಾಗೆ ಗೋಚರಿಸ್ತಾ ಇದೆ. ಸೊ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಮುಕ್ತವಾದ, ಪ್ರಶಾಂತವಾದ ಒಂದು ವಾತಾವರಣವನ್ನು ಒದಗಿಸುವಂತಹ ಕೆಲಸಗಳು ಈಗಾಗಲೇ ಆಗಿದೆ. ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಬರೆಯೋದಷ್ಟೇ ಬಾಕಿ ಉಳಿದಿದೆ ಅನ್ನುವಂಥದ್ದು. ಸೊ ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ತಮ್ಮಿಂದ ಕೊನೆಯದಾಗಿ ಒಂದು ಹಿತವಚನ, ಕಿವಿ ಮಾತು ಅಥವಾ ಪೋಷಕರಿಗೆ ಮಾತುಗಳು, ಅದನ್ನ ತಾವು ಹೇಳಿದ್ರೆ ವಿದ್ಯಾರ್ಥಿಗಳು ಇನ್ನಷ್ಟು ಉತ್ತೇಜಿತರಾಗ್ತಾರೆ ಅನ್ನುವಂಥದ್ದು. ನಾನು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಂದ ಆರಂಭಿಸ್ತೇನೆ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಬಹಳಷ್ಟು ಒಳ್ಳೆಯದಾಗಲಿ ಅಂತ ಹೇಳುವ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಚಿಂತೆ ಖಂಡಿತ ಬೇಡ. ನಿಮ್ಮಲ್ಲಿ ನೀವು ಎಲ್ಲ ಕಲಿತಿದ್ದೀರಂಥ ಭಾವನೆ ನಿಮ್ಮಲ್ಲಿ ಇರಲಿ.
ತನಗೆ ಏನು ಗೊತ್ತಿದೆ ಖಂಡಿತ ಅದನ್ನು ಬರೆಯುತ್ತೇನೆ, ಅದರಲ್ಲಿ ಪಾಸಾಗ್ತೇನೆ, ಹೆಚ್ಚು ಅಂಕ ತೆಗೆಯುತ್ತೇನೆ ಎಂಬ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಿ. ನಿಮ್ಮೊಂದಿಗೆ ನಿಮ್ಮ ತಂದೆ ತಾಯಿಗಳು ಕೂಡ ನಿಮಗೆ ಸಹಕಾರ ಕೊಡ್ತಾರೆ, ನಮ್ಮ ಇಲಾಖೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತದೆ. ಈ ಮೂಲಕ ನೀವು ಶ್ರೇಯಸ್ಸನ್ನು ಪಡೆಯುತ್ತೀರಿ ಎಂಬ ಒಂದು ಆಶಾಭಾವನೆ ನಿಮ್ಮಲ್ಲಿರಲಿ. ನಿರಂತರವಾಗಿ ಏನಾದರೂ ಸಮಸ್ಯೆಗಳು ಬಂದಲ್ಲಿ ನಮ್ಮ ಅಧ್ಯಾಪಕರಿಂದ ಅಥವಾ ಮುಖ್ಯೋಪಾಧ್ಯಾಯರು ಅಥವಾ ನಮ್ಮ ಇಲಾಖೆ BO ಇಂದ ಮೇಲ್ಪಟ್ಟು ಅಥವಾ ಕೆಳಗಿನ ಅಧಿಕಾರಿಗಳೊಟ್ಟಿಗೆ ನಿಮ್ಮ ಸಂಪರ್ಕ ಇರಲಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸುತ್ತೇವೆ. ಆ ಮೂಲಕ ನಿಮಗೆ ಶ್ರೇಯಸ್ಸಾಗಲಿ ಎಂಬುದಾಗಿ ನಮ್ಮ ಶುಭ ಹಾರೈಕೆಗಳು. ಓಕೆ, ಹರಿಪ್ರಸಾದ್. ಸೊ ಈಗಾಗಲೇ ನಾನು ಮಕ್ಕಳಿಗೆ ಹೇಳಿದಂತೆ ಏನೆಲ್ಲ ಟಿಪ್ಸ್ ನಾವೆಲ್ಲ ನಮ್ಮ ಮಾನ್ಯ BO ಅವರು ಕೂಡ ಹೇಳಿದ್ದಾರೆ. ಬಹುಶಃ ನಮಗೆಲ್ಲ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಒಬ್ಬರು ಮಾದರಿ ನಮಗೆ. ಯಾಕೆಂತ ಹೇಳಿದರೆ ಅವರ ಬಗ್ಗೆ ಹೇಳಲೇಬೇಕಾಗ್ತದೆ. ಯಾವುದೇ ನಮ್ಮ ಕಚೇರಿಯಲ್ಲಿ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಒಂದು ಶಿಸ್ತಿನಿಂದ, ಯಾವುದೇ ಒಂದು ಮೊದಲಿಗೆ ಬೇಕಾದದ್ದು ನಮ್ಮ ಕರ್ತವ್ಯ ನಿಷ್ಠೆ ಮತ್ತು ಶಿಸ್ತು, ಇವೆರಡೂ ಮುಖ್ಯವಾಗಿರ್ತದೆ. ಮತ್ತು ಯಾವುದೇ ಅಡೆತಡೆಗಳು ಬರುವಾಗ ನಮಗೆ ಕೆಲವೊಂದು ಸಲ ಆಗುವಂಥದ್ದು ಸಂದರ್ಭಗಳು ಬರ್ತವೆ. ಸೊ ಅದು ಬೇಕಂತಲೇ ಇರ್ಬೋದು, ಇಲ್ಲದೆ ಬರ್ಬೋದು. ಅದು ಏನು ಅಂದರೆ ಅಲ್ಲಿ ವ್ಯವಸ್ಥೆ. ಸೊ ವ್ಯವಸ್ಥೆ ಬರುವಾಗ ನಮ್ಮ ವೃತ್ತಿ ಮತ್ತು ನಮ್ಮ ಹುದ್ದೆ ಏನಿದೆ ಆ ಹುದ್ದೆಗೆ ತಕ್ಕಂತೆ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮಗೆ ಮಾದರಿ. ಮತ್ತು ಅವರ ಮಕ್ಕಳ ಮೇಲಿರುವಂಥ ಕಾಳಜಿ ಇರ್ಬೋದು, ಬೇರೆ ಬೇರೆ ಮನೆ ಭೇಟಿಗಳಿರ್ಬೋದು, ಇವೆಲ್ಲ ನಮಗೆ ಮಾತ್ರ ಅಲ್ಲ, ಎಲ್ಲ ಸಮಾಜಕ್ಕೆ ಮತ್ತು ಮಕ್ಕಳು ಕೂಡ ಅತ್ಯಂತ ನಾನು ಕಂಡುಕೊಂಡ ಇದರಲ್ಲಿ ಸಣ್ಣ ನಲಿಕಲಿ ಮಕ್ಕಳು ಅವರೊಂದಿಗೂ ಕೂಡ ಸಂವಾದ ಮಾಡಿದ್ದಾರೆ. ಸೊ ಅತ್ಯಂತ ಹುರುಪಿನಿಂದ ಆ ಮಕ್ಕಳು ಅವರೊಟ್ಟಿಗೆ ಅತ್ಯಂತ ಖುಷಿಯಾಗಿ ಅವರು ಮಾತಾಡ್ತಾರೆ. ಸೊ ಈ ರೀತಿಯ ಒಂದು ಶಿಕ್ಷಣ ಅಥವಾ ಕಲಿಕೆ, ಆ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಮುಖ್ಯ ಆಗ್ತದೆ. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೆ ಹೇಳುವಂಥದ್ದು ಇಷ್ಟೇ, ಸೋಲೆ ಗೆಲುವಿನ ಸೋಪಾನ ಬೇಡ. ಖಂಡಿತ ನಾವು ಹೋಗುವಂಥದ್ದು ಯುದ್ಧಕ್ಕೆ, ಗೆಲುವಿಗೆ ಮಾತ್ರ. ನಮ್ಮ ದೃಷ್ಟಿ ಇರುವಂಥದ್ದು ಗೆಲುವು ಮಾತ್ರ. ಮುಂದೆ ನಾವೆಲ್ಲರೂ ಪಾಸಾಗುವ, ಎಲ್ಲರೂ ನಮ್ಮ ಪುತ್ತೂರಿನ ಒಂದು ಘನತೆ, ಮುತ್ತೂರು ಅಂತ ಹೇಳುವಂಥ ಒಂದು ಈ ನಮ್ಮ ಸ್ಥಳಕ್ಕೆ ನಾವೆಲ್ಲರೂ ಸೇರಿ, ನಮ್ಮ ಅಧಿಕಾರಿ ವೃಂದದವರು ಕೂಡ ನಮಗೆ ಅತ್ಯಂತ ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಇಲಾಖೆಯವರು, ಆರೋಗ್ಯ ಇಲಾಖೆ ಇರ್ಬೋದು, ನಗರಸಭೆ ಇರ್ಬೋದು, ತಹಶೀಲ್ದಾರ್, AC ಇರ್ಬೋದು, DC ಇರ್ಬೋದು, ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಶಿಕ್ಷಕರ ಸಂಘಗಳು ಇರ್ಬೋದು, ಎಲ್ಲ ಪದಾಧಿಕಾರಿಗಳು, ಪ್ರಾಥಮಿಕ ಶಿಕ್ಷಕ ಸಂಘ ಇರ್ಬೋದು, ಎಲ್ಲ ನೌಕರ ಸಂಘ ಇರ್ಬೋದು, ಮತ್ತು ಎಲ್ಲ ಪೋಷಕರು ಇರ್ಬೋದು, ಎಲ್ಲರೂ ಕೂಡ ನಮ್ಮೊಂದಿಗೆ ಯಾವುದೇ ಜಾತಿ ಧರ್ಮ ಯಾವುದೇ ಇಲ್ಲದೆ ಎಲ್ಲರೂ ಸಮಾನರು ಅಂತ ಹೇಳುವಂಥದ್ದು. ಅಂದ್ರೆ ಕೆಳಮಟ್ಟದಲ್ಲಿರುವವ ಮೇಲ್ಮಟ್ಟದಲ್ಲಿ ಎಲ್ಲಿದ್ದಾನೆ ಅಲ್ಲಿಗೆ ಬಂದು ತಲುಪಬೇಕು ಹೇಳುವಂಥ ಉದ್ದೇಶ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡುವಂಥದ್ದು ಇಷ್ಟೇ, ಮಕ್ಕಳು ಖಂಡಿತವಾಗಿ ಈ ಸಲದ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳು ತೆಗಿಬೇಕು ಮತ್ತು ಎಲ್ಲರೂ ಕೂಡ ಉತ್ತೀರ್ಣರಾಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ರಿಗೂ, ಪೋಷಕರಿಗೂ ಕೂಡ ಅವರ ನನಸಾಗಲಿ ಅಂತ ಹೇಳ್ತಾ, ನಮ್ಮ ಸಮಾಜವು ಕೂಡ ದೇಶದ ಅಭಿವೃದ್ಧಿಲಿ ಜೊತೆಯಾಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭಾಶಯ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಜೈ ಹಿಂದ್. ಓಕೆ, ಅದರ ಜೊತೆಗೆ ತಾವು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರಿ, ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮಾರ್ಗದರ್ಶನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ತಮ್ಮ ಒಂದು ಅನಿಸಿಕೆಯನ್ನ ಹಂಚಿಕೊಳ್ಳೋದಿದ್ರೆ ತಮ್ಮಿಂದಲೇ ಆರಂಭಿಸ್ತೇನೆ. ಬಹಳ ಉತ್ತಮವಾದಂಥ ಒಂದು ವೇದಿಕೆ ಇದು. ಸುದ್ದಿವಾಹಿನಿ ನಮ್ಮೊಟ್ಟಿಗೆ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದೆ. ನಮ್ಮ ಶಿಕ್ಷಣದ ಬೆಳವಣಿಗೆಯಲ್ಲಿ ಸುದ್ದಿವಾಹಿನಿಯ ಪಾತ್ರ ಬಹಳಷ್ಟು ದೊಡ್ಡದು. ನಿರಂತರವಾಗಿ ನಮ್ಮೊಂದಿಗೆ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಶೈಕ್ಷಣಿಕವಾದಂತಹ ಪ್ರಗತಿಯನ್ನು ವಿದ್ಯಾರ್ಥಿಗಳಲ್ಲಿ, ಶಾಲಾ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದೆ. ಆ ಮೂಲಕ ನಮ್ಮ ವಿಷಯಗಳನ್ನು ಬಿತ್ತರಿಸಿಕೊಂಡು ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಒದಗಿಸಿಕೊಟ್ಟಿದೆ. ಆ ಮೂಲಕ ಒಂದು ನಮ್ಮ ಒಡನಾಡಿಯಾಗಿ ಈ ಒಂದು ಸುದ್ದಿವಾಹಿನಿ ಸಂಸ್ಥೆ ನಮ್ಮೊಟ್ಟಿಗೆ ಇಲಾಖೆಯೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಂಡಿದೆ. ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮೂಡಿಸಿಕೊಂಡಿದೆ. ಇಂಥ ಒಂದು ವಾಹಿನಿಗಳು ನಮ್ಮಲ್ಲಿ ಹೆಚ್ಚು ಹೆಚ್ಚು ಇದ್ದರೆ ಬಹುಶಃ ನಮಗೆ ಇರುವಂತಹ ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ಬಹಳಷ್ಟು ಒಳ್ಳೆಯ ಒಂದು ವಾತಾವರಣಗಳು ಬರ್ತವೆ. ಬಹಳಷ್ಟು ನಮ್ಮೊಟ್ಟಿಗೆ ಗೌತಮ್ ಶೆಟ್ಟಿ ಅವರು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದೀರಿ. ನಾವು ನಿರಂತರವಾಗಿ ಹಿಂದಿನ ಬಾರಿ, ಅದಕ್ಕಿಂತ ಮುಂದಿನ ಬಾರಿ ಈ ಕಾರ್ಯಕ್ರಮಗಳನ್ನು ನಮ್ಮ ನೇರ ಪ್ರಸಾರವನ್ನು ಮಾಡಿದ್ದೀರಿ. ಆ ಮೂಲಕ ಬಹಳಷ್ಟು ಮಕ್ಕಳಲ್ಲಿ ಮತ್ತು ನಮ್ಮ ಪೋಷಕರಲ್ಲಿ ಹೊಸ ಒಂದು ಬೆಳವಣಿಗೆ, ಒಂದು ಕ್ರಾಂತಿ ಅಂತ ಹೇಳ್ಬೋದು, ಶೈಕ್ಷಣಿಕ ಕ್ರಾಂತಿ. ಇದು ನಮ್ಮ BO ಅವರ ಒಂದು ಕನಸಿನ ಕೂಸಾಗಿತ್ತು. ಕನಸಿನ ಕೂಸನ್ನು ಬೆಳೆಸುವಲ್ಲಿ ನಿಮ್ಮ ವಾಹಿನಿಯ ಪಾತ್ರ ಬಹಳಷ್ಟು ದೊಡ್ಡದು. ಇನ್ನು ಮುಂದೆ ಕೂಡ ನಮ್ಮ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಕಾಣುವ ನಿಟ್ಟಿನಲ್ಲಿ ನಿಮ್ಮ ಸುದ್ದಿವಾಹಿನಿ ನಮ್ಮ ಚಲನಗಳ ಮೂಲಕ
ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿ ಎಂಬುದಾಗಿ ನಾನು ನಿಮಗೆ ವಿನಂತಿಸಿಕೊಳ್ಳುತ್ತಾ ನಿಮಗೆ ಕೃತಜ್ಞತೆಗಳನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಸಹಕಾರ ಮುಂದಕ್ಕೂ ಇದೇ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಓಕೆ, ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ಅಂದರೆ ಸಮೂಹ ಮಾಧ್ಯಮಗಳು ಅಥವಾ ತಮ್ಮ ಈ ಸುದ್ದಿವಾಹಿನಿ ಎಷ್ಟು ನಮಗೆ ಒಂದು ನಾವು ಎಲ್ಲ ಕರ್ತವ್ಯ ಇರ್ಬೋದು, ಕೆಲಸ ಕಾರ್ಯಗಳು ಇರ್ಬೋದು, ನಮ್ಮ ಉದ್ಯೋಗ ಯಾವುದೇ ಮಾಡ್ತಾ ಇರ್ಬೋದು, ಆದರೆ ಎಲ್ಲ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡುವಂಥದ್ದು ಈ ವಾಹಿನಿಗಳು ಖಂಡಿತವಾಗಿ. ಸೊ ಆ ನಿಟ್ಟಿನಲ್ಲಿ ನಾವು ಯಾಕೆ ಅಷ್ಟೊಂದು ತಮ್ಮ ಸುದ್ದಿ ವಾಹಿನಿ ಇರ್ಬೋದು ಅಥವಾ ಎಲ್ಲ ಸಮೂಹ ಮಾಧ್ಯಮಗಳಿರ್ಬೋದು, ಸೊ ಅವರು ನಮ್ಮ ಈ ಪುತ್ತೂರು ತಾಲೂಕಿನ ಅಂದರೆ ಕಳೆದ ಸಲ ತಾವು ಮಾಡಿದ್ರ ಅಧಿಕಾರಿಗಳಿರ್ಬೋದು ಅಥವಾ ಇಲಾಖೆಗಳು ಯಾವುದು ಅತ್ಯಂತ ಹೆಚ್ಚಿನ ಕರ್ತವ್ಯ ಮಾಡಿದ್ದಾರೆ ಅಂದರೆ ಎಲ್ಲ ಇಲಾಖೆಗಳು ಮಾಡಿರ್ಬೋದು, ಆದರೆ ಜನಮಾನಸದಲ್ಲಿ ಇದ್ದ ಇಲಾಖೆ ಬಹುಶಃ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಸೊ ಇದಕ್ಕೆ ಮುಖ್ಯವಾಗಿ ಅಂದರೆ ಮುಖ್ಯಸ್ಥರು ಹೇಗಿರ್ತಾರೆ ಅದೇ ರೀತಿಯಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸುವಂಥ ಇಲಾಖೆಯಲ್ಲಿರುವಂಥ ಎಲ್ಲ ಅಧಿಕಾರಿ ಇರ್ಬೋದು, ಎಲ್ಲ ನೌಕರ ವರ್ಗದಲ್ಲಿ ಇರ್ಬೋದು. ಸೊ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳುವ ಹಾಗೆ. ಸೊ ಆ ರೀತಿಯಲ್ಲಿ ಆಗಿದೆ. ಸೊ ಇದಕ್ಕೆ ತಾವು ಕೂಡ ತಮ್ಮ ಸುದ್ದಿವಾಹಿನಿ ಕೂಡ ಕಾರಣಕರ್ತವಾಗಿದೆ ಮತ್ತು ಎಲ್ಲ ಮಕ್ಕಳ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿದೆ. ಸೊ ಈ ನಿಟ್ಟಿನಲ್ಲಿ ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ಕೃತಜ್ಞತೆಗಳು ಸಲ್ಲಿಸ್ತೇನೆ ಮತ್ತು ಮಕ್ಕಳು ಕೂಡ ಮುಂದೆ ಬಾರಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ಬರಲಿ ಅಂತ ಹೇಳ್ತಾ ನಿರೀಕ್ಷಿಸ್ತಾ ಎಲ್ರಿಗೂ ಕೂಡ ಮಕ್ಕಳಿಗೆ ಮುಂದಿನ ಫಲಿತಾಂಶ ಬರುವಾಗ ಒಳ್ಳೆಯ ಫಲಿತಾಂಶ ಬರಲಿ ಅಂತೇಳಿ ನನ್ನ ಒಂದು ಶುಭ ಹಾರೈಕೆ. ಸರ್ ಕೊನೆಯದಾಗಿ ನಾನೀಗ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೇನೆ. ವಿಶೇಷವಾಗಿ ನಮ್ಮ ಸುದ್ದಿವಾಹಿನಿಯವರು ನಮಗೆ ಕೊಟ್ಟಂಥ ಒಂದು ವೇದಿಕೆ ಇದು. ತುಂಬ ನಮ್ಗೆ ಒಳ್ಳೆಯ ಅವಕಾಶನ ಮಾಡಿಕೊಟ್ಟಿದ್ದೀರಾ. ಸೊ ನಮ್ಮ ಶೈಕ್ಷಣಿಕ ಎಲ್ಲ ವಿಷಯಗಳನ್ನು ಚಟುವಟಿಕೆಗಳನ್ನು ನಿಮ್ಮ ಮೂಲಕ ನಾವು ಶೇರ್ ಮಾಡ್ಕೊಳ್ಳಿಕ್ಕೆ, ಸಾರ್ವಜನಿಕರಿಗೆ ನಾವು ಮುಟ್ಲಿಕ್ಕೆ ನೀವು ಕಾರಣರಾಗಿದ್ದೀರಾ. ವಿಶೇಷವಾಗಿ UP ಶಿವಾನಂದ ಸರ್ ಏನಿದ್ದಾರೆ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರು ಮತ್ತು ಆಡಳಿತ ಮಂಡಳಿ ಎಲ್ಲ ಸಿಬ್ಬಂದಿಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಕಾರಣರಾಗಿರ್ತಾರೆ. ವಿಶೇಷವಾಗಿ ನೀವು ನಿರೂಪಕರಾಗಿ ಶೈಕ್ಷಣಿಕವಾಗಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ ಗೌತಮ್ ಶೆಟ್ಟರು. ನೀವು ಕೂಡ ತುಂಬ ನಮಗೆ ಹೆಚ್ಚು ನಮ್ಮ ಶೈಕ್ಷಣಿಕ ಕ್ಷೇತ್ರವನ್ನು ಪ್ರಚಾರ ಮಾಡಿದಂಥವ್ರು ನೀವು. ಕಳೆದ ವರ್ಷ ನಮ್ಮ ಇಲಾಖೆಯನ್ನು ಪ್ರಥಮ ಸ್ಥಾನಕ್ಕೆ ತರಬೇಕಾದ್ರೆ ಸುದ್ದಿವಾಹಿನಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ನಾವು ಮಾಡಿದಂಥ ಎಲ್ಲ ಕೆಲಸಗಳನ್ನು ನಮಗೆ ಗೊತ್ತಿಲ್ಲದಾಗೆ ಗಮನಿಸಿ ನೀವು ಅದನ್ನು ಹೆಚ್ಚು ಸಾರ್ವಜನಿಕರಿಗೆ ತಲುಪಿಸುವ ಮೂಲಕ ಜನಮತದ ಅಥವಾ ಮೂಲಕ ಜನಾಭಿಪ್ರಾಯದ ಮೂಲಕ ನಮ್ಮ ಇಲಾಖೆಯನ್ನು 40 ಸರ್ಕಾರಿ ಇಲಾಖೆಗಳಲ್ಲಿ ತಾಲೂಕಿನಲ್ಲಿ ನಂಬರ್ 1 ಸ್ಥಾನ ಪ್ರಥಮ ಸ್ಥಾನವನ್ನು ನಮಗೆ ಗಳಿಸ್ಕೊಡುವಲ್ಲಿ ನಿಮ್ಮ ವಾಹಿನಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದೆ. ನಾವು ಆಭಾರಿಯಾಗಿದ್ದೇವೆ. ಅದೇ ರೀತಿ ನಮ್ಮ ಇಲಾಖೆಯ ಮುಖ್ಯಸ್ಥರನ್ನು ಕೂಡ ನೀವು ಮೊದಲನೇ ಸ್ಥಾನದಲ್ಲಿ ಹಾಗೆ ಮಾಡಿದ್ರಿ. ಈ ವರ್ಷ ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀರಾ. ವಿಶೇಷವಾಗಿ ಮೊನ್ನೆ ಪತ್ರ ನಾವು ಬರ್ದೇವೆ ಇನ್ಲ್ಯಾಂಡ್ ಲೆಟರ್ನ, ಅದನ್ನು ನಾವು ನಿನ್ನೆ ಮೊನ್ನೆಲ್ಲ ಉಲ್ಲೇಖ ಮಾಡಿದ್ದೇವೆ. ಇನ್ಲ್ಯಾಂಡ್ ಲೆಟ್ರು ನಮಗೆ ಎಷ್ಟು ಪರಿಣಾಮಕಾರಿ. ನಾನು ಈ 2 ವಿಷಯದಲ್ಲಿ ಸ್ವಲ್ಪ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮರ್ತಿದ್ದೆ. ನಾನು ಒಂದು ಅವಕಾಶ ವಿಶೇಷವಾಗಿ ನಮ್ಮ ಅಂಚೆ ಇಲಾಖೆಯವ್ರಿಗೆ, ನಮ್ಮ ಎಲ್ಲ ಪೋಸ್ಟ್ ಮಾಸ್ಟರ್ಗಳಿಗೆ, ಪೋಸ್ಟ್ ಮ್ಯಾನ್ಗಳಿಗೆ ಅವರು ಪತ್ರವನ್ನು ವಿದ್ಯಾರ್ಥಿಗಳಿಗೆ 4800 5000 ಪತ್ರಗಳನ್ನು ಬರೆದಿದ್ದೇನೆ ಇನ್ಲ್ಯಾಂಡ್ ಲೆಟರ್ನ ವಿದ್ಯಾರ್ಥಿಗಳು ಒಂದು BO ಪತ್ರ ಅಂತೇಳಿ. ಅದನ್ನು ಮನೆಗೆ ತಲುಪಿಸುವಲ್ಲಿ ಅವರು ಸಕ್ಸಸ್ ಆಗಿದ್ರೆ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಪತ್ರಗಳು ಅಡ್ರೆಸ್ ತಪ್ಪಿದಾಗ ನನಗೆ ಫೋನ್ ಮಾಡ್ತಿದ್ರು, ಈ ಪತ್ರ ಏನು ಮಾಡ್ಬೇಕಂತೇಳಿ. ಒಂದು 8-10 ಪತ್ರ ನಮಗೆ ರಿಟರ್ನ್ ಬಂದಿದೆ, ಅದನ್ನು ವಾಪಸ್ ಕೊಡಿ ಅಂತೇಳಿ. ಅಷ್ಟು ಕಾಳಜಿ ಕಳಕಳಿಯಿಂದ ನನ್ನ ಮಕ್ಕಳಲ್ಲಿ ಕೂಡ ನೋಡಿದೆ ಎಲ್ಲಿಗೆ ತಲುಪಿದೆ ಅಂತೇಳಿ ಅದನ್ನು ಮಾಡಿದ್ರು. ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ, ನಮ್ಮ ಇಲಾಖೆಯ, ನಮ್ಮ ಶಿಕ್ಷಕ ಸಂಘದವ್ರನ್ನ ನಾನು ಈ ಸಂದರ್ಭದಲ್ಲಿ ಮರೆಯಬಾರ್ದು. ನಾನು ಅವ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಘಟಕದ ತಾಲೂಕು ಘಟಕದ ಅಧ್ಯಕ್ಷರಾಗಿ ಅಬ್ರಹಂ ಅವರು, ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ನಾರಾಯಣ್ ಅವರು, ಹಾಗೆ ನಮ್ಮ ಅನುದಾನಿತ ಶಾಲೆಯ ಸಂಘದ ಪ್ರೌಢಶಾಲಾ ವಿಭಾಗದ ಮುಖ್ಯಸ್ಥರಾಗಿ ಇರುವಂಥವರು, ಹಾಗೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಲಕ್ಷ್ಮಣ ನಾಯ್ಕ ಅಂತೇಳಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಪದಾಧಿಕಾರಿಗಳು, ಹಾಗೆ ನಮ್ಮ ಕಡಬ ವಲಯದಲ್ಲಿ ರಾಮಕೃಷ್ಣ ಮಲ್ಲಾರ್ ಮತ್ತು ಅವ್ರ ತಂಡ ಇದ್ದಾರೆ. ಸೊ ಇವರೆಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದರಿಂದ ಎಲ್ಲ ಕೆಲಸಗಳು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಮತ್ತು ಸಾರ್ವಜನಿಕರು ಕೂಡ ನಮ್ಮ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಸೊ ನಾವು ಮೋನಪ್ಪ ಅವರು ಅಂತೇಳಿ ನಮ್ಮ ದೈಹಿಕ ಶಿಕ್ಷಣ ಸಂಘಟನೆ ತಾಲೂಕು ದೈಹಿಕ ಶಿಕ್ಷಣ ಸಂಘಟನೆಯ ಅಧ್ಯಕ್ಷರವರು, ಅವರು ವಿಭಿನ್ನವಾದ ಕ್ರಿಯಾತ್ಮಕವಾದ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರು ಪ್ರತ್ಯಕ್ಷ ಪರೋಕ್ಷವಾಗಿ ಸಾಕಷ್ಟು ಬೆಂಬಲವನ್ನು ಇವತ್ತಿಗೂ ಕೂಡ ನಮಗೆ ಇದ್ದಾರೆ, ನಮ್ಮ ಜೊತೆಯಲ್ಲಿ ಇದ್ದಾರೆ, ನೀಡ್ತಾ ಇದ್ದಾರೆ. ಸೊ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಸಾರ್ವಜನಿಕರಿಗೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಒಂದು ನಾನು ಮನವಿ ಮಾಡ್ಕೋತೇನೆ. ಪರೀಕ್ಷೆ ಮಕ್ಕಳ ಭವಿಷ್ಯದಲ್ಲಿ ಜೀವನದಲ್ಲಿ ಉತ್ತಮವಾದಂಥ ಒಂದು ಅವಕಾಶ. ಸೊ ಆ ಮಗು ನಮ್ಮದೇ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಎಲ್ಲರಲ್ಲೂ ಇರಲಿ. ಆ ಮಗು ಪರೀಕ್ಷಾ ಕೇಂದ್ರಕ್ಕೆ ಬರುವಾಗ ಏನಾದರೂ ತೊಂದರೆ ಆದರೆ ದಯವಿಟ್ಟು ಯಾರಾದರೂ ನಮ್ಮ ಮಕ್ಕಳು ಯೂನಿಫಾರ್ಮಲ್ಲಿದ್ದಾರೆ, ಆ ಮಕ್ಕಳನ್ನ ನೀವೇ ಜವಾಬ್ದಾರಿ ತೊಗೊಂಡು ನಿಮ್ಮದೇ ಮಗು ಅನ್ನೋ ರೀತಿಯಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ತೊಗೊಂಡು ಬಂದುಬಿಡಿ. ಅಥವಾ ಎಲ್ಲಾದರೂ ಆತಂಕದಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೆ, ಅದಕ್ಕೆ ಸೊಲ್ಯೂಷನ್ನ ಕೂಡ ನೀವು ಕೊಡಬೇಕಾಗ್ತದೆ ಅಂತ ಹೇಳ್ತಾ
ಮತ್ತು ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ನನ್ನ ಮನವಿ, ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ, ನೆಗ್ಲೆಕ್ಟ್ ಮಾಡಬೇಡಿ, ಕೇರ್ಲೆಸ್ ಮಾಡಬಾರ್ದು, ತುಂಬ ಸೀರಿಯಸ್ ಆಗಿ ತೊಗೊಳ್ಳಿ ಇದನ್ನು, ಒಳ್ಳೆ ರೀತಿಯಲ್ಲಿ ಖುಷಿಯಲ್ಲಿ ಎಕ್ಸಾಮನ್ನು ಬರೀರಿ. ಮತ್ತು ನಿಮಗೇನು ನಾನು ಪತ್ರ ಬರೆದಿದ್ದೆ ಅದು ನಿಮ್ಮನ್ನು ನಿಮಗೆ ಉತ್ತೇಜನ ಮಾಡಲಿಕ್ಕೆ, ಒಂದು ಇನ್ಸ್ಪಿರೇಷನ್ ಮಾಡಲಿಕ್ಕೆ ಮಾಡಿದೆ. ಸೊ ನಾಳೆ ದಿನ ನೀವು ಉತ್ತಮ ಸಾಧನೆಯನ್ನು ಮಾಡೋ ಮೂಲಕ ನನಗೆ ಒಂದು ಪತ್ರವನ್ನು ನೀವು ಬರೆಯುವಂಥ ಒಂದು ಅವಕಾಶ ನಿಮಗೆ ಇದೆ. ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ನಮ್ಮ 2 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ತಗೊಂಡಿದ್ದಾರೆ. ಸೊ ನಾವು ಶಾಲೆಗೆ ಹೋಗಿ ಮಕ್ಕಳನ್ನು ಗೌರವಿಸಿ ಬಂದಿದ್ದೇವೆ. ಇದು ನಮಗೆ ಸಿಕ್ಕಂಥ ಅವಕಾಶ, ನಮ್ಮ ತಾಲೂಕಿಗೆ, ನಮ್ಮ ಶಿಕ್ಷಣ ಸಂಸ್ಥೆಗೆ, ಇಲಾಖೆಗೆ, ರಾಜ್ಯಕ್ಕೆ ಕೀರ್ತಿ ತಂದಂಥ ವಿದ್ಯಾರ್ಥಿಗಳು ಇವರು. ಸೊ ಅದು ಒಂದು ಶ್ರೀಶಾ ಶರ್ಮಾ ಅಂತೇಳಿ ಸೆಂಟ್ ಜಾರ್ಜ್ ನೆಲ್ಯಾಡಿ ವಿದ್ಯಾರ್ಥಿ, ಅದೇ ರೀತಿ ತನಿಷಾ ರೈ ಅಂತೇಳಿ ನಮ್ಮ ಪಾಂಗ್ಲಾ ಬೆತನಿ ಶಾಲೆಯ ವಿದ್ಯಾರ್ಥಿನಿ. ಸೊ ಈ ವಿದ್ಯಾರ್ಥಿಗಳನ್ನ ಇವತ್ತಿಗೂ ನಾವು ಯಾಕೆ ಹೆಸರಿಟ್ಕೊಂಡು ನೆನ್ಪಿಟ್ಕೊಂಡಿವಿ ಅಂತ ಹೇಳಿದ್ರೆ ನಮ್ಮ ಇಲಾಖೆಗೆ ತಂದು ಕೊಟ್ಟಂಥ ಕೀರ್ತಿ ಗೌರವ. ಸೊ ಈ ಸಂದರ್ಭದಲ್ಲಿ ಅವ್ರನ್ನೂ ಅಭಿನಂದಿಸ್ತಾ ಅವರು ಮಾದರಿಯಾಗಲಿ. ಮತ್ತಷ್ಟು ವಿದ್ಯಾರ್ಥಿಗಳು ವಿಶೇಷ ಸಾಧನೆಯನ್ನು ಈ ಸಲ ನೀವು ಮಾಡಬೇಕು. ಮಾಡೋ ಮೂಲಕ ನನಗೆ ನೀವು ಒಂದು ಪತ್ರ ಬರೆದ್ರೆ ಅದು ಕೊಟ್ಟಂತ ದೊಡ್ಡ ಉಡುಗೊರೆ ಅಂತ ಹೇಳಿದ್ರೆ ವಿಶೇಷ ಸಾಧನೆ ಮಾಡಿದ್ದೇನೆ. ನಾವು ಈ ವರ್ಷ ಒಳ್ಳೆ ರೀತಿಯಲ್ಲಿ ನಮ್ಮ ಶಿಕ್ಷಕರು ಬೋಧನೆ ಮಾಡಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮಾಧ್ಯಮ ಬಂಧುಗಳಿಗೆ, ಸುದ್ದಿ ಮಾಧ್ಯಮ ಮಾತ್ರ ಅಲ್ಲ, ತಾಲೂಕಿನಲ್ಲಿರುವ ಜಿಲ್ಲೆಯಲ್ಲಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಸಂಪರ್ಕದಲ್ಲಿ ನಿರಂತರವಾಗಿದ್ದಾರೆ. ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಹಿಂದೂ ಇರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ವಿಜಯ ಕರ್ನಾಟಕ, ವಿಜಯವಾಣಿ, ಪ್ರಜಾವಾಣಿ, ಕನ್ನಡಪ್ರಭ, ಸಾಮಾನ್ಯವಾಗಿ ದಿಗಂತ ಎಲ್ಲ ಪತ್ರಿಕೆಯವರು ನಮ್ಮ ಜೊತೆಯಲ್ಲಿದ್ದಾರೆ, ನಮಗೆ ಸಹಕಾರ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಮಾಧ್ಯಮ ಬಂಧುಗಳಿಗೆ ವಿಶೇಷವಾದ ಕೃತಜ್ಞತೆಯನ್ನು, ಬೆಂಬಲವನ್ನು ಕೊಟ್ಟಿದ್ದಕ್ಕೆ ನಾನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ, ದಾನಿಗಳು ನಮ್ಮ ಜೊತೆಗಿದ್ದಾರೆ, ನಾವು ಅವರನ್ನು ಮರೆಯಾಗಿಲ್ಲ. ಸಾರ್ವಜನಿಕರು, ಪೋಷಕರು, ನಮ್ಮ ಶಿಕ್ಷಕರು ಸಾಮಾನ್ಯವಾಗಿಲ್ಲ, ಅವರು ಕೂಡ ಇಂಡೈರೆಕ್ಟ್ ಆಗಿ ನಮಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಪ್ರತ್ಯಕ್ಷ ಪರೋಕ್ಷವಾಗಿ. ಎಲ್ಲರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೇನೆ. ವಿದ್ಯಾರ್ಥಿಗಳೇ, ಒಳ್ಳೆ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀರಿ, ನಿಮಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಎಸ್ ಸರ್, ಧನ್ಯವಾದಗಳು ಮೂವರು ಪ್ರಮುಖರಿಗೆ. ಯಾಕಂತ ಹೇಳಿದರೆ ಇಡೀ ಒಂದು ತಮ್ಮ ತಂಡದ ನೇತೃತ್ವವನ್ನು ವಹಿಸಿಕೊಂಡಿರುವಂಥವರು ತಾವೇ ಇವತ್ತು ಬಂದು ಸಮಗ್ರವಾಗಿ ಮಾಹಿತಿಯನ್ನು ಕೊಡುವ ಜೊತೆಗೆ ವಿದ್ಯಾರ್ಥಿಗಳು, ಪೋಷಕರು, ಎಲ್ಲ ಈ ಒಂದು ಪರೀಕ್ಷಾ ಕರ್ತವ್ಯದಲ್ಲಿ ಭಾಗವಹಿಸುವಂಥವರು, ಜೊತೆಗೆ ತಮ್ಮ ತಂಡದ ಪ್ರತಿಯೊಬ್ಬ ಸದಸ್ಯರಲ್ಲೂ ಕೂಡ ಸ್ಫೂರ್ತಿ ಧೈರ್ಯವನ್ನು ತುಂಬಿದ್ದೀರಿ. ತಮ್ಮ ಮೂಲಕ ಆಗ್ತಾ ಇರುವಂತಹ ಪ್ರಯತ್ನಗಳೆಲ್ಲವೂ ಕೂಡ ಯಶಸ್ಸು ಕಾಣಲಿ. BO ಸರ್ ಬರೆದಂತಹ ಪತ್ರದ ಹೆಡ್ಡಿಂಗ್ ಅಥವಾ ಅದರ ಒಂದು ಶೀರ್ಷಿಕೆ ಉತ್ತುಂಗ 2022 ಫಲಿತಾಂಶದಲ್ಲೂ ಅದು ಸಾಧನೆಯಾಗಲಿ. ಆ ಮೂಲಕ ನಮ್ಮ ಪುತ್ತೂರು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮತ್ತೊಮ್ಮೆ ಮೂವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಒಂದು ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇದು SSLC ಪರೀಕ್ಷೆಯ ಬಗೆಗೆ ಕೊಟ್ಟಿರುವಂತಹ ಮಾಹಿತಿಗಳು. ಅತ್ಯಂತ ಉಪಯುಕ್ತವಾದ ಮಾಹಿತಿ ಇದಾಗಿತ್ತು. ಆ ನೆಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಮಾಡಿದಂತಹ ಪ್ರಯತ್ನ, ಖಂಡಿತವಾಗ್ಲೂ ವಿದ್ಯಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಮಾಡಿಕೊಂಡಿರ್ತೀರಿ ಅನ್ನುವಂಥ ಒಂದು ವಿಶ್ವಾಸ ನಮ್ಮದು. SSLC ಅನ್ನುವಂಥದ್ದು ಬಹಳ ಪ್ರಮುಖವಾದ ಘಟ್ಟ. ಈ ಒಂದು ಫಲಿತಾಂಶ ಅಥವಾ ಆ ಒಂದು ಸರ್ಟಿಫಿಕೇಟ್ ಜೀವನದ ಪ್ರತಿ ಹಂತದಲ್ಲೂ ಅದು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಒಂದು ವಿಚಾರ. ಹಾಗಾಗಿ ಈ ಒಂದು ಪರೀಕ್ಷೆಯನ್ನು ಅತ್ಯಂತ ಗಂಭೀರವಾಗಿ ವಿದ್ಯಾರ್ಥಿಗಳು, ಪೋಷಕರು ಪರಿಗಣಿಸಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಗಮನವನ್ನು, ಕಾನ್ಸಂಟ್ರೇಷನ್ ಅನ್ನು ಬೇರೆಡೆಗೆ ತಿರುಗಿಸುವಂತಹ ಅನೇಕ ವಿಚಾರಗಳು ಬರಬಹುದು. ಆದರೆ ವಿದ್ಯಾರ್ಥಿಗಳ ಲಕ್ಷ್ಯ ಈ ಒಂದು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡುವತ್ತ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಸೊ ಇವತ್ತಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.